హాయ్ అక్క, ఏం చల్లారు? ಒಣಸಾಂಡಿ ಅದು ಚಾ ಪರಿಹಾರ. ನಾನು ಬಂದೆ. ಬನ್ನಿ ಬನ್ನಿ. ಎಲ್ಲಿಗೆ ಹೋಗಿದ್ರಿ ಮರ, ಸುದ್ದಿಲ್ಲ? ಇದ್ದೀರಾ ನೀವು ಊರಲ್ಲಿ? ಒಣಸು ಒಣಸು ಅಂದರೆ ಊಟ ಅಲ್ಲ ಅಲ್ವಾ ಅಕ್ಕ? ಊಟ ಅಲ್ಲ, ಊಟ ಮಾಡಿದ್ರ ನೀವು? ಕುಡ್ಲಾ ಬೋದಿತ್ತಾರಾ? ಎಂಕದಾದ್ರಂತಾರ ಕುಡ್ಲಾಡ್ದು? ಕುಡ್ಲಾಡ್ತದ ಅದಕ್ಕಂತಾರೆ ಎಂಕ್. ವನಸ್ ಅಂದರೆ ಉಣ್ಪುನಿ. ಹೌದಾ? ನನಗೆ ಗೊತ್ತಿಲ್ಲ ಮರ, ನೀವು ಹೇಳಿದ ಮೇಲೆ ಗೊತ್ತಾಯ್ತು. ಶಾಂತಕ್ಕ ಹಾಯ್. ಒಣಸ್ ಅಂದರೆ ಉಣ್ಪುನಿಯಾ? ಒಣಸಾಣ್ ಶಾಂತಕ್ಕ ಇರ್ನಾಡ ದಾದೆ ಕಜಿಪು ಅಕ್ಕ ಇರ್ ಲೈಕ್ ಕೊಡ್ತು ಜರ್ತಲಿ ಇರ್ನ ಲೈಕ್ ಬೈಜಿ ಹೆಂಗ್ ಕಜಿಪು ಬಟಾಟೆ ಬಟಾಣಿ ಇರೋದಾದೆ ಶಾಂತಕ್ಕ. ವೆಜ್ ಸಾಂಬಾರ್. ಹೌದಾ? ಹಿರೇಗ ಬಾಂಬೆ ಮಿಠಾಯಿ ಅಂದ ಅವು ಕನಪುನ ಮೋನೇನು ಇರ್ನವಲ್ಲಿ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಹೌದು, ಬನ್ನಿ. ಯಾರಿದ್ದೀರಾ ಬನ್ನಿ, ಮಾತಾಡಿ, ಲೈಕ್ ಕೊಡಿ. ಓ ಸವಿತಕ್ಕ, ಏತ್ ಕಂತಾರೆ? ಕಂತನ ನಿಜಾನ ಬಂದೇರು ಶಾಂತಕ್ಕ. ಮೇರೇನುಂಡತ್ತೆ ಮೇರ್ನ ಚಾನಲ್ ಕನೆಕ್ಟ್ ಆಲವೆ ವಿಜಯ್ ಪಂದ್ ಉಂಡದ್ಲೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಸವಿತಕ್ಕ ಇರೇನು ಪಿನ್ ಮಾಡ್ತಾವೆ ಇರು ಪೋರಜ್ಜಿ. ಒಣಸ್ ಅಂದರೆ ಉಗ್ಗ ಉಂಟು ನೀ. ಹೌದಾ? ನಂಗೆ ಗೊತ್ತಿರಲಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಯ್ತು. ಶಾಂತಕ್ಕ ಥ್ಯಾಂಕ್ ಯು. ಏರ್ಲ ಇಜ್ಜರ ಇಜ್ಜಿ ಅನಿತ್ಯ ಸ್ಟಾರ್ಟ್ ಮಾಡ್ತಾನೆ ಆತೆ. ಇನ್ನು ಒಂಚೂರು ಫ್ರೀ ಇತ್ತಣ್ಣ ಅಂತ ಸ್ಟಾರ್ಟ್ ಮಾಡ್ತಾ ಬರುವೆ. ಕವಿತಕ್ಕನ ಲೈವ್ ಒಂದು ಉಂಡತೆ ಒಂದು ಚಾಕೊಲ್ಲೆ. ಶಾಂತಕ್ಕ ಥ್ಯಾಂಕ್ ಯು. ಅಂದಂತ ಥ್ಯಾಂಕ್ ಯು ಪೂರ ಅಪ್ಪಜಿ ಪಾರ್ಟಿ ಕೊರ್ಲೇರು ಬೊಕ್ಕ ಥ್ಯಾಂಕ್ ಯು ಬಂದೆ. ಥ್ಯಾಂಕ್ ಯುಗೆ ಶಾಂತಕ್ಕ ಬೆಸ್ಟ್ ಥ್ಯಾಂಕ್ ಯು ಶಾಂತಕ್ಕ. ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಸವಿತಕ್ಕ. ಮತ್ತೆ ವಿಶೇಷ? ಮಕ್ಕಳು ಹೇಗಿದ್ದಾರೆ ನಿಮ್ಮದು? ಎಕ್ಸಲೆಂಟ್. 3:50 ಪೋಪ ಏತನ್ ಟೈಮ್ ಎತ್ತಂಡು ಇತ್ತೆ ಏತಿ ತಣ್ಣ ಪನ್ಲೆ ಇಂಕ್ ಸೂಪರ್ ಪ್ರೋಗ್ರಾಮ್. ವಾ ಪ್ರೋಗ್ರಾಮ್ ಕೋಡದನ ಕೋಡದ ಪ್ರೋಗ್ರಾಮ್ ಸೂಪರ್ ಆತಲ್ಲ. ಥ್ಯಾಂಕ್ ಯು ತೂ ಯಾರದ ನೈಸ್ ಥ್ಯಾಂಕ್ ಯು. ಯಾರಿದ್ದೀರಾ? ಬನ್ನಿ ಬೇಗ. ಗುಡ್.
ಶಾಂತಕ್ಕ ಥ್ಯಾಂಕ್ ಯು. ಶಾಂತಕ್ಕ ಕಪ್ಪು ಕೊರೊಂದುಲ್ಲರ ಥ್ಯಾಂಕ್ ಯು ಶಾಂತಕ್ಕ. నీరు కూర్చుండు నీరు కూర్చుండు నీరు కూర్చుండు. ಶಾಂತಕ ಥ್ಯಾಂಕ್ ಯು. ಬನ್ನಿ ಬನ್ನಿ ಮಕ್ಕಳೇ, ಬಿಸ್ಕಿಟ್ ಮುದ್ದು ಬಿಸ್ಕಿಟ್ ಕೊಡ್ತಾರೆ. ಹೌದಾ? ಹೌದೌದು. ಸಾಗರ್ ಅವರೇ ಹಾಯ್, ಲೈಕ್ ಡನ್, ಥ್ಯಾಂಕ್ ಯು. ಶಾಂತಕ ಥ್ಯಾಂಕ್ ಯು. ತೆಲ್ಪರ್ ಅಂದಿ ನೀರು ಕೂಚಿನ ಶಾಂತಕ್ಕೆ ನಾವು ಬಾಟ್ಲ್ ಹಂಚಿಂಚು ಪಂದ ಒಂದಿತ್ತೇನಾ ನೀರು ಕೂಚಿನ. ಬಿಸ್ಕಿಟ್ ಬೇಕಾದವರು ಬನ್ನಿ, ಮತ್ತು ಬಿರಿಯಾನಿ ಕೊಡುವ. ಬನ್ನಿ ಬನ್ನಿ ಬನ್ನಿ, ಬೇಗ ಬೇಗ ಬಂದರೆ ಬಿರಿಯಾನಿ, ಒಂದು ಬಾಟ್ಲ್ ನೀರು ಎಲ್ಲ ಸಿಗ್ತದೆ. ಬೇಗ ಬನ್ನಿ. ಶಾಂತಕ್ಕ ಥ್ಯಾಂಕ್ ಯು. ಶಾಂತಕ್ಕ ಥ್ಯಾಂಕ್ ಯು. ಥ್ಯಾಂಕ್ ಯು ಶಾಂತಕ್ಕ. ಸವಿತಕ್ಕ ದೂರ ಬಯ್ಯಾರು, ಬಲ್ಲೆ 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 ಈರು ಮೂಜು ಮುಕ್ಕಾಲ ಪೋಪವನ್ನೇ ಇತ್ತಿನ ದೂರ పోయి ಕೊಡ್ತಾ. ಶಾಂತಕ್ಕ ಥ್ಯಾಂಕ್ ಯು. ಗೇಮ್ ಥ್ಯಾಂಕ್ ಯು ಶಾಂತಕ್ಕ. ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಬನ್ನಿ ಬನ್ನಿ, ಚಾಕ್ಲೇಟ್ ಬೇಕಾದವ್ರು ಬನ್ನಿ. ಶಾಂತಕ್ಕ ಥ್ಯಾಂಕ್ ಯು. ಶಾಂತಕ್ಕ ಥ್ಯಾಂಕ್ ಯು. ಎಲ್ಲರೂ ಮಾರ್ಚ್ 24, ಏಪ್ರಿಲ್ 4 ಜಾತ್ರೆ ಬಳ್ಳಮಂಜೆ, ಎಲ್ಲರೂ ಬನ್ನಿ, ಆದರದ ಸುಸ್ವಾಗತ ಅಂತ ಹೇಳ್ತಿದ್ದಾರೆ. ಬಳ್ಳಮಂಜದಲ್ಲಿ ಜಾತ್ರೆ ಇದೆ ಅಂತೆ ಮಾರ್ಚ್ 24ರಿಂದ ಏಪ್ರಿಲ್ 4ರವರೆಗೆ. ಎಲ್ಲರೂ ಹೋಗಿ ಆಯಿತಾ? ನನಗೆ ಬೇಕು. ಹೌದಾ ಶಾಂತಕ್ಕ? ಶಾಂತಕ್ಕನಿಗೆ ಒಂದು ಕಪ್ಪು ಐಸ್ ಕ್ರೀಮ್ ಕೊಡಿ. ಜಾತ್ರೆಗೆ ಹೋಗುವ, ನಾನು ಕೂಡ ಬರ್ತೇನೆ. ಎಲ್ಲರೂ ಬನ್ನಿ ಆಯಿತಾ ಜಾತ್ರೆಗೆ. ನನಗೆ ಚಿಂಗಮ್ ಬೇಕು. ಹೌದಾ? ಚಿಂಗಮ್ಮಿಗೆ ಎಲ್ಲಿಂದ ಕೊಡು? ಅದು ಎಲ್ಲಿ ಸವಿತಕ್ಕ? ಅದು ಎಲ್ಲಿ ಬರ್ತದೆ ಹೇಳಿ? ಅವರಿಗೆ ನೀವು ಪ್ಲೇಸ್ ಎಲ್ಲ ಕರೆಕ್ಟ್ ಹೇಳ್ಬೇಕಲ್ಲ, ಅವ್ರು ಬರಬೇಕಲ್ಲ. ಹೇಳಿ ಹೇಳಿ, ಎಲ್ಲಿ ಬರ್ತದೆ ಜಾತ್ರೆ? ಎಲ್ಲಿ? ಬಳ್ಳಮಂಜದ ಜಾತ್ರೆ. ಎಲ್ಲರೂ ಬರ್ತಾರೆ. ನೀವು ಸ್ಥಳ ಎಲ್ಲ ಹಾಕಿ ಎಲ್ಲಿ ಬರ್ತದೆ, ಎಷ್ಟು ಹೊತ್ತಿಗೆ ಬರಬೇಕು, ಅದೆಲ್ಲ ಮಾಹಿತಿ ಹೇಳಿ ಆಯಿತಾ ಸವಿತಕ್ಕ? ಹಾಗಾದರೆ ಮಾತ್ರ ಜನ ಬರ್ತಾರೆ. ನೀವು ಸ್ಥಳ ಹೇಳದೆ ಅವ್ರು ಎಲ್ಲಿಗೆ ಬರೋದು ಮಾರ? ಬೆಳ್ತಂಗಡಿ ಮಚ್ಚಿನ ಬಳ್ಳಮಂಜ ಅನಂತೇಶ್ವರ. ಬೆಳ್ತಂಗಡಿಯಲ್ಲಿ ಬರ್ತದಂಥದ್ದು. ಬರುವುದಿಲ್ಲ ಅಲ್ಲಿಗೆ, ನಾವು ಹೋಗಬೇಕು ಅಲ್ವಾ ಸವಿತಕ್ಕ? ಅದು ಬರುವುದಿಲ್ಲ ಅಲ್ಲ, ನಾವು ಅಲ್ಲಿಗೆ ಹೋಗ್ಬೇಕಲ್ಲ. ಹಾಯ್ ಕುಡ್ಲಕ್ಕ, ಏನು ಚೊಲ್ಲರು? ಓ, ಅದು ದೂರ ಆಯಿತು. ಹೌದಾ? ದೂರ ಆದರೆ ಪರವಾಗಿಲ್ಲ, ಬರ್ಬೋದು. ಲೈಕ್ ಡನ್, ಥ್ಯಾಂಕ್ ಯು. ಯಾನು ಸೌಖ್ಯ ಈರೇನು ಚೊಲ್ಲರು? ಒಣಸಾಂಡೆ ಅತ್ತ ಚಾ ತಿಂಡಿ ಪೂರ ಮಲ್ತು ಬರ್ತಾರಾಯ್ತ ಕೊಡೋರ. ಎಲ್ಲರೂ ಹೋಗುವ ಆಯ್ತಾ ಜಾತ್ರೆಗೆ? ಬನ್ನಿ. ನಾನಂತೂ ಮಾರ್ಚ್ 24ಕ್ಕೆ ಹೊರಟ್ರೆ ವಾಪಸ್ ಬರೋದು ಏಪ್ರಿಲ್ 4ಕ್ಕೆ ಆಯ್ತಾ? ದೊಡ್ಡಪ್ಪ ಹಾಯ್, ಲೈಕ್ ಡನ್, ಥ್ಯಾಂಕ್ ಯು. ಹಾಯ್ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಎಂಚೋಲ್ಲರ ಯಾನ್ ಸೌಖ್ಯ ದೊಡ್ಡಪ್ಪ, ಈರೆಂಚೋಲ್ಲರ. ಶಾಂತಕ್ಕ ನಮಸ್ತೆಗೆ, ಅಲ್ಲಿ ಶಾಂತಕ್ಕನಿಗೆ ನಮಸ್ತೆ ಹೇಳ್ತಿದ್ದಾರೆ ದೊಡ್ಡಪ್ಪ. ಒಣಸ ಆತುಂಡು
ಆತಂಡಿ ವರನೆ ಕುಡೋರ ಇಜ್ಜಿ ಅಂದೆ ತಿಂಡಿ ಮಿನಿ ಚಾ ತಿಂಡಿ ಮಿನಿ ಆಡೆ ಹಾಯ್ ದೊಡ್ಡಪ್ಪ ಅವರೇ ಅಂತ ಹೇಳ್ತಿದ್ದಾರೆ ಕುಡ್ಲಕ್ಕ. ಎಂಕಲು ಹುಷಾರಿಲ್ಲ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಆರ್ಯನ್ ಕುಡ್ಲ ಅವರೇ ನಮಸ್ತೆ ಹೇಳ್ತಿದ್ದಾರೆ ನೋಡಿ ದೊಡ್ಡಪ್ಪ. ಸವಿತಕ್ಕ ಹೋದ್ರಾ? ಇವೆಂತ ಮರ ಅರ್ಧಕ್ಕೆ ಕೈ ಕೊಟ್ಟು ಹೋಗುದು. ಕಾಫಿನ ಹುಡಿ ಅಂದೆ. 4 ಗಂಟೆಗೆ ಚಾ ಕಾಫಿ ಎಲ್ಲ ಕುಡೀರಾಯ್ತಾ? 4 ಗಂಟೆ. ಹಾಯ್ ಶಾಂತಕ್ಕ ಅಂತ ಹೇಳ್ತಿದ್ದಾರೆ ಕುಡ್ಲಕ್ಕ. ಶಾಂತ ನನಗೆ ತುಳು ಲ್ಯಾಂಗ್ವೇಜ್ ಬರಲ್ಲ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಹಾಯ್ ಆರ್ಯನ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸವಿತಕ್ಕ ಬನ್ನಿ ಬನ್ನಿ, ನಿಮಗಾಗಿ ಒಂದು ಚೇರ್ ಖಾಲಿ ಇದೆ, ಎಲ್ಲಿ ಹೋದ್ರಿ? ಮತ್ತೆ ತುಳುವಲ್ಲಿ ಮೆಸೇಜ್ ಮಾಡಿದ್ರಿ ದೊಡ್ಡಪ್ಪ ಅಂತ ಶಾಂತಕ್ಕೆ ಹೇಳ್ತಿದ್ದಾರೆ. ಮಹೇಶ್ ಅಣ್ಣೆ ಓರ್ಲೇರು 6 ದಾನೆ ವೀಡಿಯೋಸ್ ಪಾಡುನೆ ಇಜ್ಜಿ ಗೊತ್ತಜ್ಜಿ ಅಕ್ಕ ಬಿಸಿ ಪೋಡು ಅಂಚಾದಿಪ್ಪು ಗೊತ್ತಜ್ಜಿ ಅಂಕವೇ. ಶಾಂತ ಎಂಚೋಲ್ಲರು ಅಷ್ಟೇ ಬರುತ್ತೆ ನನಗೆ. ದೊಡ್ಡಪ್ಪ ಈಗ ತುಳು ಕಲಿತಾ ಇದ್ದಾರೆ ಅಲ್ವಾ ದೊಡ್ಡಪ್ಪ? ಶಾಂತಕ್ಕ ಥ್ಯಾಂಕ್ ಯು. ಶಾಂತ ಅಂತ ನಗ್ತಿದ್ದಾರೆ ದೊಡ್ಡಪ್ಪ. ಬೊಕ್ಕ ಕುಡ್ಲಕ್ಕ ಎಂಚೊಲ್ಲರು ದಾದಿ ಇರ್ನ ಊರ್ದ ವಿಶೇಷ ಜಾತ್ರೆ ಕೋಲದಲ್ಲ ಉಂಡ. ನಮಸ್ಕಾರ ಜಿ. ಕಿರಣಣ್ಣ ಹಾಯ್ ಹಾಯ್. ಎಲ್ಲಿ ಹೋಗಿದ್ದೀರಿ ಕಿರಣಣ್ಣ? ನಿಮ್ಮನ್ನು ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ ಗೊತ್ತಾ, ಎಷ್ಟು ಹುಡುಗುದು ನಿಮ್ಮನ್ನು. ನೀವು ಕನ್ನಡದಲ್ಲಿ ಮೆಸೇಜ್ ಹಾಕಿ ನನಗೆ ಅರ್ಥ ಆಗಲ್ಲ, ನಂಗೆ ಗೊತ್ತಿಲ್ಲ, ನಾನು ಓದೋದಿಲ್ಲ. ಶಾಂತಕ್ಕ ಕನೆಕ್ಟ್ ಆಲೆ ಪನಂದುಲ್ಲೇರು ಕುಡ್ಲಕ್ಕ. ಹಾಯ್ ಕಿರಣಣ್ಣ ಪನಂದುಲ್ಲೇರು ಶಾಂತಕ್ಕ. ಜಾತ್ರೆ ಆಡಿ ಅಂದೆ ಏನಲ್ಲ ಇಜ್ಜಾರತಿ ರಾಹುಲ್. ಓಕೆ ಆರ್ಯನ್ ಪನಂದುಲ್ಲೇರು ಶಾಂತಕ್ಕ. ಹಾಯ್ ಕಿರಣಣ್ಣ ಪನಂದುಲ್ಲೇರು ಕುಡ್ಲಕ್ಕ. ಸೂಪರ್ ಥ್ಯಾಂಕ್ ಯು ದೊಡ್ಡಪ್ಪ. ಥ್ಯಾಂಕ್ ಯು ಶಾಂತಕ್ಕ ಪನಂದುಲ್ಲೇರು ಆರ್ಯನ್ ಕುಡ್ಲ. ಕಿರಣಣ್ಣ ಎಲ್ಲಿ ಹೋದ್ರಿ ಮರ ಬನ್ನಿ. ನೀವು ಕನ್ನಡದಲ್ಲಿ ಮೆಸೇಜ್ ನಮಸ್ಕಾರ. ಹೌದಾ, ಬಂತು ನೋಡಿ ಕನ್ನಡದಲ್ಲಿ. ಇರೇನು ಓಲ್ ನಾಡ್ನು ಮರ ಏರೇನು ಏನನಾ ಯಾನುಲ್ಲ. ಬಾಯ್. ಓಕೆ ಬಾಯ್ ಅಕ್ಕ. ನಾವು ಇದ್ದೇವೆ. ನೀವು ನಿಮ್ಮ ಹತ್ರ ಕೋಪ ಆಯ್ತಾ ಕಿರಣಣ್ಣ? ನೀವು ಎಂತ ನೀವು, ನಾನು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲಲ್ಲ. ಆತು ಗೊತ್ತಿತ್ತಂಡೆ ಯಾವತ್ತೆ ಅಂದಿ ಶಾಂತಕ್ಕ. ಆತು ಗೊತ್ತಿತ್ತಂಡೆ ಯಾವ. ಬಾಯ್ ಆಲ್ ಟೇಕ್ ಕೇರ್ ಪನೊಂದುಲ್ಲೇರು ಕುಡ್ಲಕ್ಕ. ಸೂಪರ್ ಥ್ಯಾಂಕ್ ಯು ದೊಡ್ಡಪ್ಪ. ಕುಡ್ಡ ಸಿಸ್ಟರ್ ಬಾಯ್ ಪನೊಂದುಲ್ಲೇರು ಕಿರಣಣ್ಣ ಇನ್ನಿ ವಾಮರಟುಲ್ಲರ್ ಪಂದೆ ವಾಮರಟುಲ್ಲರ್ ಇರು. ಶಾಂತ ಸಿಸ್ಟರ್ ಹಾಯ್ ಪನೊಂದುಲ್ಲೇರು ಕಿರಣಣ್ಣ. ವಾಮರಟುಲ್ಲರ್ ಪಂದೆ ಕಿರಣಣ್ಣ ಇರು. ನಾಗರಾಜಣ್ಣ ಹಾಯ್. ಕೋಪ ಯಾಕೆ ಕೋಪ ನಾಗರಾಜಣ್ಣ? ಯಾರು ಎಷ್ಟು ಇಲ್ಲ ದಾನಿ ಕಿರಣಣ್ಣ ಅದಾಂಡು ಹುಷಾರಿಲ್ಲರತೆ. ಲೈಕ್ ಡನ್ ಥ್ಯಾಂಕ್ ಯು ನಾಗರಾಜಣ್ಣ. ದೊಡ್ಡಪ್ಪ ಸೂಪರ್ ಥ್ಯಾಂಕ್ ಯು ದೊಡ್ಡಪ್ಪ. ನಾನು ಬಂದೆ. ಹೌದಾ, ದಾಲತಿ ರುಚಿ ದಾನಿ ಕಿರಣಣ್ಣ. ವಿಷಯ ಉದಯ ಪೂಜಾರಿ ಹಾಯ್. ಉದಯ ಪೂಜಾರಿ ಅವರೇ ಹೇಗಿದ್ದೀರಾ? ಲೈಕ್ ಡನ್ ಥ್ಯಾಂಕ್ ಯು. ಕಿರಣಣ್ಣ ಹಾಯ್ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಸವಿತಕ್ಕ. ವನಸ್ ಆತಂಡಿ ನಾಗರಾಜಣ್ಣ ಏರ್ನ ಆತಂಡ ಎಂಚೊಲ್ಲರು ಇರು.
ಏನಾಡ ಕೋಪದಾಯ ಬಂದ ನಾಗರಾಜಣ್ಣ ಇರು ಕೋಪದಾಯಕ ತೋಟದ ಅಣ್ಣ ಹಾಯ್. ಹಾ ಕರೆಕ್ಟ್ ಶಾಂತಕ್ಕ, ಒಂದು ಒಂದು ಓಡಿತ್ತು. ತೋಟದ ಅಣ್ಣ ಹಾಯ್, ಸೂಪರ್, ಥ್ಯಾಂಕ್ ಯು ದೊಡಪ್ಪ. ಆಕ್ಸ್ ಆಕ್ಸಿಜನ್ ಕಡಿಮೆ ಕಮ್ಮಿ ಉಂಟು ರಾಧೆ ಕಿರಣ್. ಗಾಳಿಜ್ಜ ಅಲ್ಪ ಈರ್ನ ಉರುಡು ಅಂದೆ ಕಿರಣಣ್ಣ, ಗಾಳಿಜ್ಜ ನಮ್ಮ ಸೂಪರ್ ಅಂದೆ ನಾಗರಾಜಣ್ಣ. ಅವರ ಹೆಸರು ಸವಿತಾ ಅಂತ ಕಿರಣಣ್ಣ, ವಿಜಯ್ ಅಲ್ಲ. ಅದು ಐ ಡಿ ನೇಮ್ ಮಾತ್ರ ವಿಜಯ್ ಅಂತ. ಅವರ ಹಸ್ಬೆಂಡ್ ಹೆಸರು ವಿಜಯ್, ಅವರ ಹೆಸರು ಸವಿತಾ. ಕಿರಣಣ್ಣ ಎಂತಾಯ್ತು ಹೇಳಿ, ಏನು ಪ್ರಾಬ್ಲಮ್ಮು? ಸವಿತಾ ವಿಜಯ್ ನೋಡಿ, ಹೆಸರು ಹೇಳಿದ್ರು ಸವಿತಾ ವಿಜಯ್ ಅಂತ. ಸವಿತಾ ಮೇಡಮ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಸವಿತಕ್ಕ ಕಿರಣಣ್ಣನ ಚಾನಲ್ಗೂ ಕನೆಕ್ಟ್ ಆಗಿ ಆಯಿತಾ, ಅವರಿಗೂ ಕೂಡ ಸಪೋರ್ಟ್ ಮಾಡಿ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಕಿರಣಣ್ಣ ಕೋಪನ ಏನೊಂದು ಶಾಂತಕ್ಕ, ಥ್ಯಾಂಕ್ ಯು ಕಿರಣಣ್ಣ ಅಂತ ಹೇಳ್ತಿದ್ದಾರೆ ಸವಿತಕ್ಕ. ಓಕೆ, ಥ್ಯಾಂಕ್ ಯು ಸವಿತಕ್ಕ. ನಿದೀಕ್ಷಾ ಹಾಯ್ ಸಿಸ್, ಹೇಗಿದ್ದೀರಾ? ಒಣಸಾಡೆ ಒಣಸಾತಂಡಿ ಏರ್ನಾಣೆ ನಿದೀಕ್ಷಾ ದಾದೆ ಕಜಿಪಿರ್ತಾಳೆ. ಸೂಪರ್ ಇರಿ ಅಲ್ಲ, ಸೂಪರ್ ಅದಲ್ಲ, ಡಬಲ್ ಸೂಪರ್ ಅದಲ್ಲ. ಮುದ್ದು ಬಾಯಿ ಹುಷಾರು. ಓಕೆ, ನಮ್ಮ ವರ್ಕ್ ಓಕೆ. ಓಕೆ ನಾಗರಾಜಣ್ಣ, ಥ್ಯಾಂಕ್ ಯು. ಶಾಂತ ಸಿಸ್ಟರ್, ಕೋಪ ಯಾಕೆ? ಕೋಪ ಅಂದರೆ ಏನು? ಕೋಪ ಮಾಡಿ ನಿಮ್ಮಿಂದ ನಾನು ಪಡೆದುಕೊಳ್ಳುವುದು ಏನು? ಹೌದಲ್ಲ, ಹೌದು. ಫಿಶ್ ಇರಗಿ ಎಂಕ್ ಬಟಾಟೆಲ್ಲ ಬಟಾಣಿಲ್ಲ ಕಜ್ಜಿಪ್ಪಾವೆ. ಓ ದೇವರೇ, ಬಯ್ಯ ಅಂಡ್ ಅಂದೆ ಇಜಿಂಡ ಆಪುಜ ಕಿರಣಣ್ಣ, ಬಯ್ಯ ಆಪುಜ ಇಜಿಂಡ ಇನಿ ಮಾತ್ರನ ಬಯ್ಯ ಇನಿ ಕಿರಣಣ್ಣ ಅಂತ ನಗ್ತಿದ್ದಾರೆ ಶಾಂತಕ್ಕ. ಲೈಕ್ ಲೈಕ್ ಲೈಕ್, ಥ್ಯಾಂಕ್ ಯು ನಿದೀಕ್ಷಾ ಅವರೇ. ನಾನು ಸೂಪರ್ ಆಗಿದ್ದೇನೆ ಕಿರಣಣ್ಣ. ಹೇಗಿದ್ದೇನೆ ಅಂದರೆ ಮಾತಾಡಿಸಿಲ್ಲ, ಅದಕ್ಕೆ ಹೇಳಿದೆ ಕಿರಣಣ್ಣ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಐಡಲ್ ಎಂತ ಮೊಟ್ಟೆ ಇಡ್ದ ನೀವು? ಎಂಚೋಲ್ಲರ್ಸಿಸ್ ಏರಿಗೆ ಎಂಕೆನ್ಯಾ ನಿದೀಕ್ಷಾ ಶಾಂತಕ್ಕಾಗೆ ಎನ್ಯಾ? ಬನ್ನಿ ಗೈಸ್, ಬನ್ನಿ ಮಾತಾಡಿ. ದಿನ ಲೈವ್ ಮಲ್ ಇಜ್ಜಿ ಮರಣಿ 2 ದಿನ ಲೈವ್ ಮಲ್ತಜವೆ, ಅಂಚೂರು ಬ್ಯುಸಿ ಇತ್ತೆ. ಅಂಚ ಇನ್ನಿ ಲೈವ್ ಮಲ್ತು ನೀನು ಬೇಗನೆ ಸ್ಟಾರ್ಟ್ ಮಾಡ್ತೀನಿ, ಒಂಚೂರು ಫ್ರೀ ಇತ್ತಂಡು ಅಂಚ ಬೇಗ ಸ್ಟಾರ್ಟ್ ಮಾಡಿ. ಎಂಕೆಗೆ ಎನ್ಯಾ ಯಾನು ಸೂಪರ್ ಅದಿಲ್ಲ ನಿದೀಕ್ಷಾ. ಪಲ್ಲೆ ಸವಿತಕ್ಕ ವಿಷಯ ಮೊಟ್ಟೆ ಇಟ್ಟು ಮುದ್ದಿಗೆ ಕೊಡಿ. ಹೌದಾ ಶಾಂತಕ್ಕ? ನನಗೆ ಬೇಡ ಮೊಟ್ಟೆ, ಅವರೇ ತಿನ್ನಲಿ. ಹೈಡಲ್ಲಿ ಕುತ್ಕೊಂಡು ಮೊಟ್ಟೆ ಇಟ್ಟು ಅವರೇ ಆಮ್ಲೆಟ್ ಮಾಡಿ ತಿನ್ಲಿ ಆಯ್ತಾ? ಅಂದೆ ಫುಲ್ ಬ್ಯುಸಿ ಇರ. ಹಾಂ ಬ್ಯುಸಿ ಇತ್ತೆ, ಫಂಕ್ಷನ್ ಇತ್ತಂಡ ಅಂಚ ಬ್ಯುಸಿ ಇತ್ತೆ. 2 ದಿನ ಇಂಚ ಲೈವ್ ಇಚ್ಚಿ ಯಾನ್ ಸ್ಕೂಲ್ ಪೋದ್ ಬರೋಡಿ. ಓಕೆ ಓಕೆ, ಪೋದ್ ಬಲೆ ಸವಿತಕ್ಕ, ಜೋಕ್ಲೆಲ್ಲ ತಾಲೆ ಮಾತಾಡಿಸಿಲ್ಲ ಅಂದರು. ನಿಮ್ಮ ಹೆಸರು, ನಿಮ್ಮ ನೆನಪು, ನಿಮ್ಮ ಪರಿಚಯ ನಮ್ಮ ಮನಸ್ಸಲ್ಲಿದೆ. ಮಾತಿಗೆ ಸ್ವಲ್ಪ ಬರ ಇದೆ ನನ್ನಲ್ಲಿ. ಹೌದಾ ಕಿರಣಣ್ಣ?
ಓಕೆ ಕಿರಣನ್ನ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯಿತಾ. ಹೈಡಲ್ಲಿದ್ದರೂ ಪರವಾಗಿಲ್ಲ, ಲೈಕ್ ಕೊಡಿ. ಸವಿತಕ್ಕ ಥ್ಯಾಂಕ್ ಯು. ఒక పనోడు నీ దీక్ష ఈరే పనులే యాంకేను ఈరు పనులే. ఎంత స్పెషల్ మధ్యాహ్న కిరణ్ అన్న ఈరోజు స్పెషల్ దాని దగ్గర పనులే దాదెత్తండి ఈరోజు స్పెషల్ ఈరు పుత్తూరుದ పిల్లి అయితే పనులు అయితే. సవితక్క థ్యాంక్ యూ, నైస్ లైవ్. థ్యాంక్ యూ ಶಾಂತಕ್ಕ. ఎగ్జామ్ ముగ్గిండు సిస్ నన్న జాలి అందే ఎంచెత్తన ఎగ్జామ్ ఈజీ ఇస్తాడా? పిడి అత్తు ముత్తు అందే ಶಾಂತಕ್ಕ. ಪುತ್ತೂರ್ದ ಮುತ್ತ ಗೊತ್ತಾಪುಂಡು. ಗಂಜಿ ಊಟ ಕಿರಣನ್ನ ಗಂಜಿ ಊಟ ಮಾಡಿದ್ರಂತೆ. ಎಷ್ಟು ಬಟ್ಟಲು ಊಟ ಮಾಡಿದ್ರಿ ಕಿರಣನ್ನ? ದಾದ ಈಸಿ ಹೊರ ಮುಗಿಂಡ ಯಾವೊಂದು ಆದಿತ್ತು ಅಂದೆ ಮುಗಿಬೋಕ ಒಂದು ಚಿಂತೆ ಪೂಜತೆ ಆಯ್ತಾ ಎಕ್ಸಾಮ್ದ ಬೊಕ ಜಾಲಿ. ಸೂಪರ್ ಕಿರಣ್ ಬ್ರೋ ಪನ್ನೊಂದುಲ ಶಾಂತಕ್ಕ. ಶಾಂತ ಸಿಸ್ ನಮಸ್ತೆ ಪನ್ನೊಂದುಲಾರ ಕೂಡ. ಕಿರಣನ್ನ ಇನಿ ರಜೆನಾ? ಕಿರಣನ್ನ ಇವತ್ತು ರಜೆನಾ ನೀವು? ಅಂದು ದೊಂಬುಗೆ ಎಡ್ಡೆ ಹಾಕೊಂಡು ಗಂಜಿ ಒಣಸು ಅಂದು ಗಂಜಿ ಒಣಸು ಗಂಜಿ ಚಟ್ನಿ ಸೂಪರ್ ಹಾಕೊಂಡತ್ತೆ ಶಾಂತಕ್ಕ. ಓಕೆ ನಿದೀಕ್ಷಾ, ಬಾಯ್ ಬಾಯ್, ಟೇಕ್ ಕೇರ್. ಫ್ರೀ ಅಂಡ ಬೊಕ್ಕ ಬಲ್ಲೆ ಫ್ರೀ ಇತ್ತಾರ್ಡ ಎಕ್ಸಾಮ್ ಮುಗ್ಗಿಂಡತ್ತೆ ನನ್ನ ಫ್ರೀ ಉಳ್ಳರತ್ತೆ ಬರೊಂದೆಪ್ಪಲೆ. ಮಕ್ಕಳಿಗೆ ಎಕ್ಸಾಮ್ ಚಿಂತೆ, ನಮಗೆ ಜೀವನದ ಬಂಡಿಯ ಮುಂದೆ ಹೋಗುವುದನ್ನೋ ಚಿಂತೆ ಅನ್ನೋದು ಯಾರನ್ನೂ ಬಿಡದ ಬೇತಾಳ. ಹೌದಾ ಕಿರಣನ್ನ ಅಂತ ನಗ್ತಿದ್ದಾರೆ ಶಾಂತಕ್ಕ. ಥ್ಯಾಂಕ್ ಯು ನಿದೀಕ್ಷಾ. ಯಾರಿದ್ದೀರಾ ಬನ್ನಿ ಮಾತಾಡಿ, ಬನ್ನಿ ಗೈಸ್ ಬನ್ನಿ. ಬಿಸ್ಕೆಟ್ ಬೇಕಾ, ಟೀ ಬೇಕಾ, ಎಂತ ಬೇಕು? ಬನ್ನಿ ಬೇಗ ಬನ್ನಿ. ತಿಂಡಿ ಬೇಕಾ, ಎಂತ ಬೇಕು? ಕಿರಣನ್ನ ಇದ್ದೀರಾ? ಹೋದ್ರಾ? ಕಿರಣನ್ನ ಹೇಳದೆ ನಾಪತ್ತೆ ಆಗ್ತಾರೆ. ಬಿಸ್ಕೆಟ್ ಬೇಡ, ಇಲ್ಲಿ ಉಂಟು. ಹೌದಾ ಶಾಂತಕ್ಕ? ಕಿರಣನ್ನ ಎಂತಾಯ್ತು? ಹಾರ್ಟ್ ಕಟ್ ಆಗಿದೆ ಯಾಕೆ? ವಿನ್ಯಾಸ್ ಅವರೇ ಹಾಯ್, ಹೇಗಿದ್ದೀರಾ? ಓ, ಅದು ಮಿಸ್ ಆಯ್ತು. ಹೌದಾ ಕಿರಣನ್ನ ಎಂತ ಮಿಸ್ ಆಯ್ತು? ಗೊತ್ತಾಯ್ತಾ ಅದು ಗಿಮ್ಮೋಚ ಅಂತ? ಅದು ಯಾಕೆ ಕಟ್ಟಾದದ್ದು ಯಾಕೆ? ವಿನ್ಯಾಸ್ ಅವರೇ ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ ಆಯ್ತಾ? ಹಾರ್ಟ್ ಒಡೆದು ಹೋಯ್ತಾ? ಹೌದು ಶಾಂತಕ್ಕ, ಹಾರ್ಟ್ ತುಂಡಾಗಿದೆ. ಯಾಕೆ ಅಂತ ಈಗ ಕಿರಣನ್ನ ಆನ್ಸರ್ ಹೇಳ್ಬೇಕು. ಹಾರ್ಟ್ ಕಟ್ ಆಗಿದೆ ಯಾಕೆ ಕಿರಣನ್ನ?
ನನ್ನ ಗೆಳತಿಯ ನೆನಪು ಆಯಿತು. ನೋಡಿ ನೋಡಿ, ಕಿರಣಣ್ಣನ ಗೆಳತಿಯ ನೆನಪಾಯ್ತಂತೆ, ಅದಕ್ಕೆ ಹಾರ್ಟ್ ಕಟ್ ಆಗಿದೆ ಅಲ್ವಾ ಕಿರಣಣ್ಣ? ಯಾರು ಗೆಳತಿ? ಹೌದು, ಕ್ವಶನ್ ಮಾರ್ಕ್, ಅಲ್ಲೊಂದು ಕ್ವಶನ್ ಮಾರ್ಕ್ ಹಾಕಿ ಶಾಂತಕ್ಕ, ಗೆಳತಿ ಯಾರು ಅಂತ. ಕಿರಣಣ್ಣನ ಗೆಳತಿ ಯಾರು? ಅದಕ್ಕೆ ನಾನು ಒಂದು ಶಾರ್ಟ್ ವಿಡಿಯೋ ಆಮೇಲೆ ಹಾಕ್ತೇನೆ. ಓ, ಹೀಗೂ ಉಂಟಾ ಕಿರಣಣ್ಣ? ಹೀಗೂ ಉಂಟೆ, ಇವತ್ತಿನ ಸ್ಟೋರಿ ಒಳ್ಳೆದಿದೆ. ಎಲ್ಲಿ ಹೋದ್ರು ಎಲ್ಲ ಮಾಯ ಆದ್ರು. ಯಾರದು? ಕರೆಕ್ಟ್ ಶಾಂತಕ್ಕ, ಕ್ವಶನ್ ಮಾರ್ಕ್ ಬೇಕು, ಅದೊಂದು ಕ್ವಶನ್ ಮಾರ್ಕ್ ಇದ್ರೆ ಅಲ್ಲಿಗೆ ಆನ್ಸರ್ ಬರುತ್ತೆ ಯಾರು ಅಂತ. ಕಿರಣಣ್ಣ ಹೇಳಿ. ಹೌದು, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಇದೆ. ನೀವು ಮೊದಲು ಇಲ್ಲಿ ಹೇಳಿ, ಮತ್ತೆ ನಾವು ಅಲ್ಲಿ ನೋಡ್ತೇವೆ, ಆಯ್ತಾ ಕಿರಣನ್? ಇಲ್ಲಿ ನಾವು ಕೇಳಿದ್ದಕ್ಕೆ ಆನ್ಸರ್ ಮಾಡಿ, ಆಮೇಲೆ ನಾವು ಅಲ್ಲಿ ನೋಡ್ತೇವೆ. ಹೆಡ್ಲೈನ್ ಹಾಕುವನಾ? ಕಿರಣಣ್ಣನ ಗೆಳತಿ ಯಾರು? ಶಾಂತಕ್ಕ ಹಾಕುವನಾ? ಎಲ್ಲ ಮಾಯ ಆದ್ರು ಮಾರು. ಹೌದೌದು, ಹೆಡ್ಲೈನಲ್ಲಿ ಹಾಕುವ. ಯಾರು ಹೇಳಿ ನೋಡಿ, ಇವತ್ತು ಶಾಂತಕ ನಿಮ್ಮನ್ನು ಬಿಡಲ್ಲ ಕಿರಣಣ್ಣ, ನೀವು ಉತ್ತರ ಹೇಳಲೇಬೇಕು. ನೀವು ಉತ್ತರ ಹೇಳದೆ ಹೋಗ್ಲಿಕ್ಕೆಲ್ಲ, ಆಯ್ತಾ? ನೀವು ಎಲ್ಲಿ ಹೋಗಲ್ಲ, ಅಲ್ಲಿ ಹೈಡಲ್ಲಿ ಇರ್ತೀರ, ಆಯ್ತಾ? ನಿಗೂಢ ಪ್ರಶ್ನೆ, ಹೌದು. ನೀವು ಇಲ್ಲೇ ಇರ್ತೀರಾ, ಹೈಡಲ್ಲಿ ಇರ್ತೀರ ಅಲ್ವಾ? ಜೀವನದ ಬಗ್ಗೆ ಸುಂದರ ಕನಸುಗಳನ್ನು ಕಾಣಲು ಹೇಳಿಕೊಟ್ಟ ಗೆಳತಿ ಶಾಂತಕ್ಕ. ನೋಡಿ ಹೇಳಿದ್ರು, ಆದ್ರೆ ಹೆಸರು ಹೇಳಲಿಲ್ಲ. ಓ ಭ್ರಮೆ. ಎಲ್ಲಿ ಹೋದ್ರಿ ಕಿರಣಣ್ಣ? ಕಿರಣಣ್ಣ ಈಗ ದೊಡ್ಡ ಮೆಸೇಜ್ ಟೈಪ್ ಮಾಡ್ತಾ ಇದ್ದಾರೆ. ಬೇಗ ಬೇಗ ಬರಲಿ, ಆಯ್ತಾ ಕಿರಣಣ್ಣ, ನಿಮ್ದು ಮೆಸೇಜ್. ಬನ್ನಿ ಬನ್ನಿ ಜನರೇ, ಎಲ್ಲಿ ಹೋದ್ರಿ? ಇವರು ಕೂಡ ನಾಪತ್ತೆ ಆದದ್ದ? ಶಾಂತಕ್ಕೆ ಇದ್ದೀರಾ? ಕಿರಣಣ್ಣ ಇದ್ದೀರಾ? ಇಲ್ಲಿ ಯಾರಿದ್ದೀರಿ ಮರ? ಯಾರಿಲ್ವಾ? ಹೋದದ್ದ ಹೇಳದೆ? ನೀನೇ ಸಾಗರ ಸಮುದ್ರ ಅಂತ ಹೇಳಿದ ಹುಡುಗಿ, ಆಮೇಲೆ ನಾನು ಅವಳು ಹೋದ ಮೇಲೆ ಆ ಸಮುದ್ರದಲ್ಲಿ ಬಿದ್ದು ಒದ್ದಾಡಿದೆ. ಅವರು ಹೋದ್ಮೇಲೆ ನೀವು ಆ ಸಮುದ್ರದಲ್ಲಿ ಬಿದ್ದು ಒದ್ದಾಡಿದ್ರಾ? ಓ, ಇದು ಎಂತ ಕವನನಾ ಕಿರಣಣ್ಣ? ಅಲ್ಲ, ಇದು ಅನುಭವದ ಮಾತು. ಶಾಂತಕ್ಕ ನೋಡಿ ನೋಡಿ, ಇಲ್ಲಿ ಮೆಸೇಜ್ ನೋಡಿ, ಆಯ್ತಾ? ಕಿರಣಣ್ಣಂದು ಎಲ್ಲಿ ಹೋದ್ರಿ ಶಾಂತಕ್ಕ? ಶಾಂತಕ್ಕ ನಗ್ತಾ ಇದ್ದಾರೆ.
ಹ್ಞೂ. ನೀವು ಸಮುದ್ರಕ್ಕೆ ಯಾಕೆ ಬಿದ್ದದ್ದು? ನೊಂದ ಜೀವದ ನೋವಿನ ಪದಗಳು. ಶಾಂತಕ್ಕೆ ಇಲ್ಲಿ ನೋಡಿ, ಮತ್ತೆ 2 ಹಾರ್ಟ್ ಒಡೆದಿದೆ ಆಯ್ತಾ. ಆಗ 1 ಹಾರ್ಟ್ ಇತ್ತಲ್ಲ, ಈಗ 2 ಹಾರ್ಟ್. ಅವಳು ಈಗ ಎಲ್ಲಿದ್ದಾಳೆ ಹೇಳಿ ಕಿರಣನ್ನ. ಶಾಂತಕ್ಕನ ಕ್ವಶನ್ಗೆ ಆನ್ಸರ್ ಮಾಡಿ. ಬನ್ನಿ ಜನರೇ. ഈ പൊണ്ണ് ദൂരെ പോത്തിട്ടുണ്ട്. സിമ്പിൾ അണ്ണ. ആ ಎಂಚಲ್ಲಾರೆ ഞാൻ ದೂರಲ್ಲ പോത്തിജಿ ಉಂಡೆ ಈರೆಂಚಲ್ಲಾರ ಸಿಂಪಲ್ ಅನ್ನ ಚಾಪರಿಯಾರ ಅದು ತಿಂಡಿತ್ತು ಒಣಸ್ ಮಧ್ಯಾಹ್ನ ಮಲ್ ತಿಪ್ಪಾರು ಇತ್ತು ಚಾಪರಿಯಾರ 4 ಗಂಟೆ ಆಂಡತಿ ಯಾನ ಜೀವಲ್ಲ ఒక ఎంకల్ పుర జీవ ఇచ్చానా ఎంకల్లా జీవర్లా ಪಾಸ್ ಆದೆ ಓಪಣ್ಣೆ. ಹಾಂ, ಯಾವುದ್ರಲ್ಲಿ? ಸಿಂಪಲ್ ಅನ್ನ ಯಾವುದ್ರಲ್ಲಿ ಪಾಸ್ ಆದ್ರಿ? ಶಾಂತಕ್ಕೆ ಎಲ್ಲಿ ಹೋದ್ರಿ? ಕಿರಣನ್ನ ಎಲ್ಲಿ ಹೋದ್ರಿ ಮಾರ? ದೇವೆಲ್ಲ ಈಗ ಹೋಗುದ ಹೇಳದೆ ಉಪವಾಸ. ಓ ಇರ್ಲಾರಾ? ಸರಿ ಸರಿ ಸರಿ, ಉಪವಾಸ. ಹೌದಾ? ನಾನಿಲ್ಲಿ ಕನ್ನಡದಲ್ಲಿ ಮಾತಾಡುವಾಗ ನಿಮ್ದೆಂತ ತುಳುಮದ್ದು? ಅವಳು ಎಲ್ಲೋ ಈಗ ಚೆನ್ನಾಗಿದ್ದಾಳೆ ಹಾಗಂತ ಪ್ರತಿದಿನದ ಪ್ರಾರ್ಥನೆ. ಹೌದಾ ಕಿರಣನ್ನ? ಓಕೆ ಪೋಪೆ ಮಾರ ದೂರ ಕಿರಣನ್ನ ಉಂತಲೆ ಪೋಚ್ ಕರ್ಮ ತುಳು ಬರ್ಪು ನಾವು ಕನ್ನಡದ ಮೆಸೇಜ್ ಓದಿದ್ದೇನೆ. ಕೂ ಕಿರಣನ್ನ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕರ್ಮ ಯಾನ್ ದಾಯಿ ಗಿಡ ಬತ್ತನ ಈರ್ ಬತ್ತನ ಎನ್ನಡ ಪಾತಿರ್ತೀವಿ. ಕಿರಣನ್ನ ಪೋರ್ಚಿ ಇಲ್ಲಿ ಆದ್ರೂ ಇರಿ ಕಿರಣನ್ನ. ಹೌದು ಶಾಂತಕ್ಕ, ಅವರು ಹೋಗುದು ಮಾರ. ಈಗ ಎಂತ ಎಂತ ಇದು ತೋಟದ ಕೆಲಸ ಇಲ್ಲ ಅಂತೆ, ಮತ್ತೆ ಯಾಕೆ ಓಡುದವರು? ತೋಟ ಬಿಟ್ಟಿದ್ದಾರಂತೆ, ಅವ್ರದ್ದು ಚಾನಲ್ ಮೋನ ಆಯ್ತಲ್ಲ, ಹಾಗಾಗಿ ತೋಟದ ಕೆಲಸ ಬಿಟ್ಟಿದ್ದಾರಂತೆ. ಮತ್ತೆ ಯಾಕೆ ಓಡುದು? ಬಾಯ್ ಸಿಂಪಲ್ ಅಣ್ಣ ಪೋಪುನ. ಬಾಯ್ ಬಾಯ್ ಸಿಂಪಲ್ ಅಣ್ಣ, ಥ್ಯಾಂಕ್ ಯು. ಮುಂದದು ಸಪೋರ್ಟ್ ಮೆಸೇಜಾ? ಬಾಯ್ ಬಾಯ್ ಬಾಯಿ ಕೈ ಕಾರು ಪಲ್ಲೆ ಮಂಡೆ ತೋಟದ ಬೇಲೆಗೆ ನಾನು ಬರ್ತೇನೆ ಕಿರಣನ್ನ. ಅದು ತೋಟದ ಬೇಲೆಗೆ ಶಾಂತಕ ಬರ್ಪೇರಿಗೆ ಕಿರಣನ್ನ ಲೆಪ್ಪಲಾರೇನು ಸಪೋರ್ಟ್ ಮೆಸೇಜ್ ಅಂದೆ ಸಿಂಪಲ್ ಅಣ್ಣ. ಬುಕ್ಕ ಇರುವಡೆ ಬಲಿಪುವರು ಉಂತಿಲ್ಲ. ಮೆಸೇಜ್ ಹಾಕಿ ಮೆಸೇಜ್ ಹಾಕಿ ಮೆಸೇಜ್ ಹಾಕಿ. ಬೊಕ್ಕ ತಾರಾಯಿ ಫ್ರೀ ಕೊರಂಡ ಯಾವ ಕಿರಣನ್ನ ಆರು ಓಲ್ಪೋಯರು ಕಿರಣನ್ನ ಇಜ್ಜು ಆರು ಪನಂದೆ ಪೋಪು ನಾನು ಮೋಸ. ನೈಸ್, ಥ್ಯಾಂಕ್ ಯು ಶಾಂತಕ್ಕ. ತೋಟದ ಬೇಲೆಗೆ ಆರು ಪೋಂಡ ಎಂಚ ಏರು ಶಾಂತಕ್ಕನಾ? ತೋಟದ ಬೇಲೆ ಮಲ್ಪೊಲಿ ಸಿಂಪಲ್ ಅನ್ನ. ಬಜ್ಜಿ ಬೆಜ್ಜನ ತಾರಾಯಿ ಬೆಜ್ಜನ ಉಪ್ರ ಬೇಲಾಯ್ತಾ?
ಅப்புறம் கொஞ்சம் நாள் போயிருவேன் ಮಾತೆರ್ಲ ಪರ್ಬಗ್ ಬಗ್ಲಿ ಓಕೆ ಸಿಂಪಲ್ ಅಣ್ಣ ಮೂಲು ತಾರೈ ರೇಟ್ ಅಂಚ ಒಂದು ತಾರೈಗೆ ರೇಟ್ ಉಂಡತಿತ್ತ ಚುಚೂ ತಾರೈ ಪಾಡೋಡ್ ಕಾಜು ಕಿರಣನ್ನ ಓಲ್ ಪೋಯರು ಬನ್ನಿ 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 ಜನರು ಸೂಪರ್ ಥ್ಯಾಂಕ್ ಯು ಸಿಂಪಲ್ ಅಣ್ಣ ನಮನ ಸಿಸ್ ಹಾಯ್ ಹೇಗಿದ್ದೀರಾ ಸೂಪರ್ ಥ್ಯಾಂಕ್ ಯು ಸಿಂಪಲ್ ಅಣ್ಣ ಶಾಂತಕ್ಕ ಬೇಜಾರಲ್ಲಿದ್ದಾರೆ ಕಿರಣಣ್ಣ ಹೋದ್ರಂತ ಬರ್ತಾರೆ ಆಯ್ತಾ ಶಾಂತಕ್ಕ ಮತ್ತೆ ಬರ್ತಾರೆ ಎಲ್ಲಿದ್ರು ಹಾಯ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ಟೀ ಕುಡಿದ್ರ ಸಂಜೆ ಇತ್ತು ನಮನ ಸಿಸ್ ಎಂತ ತಿಂಡಿ ಇತ್ತು ನಿಮಗೆ ಹಾಯ್ ಹಾಯ್ ನಮನ ಅಕ್ಕ ಹಾಯ್ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ ಬನ್ನಿ ಜನರೇ ಬನ್ನಿ 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 ಬಿಸ್ಕಿಟ್ ಅಂಬಡೆ ದೋಸೆ ಇಡ್ಲಿ ಚಟ್ನಿ ಎಂತ ಬೇಕು ಹೇಳಿ ಶಾಂತಕ್ಕೆ ಇದ್ದೀರಾ ಸಿಂಪಲ್ ಅಣ್ಣ ಇದ್ದೀರಾ ಪ್ರಶಾಂತ್ ಅಣ್ಣ ಹಾಯ್ ಎಂಚಲ್ಲರ ಮಧ್ಯಾಹ್ನ ಒಣಸ್ ಮಲ್ತಾರ ಇತ್ತು ಚಾ ಪರಿಯಾರ ತಿಂಡಿ ತಿಂಡಾರ ಪನ್ಲೆ ಹಾಯ್ ಬಂದು ಬಲ್ತಾರ್ಡಿರ್ನ ಮಂಡೆ ಕೊಡ್ತೈತಿ ಪಾತಿರ್ಲಿ ಯಾನ್ಲ ಸೌಖ್ಯ ಪ್ರಶಾಂತ್ ಅಣ್ಣ ದಾದಿ ತಿಂದಾರ ಪನ್ಲೆ ಇತ್ತೆ ಎನ್ನ ಚಾ ಆತಜ್ಜಿ ಇರ್ನಾಡ ಯಾನ ಮಧ್ಯಾಹ್ನ ಒಣಸ್ ಚಾನ ನಾವೋಡು ಅಂದೆ ದಾದೆತ್ತನು ಸ್ಪೆಷಲ್ ಮಧ್ಯಾಹ್ನ ಸ್ಪೆಷಲ್ ಎಂತಿತ್ತು ಪ್ರಶಾಂತ್ ಅಣ್ಣ ನಿಮಗೆ ಸಿಸ್ ಬೊಕ್ಕ ಮರಣಿ ಬರ್ಸ ಬತ್ತಡಿ ಮರಣಿ ಆತೆ ಬೈದುಂಡು ತೆಡ್ಲು ಬರ್ಸೆತ್ತಣವೆ ಮರಣಿ ಯಾನು ವೆಜ್ ಎರೆಗ್ದಾದ ಸ್ಪೆಷಲ್ ಎಂಕಲ ವೆಜ್ಜಿನಿ ಬಟಾಟೆ ಬಟಾಣಿ ಕಜಿಪು ಅವೇ ಪನ್ಯತೆ ಪ್ರಶಾಂತ್ ಅಣ್ಣ ಮರಣಿ ಬರ್ಸ ಇತ್ತಂಡು ತೆಡ್ಲೆ ಇತ್ತಂಡು ಎನ್ನ ಒರುಡೆ ಬರ್ಸ ತೆಡ್ಲೆ ಇತ್ತಂಡು ಕರೆಂಟ್ ಇತ್ತಜ್ಜಿ ಗೊತ್ತುಂಡೆ ಮರಣಿ ರಾತ್ರಿ ಇಡಿಯ ಕರೆಂಟ್ ಇತ್ತಜ್ಜಿ ಕಾಡೆ ಬತ್ತನು ಸಿಸ್ ಸಾರಿ ಅವ ದಾಯಿಗೆ ಪ್ರಶಾಂತ್ ಅಣ್ಣ ಸಾರಿ ದಾಯಿಗೆ ಸಾರಿ ಯಾಕೆ ಕೇಳಿದ್ದು ಪ್ರಶಾಂತ್ ಅಣ್ಣ ಹೇಳಿ 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 ಎಲ್ಲಿ ಹೋದ್ರು ಹೋದದ್ದ ಧನು ಅವರೇ ಹಾಯ್
ಹೇಗಿದ್ದೀರಾ? ನಗ್ತಿದ್ದೀರಾ? ಲೈಕ್ ಕೊಡಿ ಮಾರಿ ಅದನ್ನು ಅವ್ರೆ, ಲೈಕ್ ಕೊಡಿ ಆಯಿತಾ. ಮರಣಿ ಪಾತೆರುಜಿ ಬನ್ನಿ ಹೆಂಗ ದಾದ ವಿಷಯದಿಂದ ಅರ್ಥ ಆಗ್ತದೆ ಪ್ರಶಾಂತ್ ಅಣ್ಣ ಯಾನ್ ಈರು ಈ ಐಡಿ ಬತ್ತಂಡು ಹೆಂಗೆ ಗೊತ್ತಾಪುಂಡತೆ ಇರು ಬೇತೋಲ ಐಡಿ ಬರ್ತಾರೆ ಹೆಂಗೆ ಗೊತ್ತುಜ್ಜಿ ಯಾನ್ ದಾದ ಬಂದೆಂದು ಗೊತ್ತುಜ್ಜವೆ. ಸೂಪರ್, ಥ್ಯಾಂಕ್ ಯು ಧನು ಅವರೇ. ಟೀ ಕುಡಿದ್ರಾ? ಸಿಸ್ ಯಾನ್ ಲೈಕ್ ಕೊರಿಯವ ಓಕೆ ಪ್ರಶಾಂತ್ ಅಣ್ಣ ಥ್ಯಾಂಕ್ ಯು. ಇರೆಂಕ ಪಲ್ಲೆ ಮರಂದು ದಾದ ವಿಷಯದಿಂದ ಲೈಕ್ ಡನ್, ಥ್ಯಾಂಕ್ ಯು ಧನು. ಚಾನಲ್ ಉಂಟಾ ಅದನ್ನು? ಚಾನಲ್ ಇದೆಯಾ? ನಂದು ವಿಡಿಯೋಗೆ ಕಮೆಂಟ್ ಹಾಕಿ ಮತ್ತೆ ನೋಡಿ ಕನೆಕ್ಟ್ ಆಗ್ತೇನೆ ಆಯಿತಾ ಪ್ರಶಾಂತ್ ಅಣ್ಣ. ಬ್ಲೂ ಕೊಡಿ. ಈ ದನುಗೂ ಈ ನಗುಗೂ ಏನೋ ವ್ಯತ್ಯಾಸ ಇದೆಯಲ್ಲ. ಈ ಧನು ಯಾರು? ನೋಡುವ ನೋಡುವ ಮತ್ತೆ ಕಮೆಂಟ್ ನೋಡ್ತೇನೆ ಆಯಿತಾ. ಈ ನಗುವಿನ ಹಿಂದೆ ಏನೋ ಒಂದು ಸಮಸ್ಯೆ ಇದೆ ಅಲ್ವಾ ಅದನ್ನು. ಬ್ಲೂ ಕೊಡಿ ಪನ್ಪುನದಾಯಕ ಸಿಸ್ ಅವು ಬೇತಕ್ಲ ಇದಕ್ಕೆ ಚಾನಲ್ ಕನೆಕ್ಟ್ ಆವಡತಿ ಲೈಕ್ ಗೊತ್ತಾಂಡೆ ಪ್ರಶಾಂತ್ ಅಣ್ಣ ಇರೇ ಗೊತ್ತಿಚ್ಚ ಇರೇ ನಡಗೇನು ಅರ ಹೆಂಗೆ ಪಾಲನೆ ಪ್ರಶಾಂತ್ ಅಣ್ಣ ಇರೇ ಬ್ಲೂ ಕೊಡ್ತುನಾತ ನನವ ಬ್ಲೂ ಕೊಡ್ತುನ ಪ್ರಶಾಂತ್ ಅಣ್ಣ ಮರಣ ದಾದ ಅಣ್ಣ ಪನ್ಲೆ ಇರುವಾ ಇಡೀಡ್ ಬರ್ತಿತ್ತಾರೆ ಪನ್ಲೆ ಇಂಕ ಧನು ಅವರ ಇದ್ದೀರಾ? ಇದ್ರೆ ಮಾತಾಡಿ. ಇದ್ದೀನ್ರಿ, ಇರಲೇಬೇಕಲ್ವಾ ಅಲ್ವಾ ಅದೇ ಅಲ್ಲ ಡೈಲಾಗ್. ಥ್ಯಾಂಕ್ ಯು ಧನು. ಸಿಸ್ ಒಂತ ಉಂತಲೆ ಲೈವ್ಡು ಪಂಡೇರು ಈರು ಒಂತ ದದೆ ದದೆ ಒಂದು ಸಿಸ್ಸು ಒಂತ ಉಂತಲೆ ಲೈವ್ಡು ಪಂಡೇರು ಈರು ಒಂತ ಅಂದು ಈರು ಅಂಚ ಪಂಡರತ್ತ ಹೆಂಗೆ ಚೂರು ಬೇಜಾರಂಡು ಹೆಂಗೆ ದಾದಿಂದ ಅರ್ಥ ಆದಿತ್ತುಜ್ಜಿ ಈರು ಎನ್ನ ಲೈವ್ಡು ವಾ ಇಡೀಡ್ ಬತ್ತ ಪಾತೆರಿ ಯಾರ ಗೊತ್ತುಜ್ಜಿ ಪ್ರಶಾಂತ್ ಅಣ್ಣ ಈರು ಅವು ಪಂದೆ ಫಸ್ಟ್ ವಾ ಇಡೀಡ್ ಬತ್ತಾರೆ ಕನೆಕ್ಟ್ ಆಗಿ ಮರಿಬೇಡಿ. ಓಕೆ ಧನು ಕನೆಕ್ಟ್ ಆಗ್ತೇನೆ ಆಯಿತಾ. ನೀವೊಂದು ಕಮೆಂಟ್ ಹಾಕಿರಿ ಆಯಿತಾ ನೋಡ್ತೇನೆ. ಯಾನು ಎರಡ ಒಂತ ಲೈವ್ಡು ಉಂತಲೆ ಪನ್ನಿ ಐಕೀರು ಬೇಜಾರಪ್ಪನ ವರ್ಡ್ ಪಾತೆರಿ ಯಾನ್ ದಾದ ಪಾತೆರಿಯ ಪಂಡ ಪ್ರಶಾಂತ್ ಅಣ್ಣ ದಾದ ಪಂಡೆ ಪಂಡೆ ಇರು ಯಾನ್ ದಾದ ಪಂಡೆ ಎಂದು ಪಂಡೆ ಹೆಂಗೆ ಗೊತ್ತಾಪುಂಡು. ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಆಹಾ ಯಾನ್ ಕ್ಲಿಯರ ಒಂದೆ ಬುಡ್ಪುಜ್ಜಿ ಪ್ರಶಾಂತ್ ಅಣ್ಣ ಹಿಂಗೆ ಅವು ವಿಷಯ ಬೋರ್ಡ್ ಇಂಕ್ ಗುಡ್, ಥ್ಯಾಂಕ್ ಯು ಶಾಂತಕ್ಕ. ಅದು ಏನೋ ಇದೆ ಅಲ್ವಾ ನೀಲಿ ಅದನ್ನು ಕೊಡಿಬೇಕು. ನಾನು ಮತ್ತೆ ಕೊಡ್ತೇನೆ ನಾನು ನಗ್ತೀರಾ? ಯಾಕೆ ನಗೋದು ಧನು ಅವರೇ? ಗುಡ್ ಲೈವ್, ಥ್ಯಾಂಕ್ ಯು ಧನು. ಇದು ಯಾರೋ ಗೊತ್ತಿರೋರು ಇರಬೇಕಲ್ವಾ ಈ ನಗು. ದಾಯಗೂ ಉಪ್ಪಡಬಾಡ್ರೆ ನನಗಿಲ್ಲಿ ಕೇಳಲೆ ಉಪ್ಪಡಬಾಡ್ರ. ಸಿಕ್ತಿದೆ ಆಯಿತಾ ಸಿಕ್ಕಿದೆ. ನಾನು ನಿಮಗೆ ಮತ್ತೆ ನಿಮ್ಮದು ಕಮೆಂಟ್ ನೋಡಿ ಬ್ಲೂ ಕೊಡ್ತೇನೆ ಆಯಿತಾ.
ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ನನ್ನ ವೀಡಿಯೋಗೆ ಕಮೆಂಟ್ ಹಾಕ್ತಿರ್ತೀರಲ್ಲ, ಅದನ್ನು ನೋಡಿ ಬ್ಲೂ ಕೊಡ್ತೇನೆ. ನೀಲಿ ಇಜ್ಜಂದೆ ಉಪ್ಪರ ಪೂಜ ರೆಡ್ ಆಗ್ಬೋದಾ ನಿಮಗೆ ಧನು ಅವರೇ? ರೆಡ್ ಕೊಟ್ಟರೆ ಆಗ್ಬೋದಾ? ಪ್ರಶಾಂತ್ ಅಣ್ಣ ಇದ್ದೀರಾ? ದಾನೆ ಆಡು ತೂಕ ನೀಲಿ ಇಜ್ಜಂದೆ ಅಂದ ಅಂದ. ಕಮೆಂಟ್ ಬರ್ಪುಳತ್ತೆ ಬೊಕದ ಹೇಳಿ. ಹೌದು, ಕಮೆಂಟ್ ಕಾಣ್ತಾ ಇದೆ ನಿಮ್ಮದು. ಹೇಳಿ, ಇವರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರೆ ಆಯಿತಾ. ರೆಡ್ ನನಗೆ ಆಗೋಲ್ಲ. ಹೌದಾ, ಬ್ಲೂವೇ ಬೇಕಾ? ಹಾಗಾದರೆ ನೀವು ಕಡೇ ತನಕ ಲೈವಲ್ಲಿ ಇರಬೇಕು, ಹಾಗಾದರೆ ಮಾತ್ರ ಬ್ಲೂ ಕೊಡೋದು ನಿಮಗೆ, ಆಯ್ತದನ್ನು. ಪಚ್ಚೆ ಆಗಬಹುದು ನೋಡಿ, ಹಸಿರಾಗ್ಬೋದಂತೆ. ಹಸಿರು ಬೇಕಾ ನಿಮಗೆ? ಹಸಿರಾಗ್ಬೋದಾ? ನಾನಾ ಥರದ್ದು ಬಣ್ಣ ಇದೆ, ಯಾವುದು ಬೇಕು ನಿಮಗೆ? ಹಸಿರು, ಕೇಸರಿ. ಹೌದೌದು, ಕೊನೆ ತನಕ ಲೈವಲ್ಲಿ ಇದ್ದವರಿಗೆ ಮಾತ್ರ ನಾನು ಬ್ಲೂ ಕೊಡೋದಾಯ್ತಾ. ಡನ್ನು. ಲಾಸ್ಟ್ ತನಕ ಇಡ್ತಾರಲ್ಲ ನನ್ನ ಲೈವಲ್ಲಿ, ಅವರಿಗೆ ಬ್ಲೂ ಕೊಡ್ತೇನೆ. ಗ್ರೀನ್ ಬೇಡ ಬಿಡಿ. ಹೌದಾ, ಗ್ರೀನ್ ಬೇಡವಾ? ಛೇ, ಮಿಸ್ ಆಯ್ತಲ್ಲ. ಇನ್ನು ಯಾರಿಗೆ ಕೊಡೋದು ಗ್ರೀನ್? ಮತ್ತೆ ಯಾವುದು ಕಲರ್ ಬೇಕು? ಹೌದು, ಕ್ವಶನ್ ಮಾರ್ಕ್. ಯಾವ ಕಲರ್ ಬೇಕು? ಬ್ಲೂ ಬೇಕಂತೆ, ಅದು ಕಡಿಮೆ ಉಂಟಾಯ್ತಾ. ಬೇರೆ ಕಲರ್ ಎಲ್ಲ ಉಂಟು, ಜಾಸ್ತಿ ಇದ್ದದ್ದು. ಬಿಳಿ ಉಂಟು. ನೀಲಿ ಸಿಗಲ್ಲ. ಓಕೆ ಅಂತ. ಗೋಲ್ಡ್ ಬೇಕಾ? ಗೋಲ್ಡ್ ಎಲ್ಲ ಸಿಗಲ್ಲ, ಅದು ಇಲ್ಲಿ ಜ್ಯುವೆಲರ್ಸಲ್ಲೆಲ್ಲ ಸಿಗ್ತದೆ ಆಯ್ತಾ. ಅದನ್ನು ಗೋಲ್ಡ್ ಅಲ್ವಾ ಶಾಂತಕ್ಕ? ಜ್ಯುವೆಲರ್ಸಲ್ಲೆಲ್ಲ ಸಿಗ್ತದಲ್ಲ ಗೋಲ್ಡು. ಗೋಲ್ಡ್ಗೆ ರೇಟ್ ಜಾಸ್ತಿ ಆಗಿದೆ. ಹೌದು, ಗೋಲ್ಡ್ಗೆ ರೇಟ್ ಜಾಸ್ತಿ ಆಗಿದೆ ಆಯಿತಾ. ನೀಲಿ ಸಿಗೋಲ್ಲ ಅಂದರೆ ಗೋಲ್ಡ್ ಕೊಡಿ. ಕೊಡುವ ಇರಿ. ಅದು ಸಿಗುವುದು ಕಷ್ಟ. ಇವತ್ತು ಸಂಜೆ ಹೊತ್ತಿಗೆ ಬರ್ಬೋದು ನೀಲಿ, ಆಯಿತಾ. ನೀವು ಕಾಯ್ತಾ ಇರಿ. ಮುದ್ದು ಮನೆಯಲ್ಲೇ ಇಟ್ಟಿದ್ದಾರೆ. ಹೌದಾ, ನನಗೆ ತರಲಿಕ್ಕೆ ಮರ್ತು ಹೋಗಿದ್ದೆಮ್ಮ. ಇಲ್ದಿದ್ದರೆ ತರ್ತಿದ್ದೆ, ಮರ್ತು ಹೋಗಿತ್ತು ಆಯಿತಾ. ಕೆಲಸದ ಒತ್ತಡದ ನಡುವೆ ಮರ್ತೋಗಿದೆ ನೀಲಿ ತರಲಿಕ್ಕೆ. ಎಂತ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಆನ್ಸರ್ ಮಾಡಿದನು. ಐ ಆಮ್ ವೆಯ್ಟಿಂಗ್. ಹೌದಾ, ನೀವು ಯಾರಿಗೆ ವೆಯ್ಟಿಂಗ್ ಮಾಡ್ತಿದ್ದೀರಾ ಧನು? ವೆಯ್ಟ್ ಮಾಡ್ತಾ ಇರಿ ಅಂತ ಶಾಂತ ಕೇಳ್ತಿದ್ದಾರೆ. 2027ಕ್ಕೆ ನೀಲಿ ಸಿಗ್ಬೋದಾ ಏನು ನಿಮಗೆ? ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಇದನ್ನು, ಆಯಿತಾ. ಅಲ್ವಾ ಶಾಂತಕ್ಕ? ಕರೆಕ್ಟ್ ಅಲ್ವಾ? ಅದು ಬರಬೇಕಲ್ಲ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಓಕೆ ಶಾಂತ ಅಂತ ಹೇಳ್ತಿದ್ದಾರೆ ಧನು. ಹಾಂ, ಎಸ್.
ಧನು 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 ಇದು ಯಾರು ಧನು? ಹ್ಞೂ. ಇದು ಕಿರಣನ್ನ ಇರ್ಬೋದಾ ಶಾಂತಕ್ಕ? ಅಲ್ವಾ? ಪೆಟ್ಟು ತಿನ್ಬೇಕಾಗ್ತದಂತ ನಾನು ಯಾರ್ಯಾರ ಹೆಸರು ಹೇಳಿದ್ರೆ. ಶಾಂತ ಬಿಡಿರಿ, ಮುದ್ದು ಮಾತು ಕೇಳಬೇಡಿ ನೀವು ಕನೆಕ್ಟ್ ಆಗಿ. ನಾನು ಪಾಪ ಅಲ್ವಾ, ನನ್ನ ಮಾತು ಕೇಳ್ತಾರೆ ಶಾಂತಕ್ಕ. ನೀವೆಂತ ಹೇಳೋದು? ಓಕೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನನ್ನ ಮಾತಿಗೆ ಬೆಲೆ ಜಾಸ್ತಿ ಇಲ್ಲಿ, ನಿಮ್ಮ ಮಾತಿಗೆ ಅಲ್ಲ ಆಯ್ತಾ? ಇದು ನನ್ನ ಲೈವ್. ಅಲ್ವಾ ಶಾಂತಕ್ಕ? ಹೌದು ಪಾಪ ಮುದ್ದು. ಹೌದೌದು, ನಾನು ಪಾಪ. ಬೇಗ ಬೇಗ ಬನ್ನಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಲೈಕ್ ಕೊಡದವ್ರು ಲೈಕ್ ಕೊಡಿ, ಬೇಗ ಬೇಗ ಲೈಕ್ ಕೊಟ್ಟರೆ ಒಳ್ಳೇದಿತ್ತು. ಹೌದು ಮುದ್ದು. ನೀವೇ ಹೇಳಿ. ಸರಿ, ನಾನು ಸುಮ್ಮನೆ ಇರ್ತೀನಿ. ಸುಮ್ಮನೆ ಇರಬೇಡಿ, ಕಮೆಂಟ್ ಮಾಡ್ತಾ ಇರಿ ಆಯಿತಾ? ಅದನ್ನು ನೀವು ಲಾಸ್ಟ್ ತನಕ ನಿಮಗೆ ಬ್ಲೂ ಖಂಡಿತ ಬರುತ್ತೆ ಆಯಿತಾ? ಮತ್ತೆ ನಮಗೆ ಜನ ಕಮ್ಮಿ ಇದೆ, ಹಾಗಾಗಿ ನೀವು ಲಾಸ್ಟ್ ತನಕ ಇರಬೇಕು. ಮತ್ತು ನೀವೆಂತ ಮನೆಯಲ್ಲಿ ನಿದ್ದೆ ಮಾಡುದಾ? ಅದೇ ಚುಪ್ಪ. ಯಾರಿಗೆ ಚುಪ್ಪ ಹೇಳ್ತಿದ್ದೀರಾ? ನಂಗ ಅಂಚನೆ ಪಣೋಡ್ಬೋದು ನನ್ನ ಬ್ಲೋಕೆಂಡ. ಓಕೆ ಓಕೆ ಶಾಂತಕ್ಕ. ಆರು ಬಕ್ಕ ಕಮೆಂಟ್ ಮಾಡುವರತ್ತ ತೂಕಾರನ ಕಮೆಂಟ್ ಒಂದು ಏರ ಗೊತ್ತಿತ್ತು ಮಕ್ಕಳೇ. ಆದಿಪ್ಪೊಡಿಂದು ಡೌಟ್ ಉಂಡು ಇಂಕ್. ಇಲ್ಲ ನನಗೆ ಎಂತ ಇಲ್ಲ, ಎಂತ ಇಲ್ಲ ಧನು ಅವರೇ. ಶಾಂತಕ್ಕ ನಗ್ತಿದ್ದೆ. ಅಯ್ಯೋ ದೇವ. ಕೈ ಕಟ್ ಬಾಯ್ ಮುಚ್ಚಿ ಶಟಪ್ ಅಲ್ವಾ? ಅದು ಅಲ್ಲ ಡೈಲಾಗ್, ಅದು ಶಾಲೆಯಲ್ಲೆಲ್ಲ ಇತ್ತಲ್ಲ, ಅದನ್ನೀಗ ಇಲ್ಲಿ ಬಂದು ಹೇಳುದು. ತುಲೆತ್ತೆ ಸೈಲೆಂಟ್ ಆಯರ್ ಓಲ್ ಮಾಯ್ಕ್ ಆಯರ್ ಇಂದಿಜ್ಜು ತುಲೆ. ಸಂದೀಪ್ ಬ್ರದರ್ ಹಾಯ್. ಎಂಚಲ್ಲರು ಚಾಪರಿಯಾರ ಲೈಕ್ ஒரு ನೀರು ಎಂದು ಗೊತ್ತಾಂಡು ಆಂಡ ದೂರ ಪೋಯರೆಂದು ತೂಪು ನೀರು ಮಾತ ಜಾತ್ರೆಗೆ ಪೋತೇರು ತೋಚುಡು. ಒಲ್ತ ಜಾತ್ರೆ ಶಾಂತಕ್ಕ? ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ. ಓಕೆ, ಕನ್ನಡನೂ ಇದೆ, ತುಳುನೂ ಇದೆ, ಎರಡು ಕೂಡ ಮಾತಾಡ್ತೀನಿ ಧನು ಅವರೇ. ಕನ್ನಡದವರಲ್ಲಿ ಕನ್ನಡ ಮಾತಾಡ್ತೇನೆ, ತುಳುವವರಲ್ಲಿ ತುಳು ಮಾತಾಡ್ತೇನೆ. ಚಾಂಡ ಚಾ ಇಜ್ಜಿ ಸಂದೀಪ್ ಬ್ರದರ್ ಇರ್ನಾಂಡ ಪೊಳಲಿ ಜಾತ್ರೆ ನಾಯಿನಿ ಗೊತ್ತಾಯ್ತು ಗೊತ್ತುಜ್ಜಿ ಇಜ್ಜಿ ಸಂದೀಪ್ ಬ್ರದರ್ ಬೇಲೆ ಮುಗ್ಗಿಂಡೇರ್ನ ಅದು ಚಾಪರ ಬತ್ತಾರ ಇತ್ತ ಬೇಲೆ ತಲ್ತು. ಶಾಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಧನು. ಏಪ್ರಿಲ್ 10 ಮುಟ ಉಂಟಾ ಜಾತ್ರೆ? ಹೋಗುವ, ಎಲ್ಲರೂ ಜಾತ್ರೆಗೆ ಹೋಗುವ. ಎಲ್ಲಿ ಎಲ್ಲ ಜಾತ್ರೆ ಉಂಟು ಅಲ್ಲಿಗೆ ಹೋಗುವ ಆಯಿತಾ? ಬನ್ನಿ ಎಲ್ಲರೂ ಹೋಗುವ ಜಾತ್ರೆಗೆ. ಅರ್ಥ ಆಗದಿದ್ರೆ ಸುಮ್ಮನೆ ಕುತ್ಕೊಳ್ಳಿ. ಜಾತ್ರೆಗೆ ಹೋಗುವ ಆಯಿತಾ? ಯಾವ ಊರಲ್ಲಿ ಜಾತ್ರೆ ಉಂಟು ಎಲ್ಲ ಕಡೆ ಜಾತ್ರೆಗೆ ಹೋಗುವ. ಯಾರೆಲ್ಲ ಬರ್ತೀರಾ? ನಿಮ್ದೊಂದು ಲಿಸ್ಟ್ ಕೊಡಿ ಆಯಿತಾ?
ಧನು ಅವರು ಅಳ್ತಾ ಇದ್ದಾರೆ. ಎಂತಾಯಿತು ಅಳುವಂಥದ್ದು? ಸಂದೀಪ್ ಬ್ರದರ್ ಉಲ್ಲಾರಾ ಅದು ಶಾಪರ್ದು ಕೂಡ ಪೋಯಾರ ಬೇಲ ಅನ್ಪಾರ. ಟೈಟಲ್ ಎಡ್ಡು ಉಂಡು ಅಂದೆ ಯಾರು ಅಣ್ಣನ ಶಾಂತಕ್ಕ. ವಿಷಯ ಕರೆಕ್ಟ್ ಆತೆ ಇತ್ತನ ವಿಷಯ ವಾಡಿಯಾನ್. ಅಜ್ಞಾತ. ಹೌದು, ಥ್ಯಾಂಕ್ ಯು ಶಾಂತಕ್ಕ. ಮಾತಾಡಿ, ಎಲ್ಲಿ ಹೋದ್ರಿ ಎಲ್ಲ? ಧನು ಅವರೇ ಮಾತಾಡಿ, ಅಳ್ಬೇಡಿ ಆಯಿತಾ, ಮಾತಾಡಿ. ನಿಮಗೆ ಚಾಕ್ಲೇಟ್ ಬೇಕಾ? ಹಾಂ, ಶಾಂತ ನಾನು ಸುಮ್ಮನೆ ನಿಂತ್ಕೊಳ್ಳಿ. ಹೌದು, ನಿಂತ್ಕೊಳ್ಳಿ. ಕುತ್ಕೊಳ್ಳೋದಿದ್ರೆ ನಿಂತ್ಕೊಳ್ಳಿ ಆಯಿತಾ. ಸಾಕಾದರೆ ಮತ್ತೆ ಕುತ್ಕೊಳ್ತೀರಾ ನೀವು? ಕುಣೀರ ಅಂತ ಹೇಳ್ತಿದ್ದಾರೆ ಶಾಂತಕ್ಕೆ. ಒಬ್ಬನೇ ಕುಣೀರ ಆಯ್ತಾ. ಫೋಕಸ್ ಪನೋಡ್ ಸಂದೀಪ್ ಬ್ರದರ್. ಮತ್ತೆ ಯಾರು ಇದ್ದಾರೆ? ಹೌದು, ವಿಶೇಷಪುರದ ಅಲಜ್ಜಿಯೇ ಈರ್ನೂರು ಬರ್ಸೋಂಡ ಉಡುಪಿಡು ಸಂದೀಪ್ ಬ್ರದರ್. ತೆಡ್ಲು ಬರ್ಸ ಮಿನುಂಡ. ಯಾರು ಇಲ್ಲ? ಯಾರು ಇಲ್ವಾ? ಜಪಾನ್ನಿಂದ 4-5 ಜನ ಕರ್ಕೊಂಡು ಬನ್ನಿ ಧನು, ನಿಮ್ಮ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ. ಇಜ್ಜಿ ಅಂದೆ ಮರಣಿ ಬರ್ಸೆತ್ತಂಡೆ, ಮರಣಿ ಇಂಚಿ ಬರ್ಸೆತ್ತಂಡು, ಅಂಚಿ ಬರ್ಸೆತ್ತಂಡೆ. ಇರ್ನಲ್ ಪೋಂಡೆ ಇಜ್ಜಿ ಮರಣಿ ಇತ್ತಂಡು, ಮರಣಿ ಬರ್ಸೆತ್ತಂಡು ತೆಡ್ಲು ಎತ್ತಂಡವೆ ರಾತ. ಶಾಂತ ಅಂತ ನಗ್ತಿದ್ದಾರೆ ಧನು. ಒಳ್ಳೇದಾಯ್ತು ಅಂತಕ್ಕ. ಇಲ್ಲ, ಎಂತ ಇಲ್ಲ ಶಾಂತಕ್ಕ. ಯಾಕೆ ಅಂತ ನೋಡಿ, ಯಾಕೆ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ನನಗೆ ಕೆಲಸ ಇದೆ. ಧನು ಅವರೇ, ನೀವೆಂತ ಕೆಲಸ ಮಾಡ್ತಿದ್ದೀರಾ? ಧನು ಅವರೇ, ನೀವು ಯಾವ ಊರು, ಎಂತ ಕೆಲಸ ಮಾಡ್ತಿದ್ದೀರಾ? ಅದೆಂತ? ಹೌದನಾ? ಅದು ಯಾವ ರೀತಿದ್ದು ಹೌದಾ ಮಾರ್ರೆ? ಏನಮ್ಮ ಕೆಲಸ?
ನಮ್ಮದು ಬೆಳಗಾವಿ. ನಿಮ್ಮದು ಬೆಳಗಾವಿಯಾ? ಓಕೆ ಓಕೆ. ನಾನು ಮನೆ ಕೆಲಸ, ಮನೆ ಮನೆ ಕೆಲಸ. ಹೂ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಫೋಟೋಗ್ರಫಿ, ವಿಡಿಯೋಗ್ರಫಿ, ಆಲ್ ಮ್ಯಾರೇಜ್ ವಿಡಿಯೋಸ್ ಆ್ಯಂಡ್ ಪ್ರೀ ವೆಡ್ಡಿಂಗ್ಸ್ ಆ್ಯಂಡ್ ವಿಡಿಯೋ ಎಡಿಟರ್, ಫೋಟೋ ಎಡಿಟರ್. ಹೌದಾ, ಒಳ್ಳೇದಾಯಿತು ಮಾರೆ. ನಮಗೆ ಒಂದು ಫೋಟೋ ತೆಗಿಲಿಕ್ಕೆಲ್ಲ ಒಂದು ಜನ ಸಿಕ್ಕಿತ್ತು, ಫೋಟೋಗ್ರಾಫರ್ ಸಿಕ್ಕಿದ್ರಲ್ಲ, ಒಳ್ಳೇದಾಯಿತು ಅಲ್ವಾ ಶಾಂತಕ್ಕ? ಹಾಂ ಸಿಸ್, ಬಾಯ್. ಓಕೆ ಸಂದೀಪ್ ಬ್ರದರ್, ಬಾಯ್, ಟೇಕ್ ಕೇರ್. ಫ್ರೀ ಆ್ಯಂಡ್ ಬೊಕ್ಕ ಬಿನಿ ಬರ್ಲವೇ. ಓ ಅಂತ ಶಾಂತ ಕೇಳ್ತಿದ್ದಾರೆ. ಹ್ಞೂ ಶಾಂತ ಅಂತ ಹೇಳ್ತಿದ್ದಾರೆ ಧನು ಅವರು. ಬೇಲೆ ಮಲ್ಪಲೆ ಸಂದೀಪ್ ಬ್ರದರ್ ಒಕ್ಕತಿಕ್ಕು. ಸೆಕೆ ಹೇಗಿದೆ ಈಗ ಅಲ್ಲಿ? ಸೆಕೆ ಹೇಗಿದೆ ಅಂತೆ ಧನು ಅವರೇ ಹೇಳಿ. ನಿಮ್ಮೂರಲ್ಲಿ ಸೆಕೆ ಇದೆಯಾ, ಚಳಿ ಇದೆಯಾ? ಸ್ಟುಡಿಯೋ ಇಟ್ಟಿದ್ದೀನಿ. ಹೌದಾ, ಎಂತ ಹೆಸರು ಸ್ಟುಡಿಯೋದ್ದು? ಸ್ಟುಡಿಯೋ ಹೆಸರೆಂತ? ಯಾನಲ್ಲ ಶಾಂತಕ್ಕ, ಕೇನುಜ ಶಾಂತಕ್ಕ ಪಾತರ್ನೆ ಕೇನುಜ. ಶಾಂತಕ್ಕ ಕೇಂಡ ಒಲ್ಲರಿ. ಶಾಂತ ಖಾಲಿ ಇದ್ದಾರೆ ಹೇಳಿ, ಖಾಲಿ ಇದ್ದರೆ ಹೇಳಿ. ಸ್ಟುಡಿಯೋದಲ್ಲಿ ಕೆಲಸ ಇದೆ, ಸೆಕೆ ಫುಲ್ ಇದೆ. ಹೌದಾ, ನಾನು ಮಾತಾಡೋದು ಕೇಳಿಸ್ತದ ಅದನ್ನು? ಶಾಂತಕ್ಕೆ ಕೇಂಡ ಪಾತೆರ್ನ ಏರಂಡಲ್ ಬಂದೆ ಉಲ್ಲರ. DP ಸ್ಟುಡಿಯೋ, ವಾ ಸೂಪರ್. ಇತ್ತಕ್ಕೇನೋಡ ಅಂದೆ. ತುಳುಟು ನೆರ್ಕ ಒಂದೇ ತುಳು ಬರ್ಪುಜ್ಜಾತ. ಬೊಕ ಬೆಚ್ಚೋಡು ಪೋಯೆರಡ ಮಾರ. ಧನು ಅವರು ಇದ್ದೀರಾ? ಮಾತಾಡಿ. ಮಾತಾಡಿ ಮಾತಾಡಿ. ಹ್ಞೂ ಮುತ್ತು. ಹೌದಾ, ನಾನು ಎಂತ ಕೇಳಿದೆ, ನನಗೇನೆ ಮರ್ತೋಯ್ತಲ್ಲ. ಇಮ್ಮೆ ಅಂಚದಾರ ಇಜ್ಜಿ ಅಂದೆ ಅಂಚಣ. ಓಕೆ ಶಾಂತ, ರೆಡಿ ರೆಡಿ 1 2 3 ಸ್ಟಾರ್ಟ್. ತುಳುಟಿಗೆ ಎಂದಿಗೆ ದಾದ ಆನ್ಸರ್ ಬರ್ಪುಂಟುಕ. ಯಾಕೆ ನಗು? ಯಾಕೆ ಶಾಂತಕ್ಕ ಯಾಕೆ ನಗ್ತಿದ್ದೀರಿ? ಹೇಳಿ ಹೇಳಿ. ಚಾಂಡ ಧನು ಅವರೇ ನಿಮ್ಮ ಹತ್ರ ಮಾತಾಡಿಸ್ತಿದ್ದಾರೆ ನೋಡಿ ಶಾಂತಕ್ಕ.
ಎಷ್ಟು ಲೋಟ ಟೀ ಕುಡಿದ್ರಿ, ಎಷ್ಟು ಲೋಟ ಸಾರಿ, ಎಷ್ಟು ತಿಂಡಿ ತಿಂದ್ರಿ ಅದೆಲ್ಲ ಹೇಳಿ ಆಯಿತಾ ಧನು. ಮೆಸೇಜ್ ಹಾಕಿ ಹೋದ್ರಿ. ವಿದ್ಯೆಯೇ ಬಾಳಿನ ಬೆಳಕು. ಯಾವತ್ತು ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಡಿ.ಪಿ ಲೈನ್. ಹೌದು, ಥ್ಯಾಂಕ್ ಯು ಧನು, ಒಳ್ಳೆ ಮಾತು ಅದು. 2 ಸಾಕಾಗಲ್ಲ, ನನಗೆ 50 ಬೇಕು. ಎಂತ 50 ಬೇಕು ಶಾಂತಕ್ಕ? ಏನದು ಮುದ್ದು? ಯಾವುದು ಧನು? 50? ಫ್ರೂಟ್ಸಾ? ಎಲ್ಲಿ ಅವರು ಹಾಕಿದ್ದಾರೆ ಮೆಸೇಜ್? ಅವ್ರದ್ದು ಮೆಸೇಜ್ ಕಾಣಲಿಲ್ಲ. ಕೊಡಿ 50 ಫ್ರೂಟ್ಸ್ ಕೊಡಿ ಶಾಂತಕ್ಕನಿಗೆ, ಧನು ಅವ್ರಿಗೆ. ಚಂದು ಬ್ರದರ್ ಹಾಯ್, ಹೇಗಿದ್ದೀರಾ? ಊಟ ಆಯಿತಾ? ಊಟ ಮಧ್ಯಾಹ್ನ ಆಗಿದೆ. ನಿಮ್ಮದು ಚಾ ತಿಂಡಿ ಆಯಿತಾ ಸಂಜೆದ್ದು? ಅಲ್ಲಿ ಉಂಟು ಮೇಲೆ. ಎಲ್ಲಿ ಉಂಟು ಶಾಂತಕ್ಕ? ಅದೊಂದು ಮೆಸೇಜ್ ಬರಲಿಲ್ಲ ನನಗೆ ಆಯಿತಾ. ಅದವ್ರದ್ದು ಮೆಸೇಜ್ ಕಾಣಲಿಲ್ಲ ಅಲ್ಲಿ. ಹೀಗೆ ಬರ್ತಾ ಉಂಟಾಕೆ. ಧನು ಅವರೇ ಇದ್ದೀರಾ? ರೆಡಿ. ನಮ್ಮದು ಇವಾಗ ಊಟ ಆಯಿತು. ಹೌದಾ ಚಂದು ಅವರೇ? ಎಂತ ಸ್ಪೆಷಲ್ ಇತ್ತು ಇವತ್ತು? ಹರೀಶಣ್ಣ ಹಾಯ್. ಬೇರೆ ಏನು ಕೆಲಸ ಇಲ್ವಾ? ಯಾರಿಗೆ ಹರೀಶಣ್ಣ? ಹರೀಶಣ್ಣ ಬೈತಾ ಇದ್ದಾರೆ ಯಾರಿಗೆ? ಬನ್ನಿ ಎಲ್ರು ಭಜನೆ ಮಾಡುವ. ಹರೀಶಣ್ಣ ಟೀ ಕುಡಿದ್ರಾ? ಲೈಕ್ ಡನ್, ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು ಹರೀಶಣ್ಣ. ಸಪೋರ್ಟ್ ಥ್ಯಾಂಕ್ ಯು ಹರೀಶಣ್ಣ. ಕವಿತಕ್ಕನ ಲೈವ್ ಎಂಡ್ ಆಯ್ತಾ ಹರೀಶಣ್ಣ? ನೀವು ನೋಡಿದ್ರಾ? ಹೋದ್ರಾ? ಸಪೋರ್ಟ್ ಥ್ಯಾಂಕ್ ಯು ಹರೀಶಣ್ಣ. ಶಾಂತ ತಗೊಳ್ಳಿ, ಮೇಲೆ ಹಾಕಿದ್ದೀನಿ ತಿನ್ನಿ ಅಂತ ಹೇಳ್ತಿದ್ದಾರೆ ಧನು ಅವರು. ಬನ್ನಿ ಜನರೇ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಹರೀಶಣ್ಣ. ಪರೊಂದಿಲ್ಲ ಅಂದೆ ದಾದಿ ತಿಂಡಿ ಎಂಕ್ಲೆಗಿಜ್ಜ ಹರೀಶಣ್ಣ, ಎಂಕ್ಲೆ ಚಾ ತಿಂಡಿಜ್ಜ ಆವಲೀರು ಒರಿಯ ಒಲ್ಲೇರು ಅಂದೆ. ಹಾಯ್ ಹರೀಶ್ ಬ್ರೋ ಪನೊಂದುಲ್ಲೇರು ಶಾಂತಕ್ಕ. ಎಲ್ಲಿ ಹೋದ್ರಿ? ಬನ್ನಿ ಬೇಗ ಬನ್ನಿ ಆಯಿತಾ. ಮೆಸೇಜ್ ಹಾಕಿ. ಶಾಂತಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ ಹರೀಶಣ್ಣ. ಮುದ್ದು ಬ್ಲೂ ಕೊಟ್ಟರೆ ಶಾಂತನಿಗೆ ಕನೆಕ್ಟ್ ಆಗ್ತೀನಿ. ಉಂಡು ಧನು ಅವ್ರು ಇರಿ ಆಯಿತಾ, ಕೊಡ್ತೇನೆ ನಿಮಗೆ ಬ್ಲೂ. ಮತ್ತು ನನಗೆ ಕನೆಕ್ಟ್ ಬೇಡ ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸಪೋರ್ಟ್ ಐ ಡಿ ನಮ್ಮದು ಶಾಂತಕ್ಕಂದು ಸಪೋರ್ಟ್ ಐ ಡಿ. ಯಾಕೆ ಶಾಂತ ಅಂತ ಕೇಳ್ತಿದ್ದಾರೆ ಧನು.
ನನಗಾದರೂ ಕನೆಕ್ಟ್ ಆಗಿ. ಧನು ಅವ್ರದ್ದು ಚಾನಲ್ ಉಂಟಾ? ಶಾಂತಕಾರ್ನವರ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಧನು ಅವ್ರನ್ನ ಚಾನಲ್ ಇಲ್ಲ ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹರೀಶಣ್ಣ ಬೇಡ ಅಂತ ಹೇಳಿದ್ದಾರೆ ಶಾಂತ ಅಂತ. ಧನು ಅವರು ಓಕೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಬ್ಲೂ ಕೊರ್ಲೆ ಕೊರಡ ತುಯ್ಯಾರ ಅವ್ರನ್ನ ಚಾನಲ್ ಚೆಕ್ ಮಾಡ್ತಾರಾ ಶಾಂತಕ್ಕ? ಅವ್ರ ಚೆಕ್ ಮಾಡ್ತಾರನೆ. 141 ಸಬ್ಬು. ಓಕೆ ಓಕೆ, ಥ್ಯಾಂಕ್ ಯು. ಕೊಟ್ಟೆ ನೋಡಿ ಧನು ಅವರೇ, ಎಲ್ಲಿ ಹೋದ್ರಿ? ಇದ್ದೀರಾ? ಮೆಸೇಜ್ ಹಾಕಿ ಧನು. ಓಕೆ, ಧನು ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ ಎಲ್ಲರೂ? ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಲೈವ್ ಮಾಡ್ತೀರಾ ಧನು ನೀವು? ತಗೊಳ್ಳಿ ತಿನ್ನಿ. ಯಾರಿಗೆ ಯಾರಿಗೆ ಅದು ಸೇಬು? ಚಾನಲ್ ಉಂಟು. ಓಕೆ ಓಕೆ, ಕೊರಿಯಾವೇ? ಯಾರಿಗೂ ಕೊರಿಯಾ. ಲೈವ್ ಮಾಡ್ತೀರಾ ಧನು ಅವರೇ ಹೇಳಿ. ನೀವು ಲೈವ್ ಮಾಡೋದಾದ್ರೆ ಇವರೆಲ್ಲ ಬರ್ತಾರೆ ನಿಮ್ಮ ಚಾನಲ್ಗೆ, ನಾನು ಕೂಡ ಬರ್ತೀನಿ. ಲೈವ್ ಇಲ್ಲ, ಬಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಓಕೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಆಯಿತಾ ಧನು ಅವರೇ? ಕನೆಕ್ಟ್ ಆದೆ ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ, ಅದಕ್ಕೆ ಸಪೋರ್ಟ್ ಮಾಡಿ. ಓಕೆ ಧನು, ಸಪೋರ್ಟ್ ಮಾಡುವ. ಶಾಂತ ಕಮೆಂಟ್ ಹಾಕಿ ಒಂದು ಅಂತ ಹೇಳ್ತಿದ್ದಾರೆ ಧನು ಅವರು. ಹಾಕಿದ್ದೇನೆ ಅಂತ ಶಾಂತಕ್ಕ. ಬ್ಲೂ ಇದ್ದವರು ಲಾಸ್ಟ್ ತನಕ ಇರಬೇಕಂತೆ ಲೈವಲ್ಲಿ. ಧನು ಅವರೇ ಹೋಗ್ಲಿಕ್ಕೆಲ್ಲ ಆಯಿತಾ? ನೈಸ್, ಥ್ಯಾಂಕ್ ಯು. 454 ಅಲ್ಲ ಶಾಂತ ಹೇಳ್ತಿದ್ದಾರೆ ಧನು ಅವರು. ಗುಡ್, ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಎಂತ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಇರ್ನ ಸಬ್ಬ ತುಂಡೆ ಶಾಂತಕ್ಕ 454 ಉಂಡ. ಅದೇ ಅಂತ ಧನು ಅವರೇ, ಥ್ಯಾಂಕ್ ಯು. ನೈಸ್, ಥ್ಯಾಂಕ್ ಯು ಧನು. ಅತ್ತೆ ಮುದ್ದು ನಂಬರಾ? ಓಹೋ, ಐಡಿದ್ದ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಹಾಂ, ಒಂದು ನಿಮಿಷ, ಮೀನ್ಸ್ ಕರೆಕ್ಟು ತುಜ್ಜಿ 454. ಓ ಅಂಚ ಯಾನ ಗೆಸ್ ಬಂತು. ಗುಡ್ ಲೈವ್, ಥ್ಯಾಂಕ್ ಯು ಧನು. ಆಲ್ ಸಬ್ ಆಗಿ ಕಮೆಂಟ್ ಹಾಕಿ, ಪಕ್ಕ ರಿಟರ್ನ್ ಕೊಡ್ತೀನಿ 100% ಆಲ್ ಅಂತ ಹೇಳ್ತಿದ್ದಾರೆ ಧನು ಅವರು. ಧನು ಅವರ ಚಾನಲ್ಗೆ ಕನೆಕ್ಟ್ ಆಗಬೇಕಂತೆ. ಅವರು ಚಾಕ್ಲೇಟ್ ಬಿಸ್ಕಿಟ್ ಎಲ್ಲ ಕೊಡ್ತಾರಂತೆ ಅಲ್ವಾ ಧನು? ಹಾಗೆ ಹೇಳ್ಬೇಕಲ್ಲ ನಾನೀಗ. ನಿಮಗೆ ಮಸಾಲೆ ದೋಸೆ ಮತ್ತೆಂತ ಬೇಕು ಅದೆಲ್ಲ ಧನು ಕೊಡ್ತಾರಂತೆ ಅವರ ಚಾನಲ್ಗೆ ಕನೆಕ್ಟ್ ಆದರೆ. ನಗ್ತಿದ್ದಾರೆ ಧನು ಅವರು.
ఈయన మదిమేకు ఆర్డనే పనులే ఫోటో తెప్పాರ ಫ್ರೀ ಇರಕ್ ಅಂದ ಬೊಡ್ಚಪ್ಪ ಆರು ಬೆಳಗ್ಗೆ ಹಿಡ್ದು ಬಂದಾಗ ಎನ್ನ ಮೂಲ ಮದ್ಮೆ ಅದಿಪ್ಪುಂಡು ಶಾಂತಕ್ಕ ಹೇಳಿ ಹೇಳಿ ಅಂತ ಹೇಳ್ತಿದ್ದಾರೆ ಧನು ಅವರು. ನಾನು ಕೊಡ್ತೀನಿ ಓಕೆ ಅಂತ ಹೇಳ್ತಿದ್ದಾರೆ ಧನು. ಶಾಂತಕ್ಕ ಯಾ ಬನ್ನಿ ಗೊತ್ತಾಂಡಿ ಓಕೆ ಓಕೆ ಶಾಂತ ಅಂತ ಹೇಳ್ತಿದ್ದಾರೆ ಧನು ಅವರು. ಆರಾಲ್ತ ಬಂದಾಗ ಅಂದತ್ತೆ ಶಾಂತಕ್ಕ ಯಾನ್ ಪೋಪೆ ದೂರ ಹರಿಶಣ್ಣು ಅಂತಲೇ ಫ್ರೀಯಲ್ಲೇ ಮಾಡೋಣ ಓಕೆ ಎಂತ ಅದನ್ನು ಫ್ರೀಯಲ್ಲೇ ಮಾಡೋದು. ಅವ್ರು ಎಂತ ಹೇಳಿದ್ದು ಗೊತ್ತಾಯ್ತಾ, ಅರ್ಥ ಆಪುಂಡು ಮಾರ್ರೆ ಅಂದ ತುಳು ಬರ್ಪುಣ ಅಂಚಂಡ ಜನಕ್ಕ ದೂರ ಹರೀಶ್ ಬ್ರೋ ಬಂದಿಲ್ಲ ಶಾಂತಕ್ಕ. ಹರೀಶ್ ಅಣ್ಣ ಹೋದ್ರು, ಅವರಿಗೆ ಕೆಲಸ ಉಂಟಂತ ಪಾಪ. ಫೋಟೋಗ್ರಫಿ ಹೌದಾ, ಓಕೆ ಓಕೆ ಬನ್ನಿ. ನೀವು ಅಲ್ಲಿಂದ ಬರುವಾಗ ಇಲ್ಲಿ ನನ್ನ ಮದುವೆ ಆಗದಿದ್ದು ತುಳು ಅರ್ಥ ಆಗುತ್ತಾ ಅದನ್ನು ಬ್ರೋ ನಿಮಗೆ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಹಾಯ್ ಹಾಯ್. ಶಾಂತಕ್ಕ ಇದು ಒಂದು ಐಡಿ ಬಂತು ನೋಡಿ ಆಯ್ತಾ. ಏನು ಸೌಖ್ಯ ಇರೇನು ಚಲ್ಲರ. ಧನು ಅವರೇ ಎಲ್ಲಿ ಹೋದ್ರಿ ಮಾತಾಡಿ. ಸ್ವಲ್ಪ ಸ್ವಲ್ಪ ಯಾರಿಗೂ ಹೇಳಬೇಡ್ರಿ ಶಾಂತ ಅಂತ ಹೇಳ್ತಿದ್ದಾರೆ ಧನು ಅವರು. ಅವರಿಗೆ ಸ್ವಲ್ಪ ಬರುತ್ತಂತೆ ತುಳು. ಓಕೆ ಥ್ಯಾಂಕ್ ಯು ಫೈಟರ್ ಅವರೇ. ಹೇಳಿ ಎಂತ ಹೇಳಬೇಕು, ನೀವು ಹೇಳಬೇಕು ಅದನ್ನು ನಿಮ್ಮ ಬೆಳಗಾವಿ ಬಗ್ಗೆ ಹೇಳಿ. ನೀವು ಎಷ್ಟು ಸ್ಟುಡಿಯೋ ಹಾಕಿದ್ದೀರಾ, ಒಂದೇನ ಅಲ್ಲ ಒಂದು 25 ಹಾಗೆ ಸ್ಟುಡಿಯೋ ಉಂಟಾ ಹೇಳಿ. ಶಾಂತಕನ ಹಾಕ್ತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೆಕೆ ಹೇಗಿದೆ ಧನು. ಧನು ಅವರೇ ಸೆಕೆ ಹೇಗಿದೆ ಅಂತೆ. ಯಾರಿಗೆ ಗಿಫ್ಟ್ ಕೊಡಬೇಕು ಫೈಟರ್ ಅವರೇ, ನಿಮ್ಮದು ಚಾನಲ್ ಇಲ್ಲ ಅಲ್ಲ, ಗಿಫ್ಟ್ ಯಾಕೆ ಕೊಡಬೇಕು. ನೀವು ಯಾರಂತ ಗೊತ್ತು ನನಗೆ. ಇಜ್ಜು ಮತ್ತು ಅಂದೇಶ ಅಂತಕ್ಕ. ನಮ್ಮ ಬೆಳಗಾವಿ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿನೇ. ಹೌದಾ, ಹಾಗಾದರೆ ಹೇಳಿ, 1-2 ಲೈನ್ ಹೇಳಿ ಆಯಿತಾ. ಫ್ಯಾನ್ ಆದರೆ ಇದರಲ್ಲಿ ಗೋಡೆಯಲ್ಲಿ ನೇತಾಕಿ ಆಯಿತಾ. ಯಾಕೆ ಧನು ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಬ್ಲೂ ಕೊಡಲ್ಲ ನಿಮಗೆ ಫೈಟರ್. ಕೊರ್ಪುಜಿ ಶಾಂತಕ್ಕ ಆರು ಏರಿಂದ ಗೊತ್ತು ನಿಂಗೆ ಬೊರ್ಚ ಜನಕ್ಕೂ. ಎಲ್ಲ ವಿಡಿಯೋ ಕಮೆಂಟ್ ಹಾಕಿದ್ದೀರಾ, ಎಂತ ಕಮೆಂಟ್ ಹಾಕಿದ್ದೀರಾ ಅಂತ ನೋಡ್ತೇನೆ ಮತ್ತೆ ಆಯ್ತಾ. ಸೆಕೆ ಬಿಸಿಲಲ್ಲಿ ಅಂಗಿ ಬಿಚ್ಚಿ ಕುಣಿಬೇಕು ಆಗಿದ್ದು ಯಪ್ಪ ದೇವರನ್ನೇ ಅದನ್ನು. ಧನು ಅಂತ ನಗ್ತಿದ್ದಾರೆ ಶಾಂತಕ್ಕ. ಹೋಗಿ ಕಡಲ್ಗೆ ಹಾರಬೇಕು ಧನು ಗೊತ್ತಾ, ಆಗ ಕೋಲ್ಡ್ ಕೋಲ್ಡ್ ಅಲ್ವಾ ಶಾಂತಕ್ಕ.
ಮತ್ತೇನ್ರಿ ಸಿಕ್ಕಾಪಟ್ಟೆ ಸೆಕೆ ಹೌದಾ? ನಾನು ಸೆಕೆ ತುಂಬ ಉಂಟಲ್ಲಿ. ನಂಗೆ ಗೊತ್ತು ನೀವು ಯಾರಂತ, ನೀವು ಹೇಳಬೇಕಾಗಿಲ್ಲ, ನಿಮ್ಮ ಐ ಡಿ ನೋಡುವಾಗಲೇ ಗೊತ್ತಾಯಿತು ನೀವೆಂತ. ಬೆಳಗಾವಿಯಲ್ಲಿ ಏನು ಫೇಮಸ್ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಹೌದುಂಟು. ಹೌದಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಆಯಿತಾ. ನೀವು ಒಳ್ಳೆಯವರಾಗಿದ್ದೀರಾ ಕೆಟ್ಟವರಾಗಿದ್ದೀರಾ ಅದೆಲ್ಲ ನನಗೆ ಬೇಡ. ನೀವು ಸಪೋರ್ಟ್ ಮಾಡೋದಾದರೆ ಮಾಡಿ. ಶಾಂತ ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕೆ ಆಗೋಲ್ಲ ಅಂತ ಹೇಳ್ತಿದ್ದಾರೆ ಧನು. ಕುಂದನ ಎಂತ ಧನು ಅದು? ಕುಂದ ಅಂದರೆ ಎಂತ ಅಂತ ಕೇಳ್ತಿದ್ದಾರೆ ಶಾಂತಕ. ಧನು ಅವರೇ ಹೇಳಿ, ಕುಂದ ಅಂದರೆ ಎಂತ? ಅದು ಒಂದು ಸ್ವೀಟ್. ಹೌದು, ಬೆಳಗಾವಿಯ ಸ್ವೀಟಾ? ಬೆಳಗಾವಿಯಲ್ಲಿ ಅದು ಸ್ವೀಟ್ ಸಿಗುತ್ತಾ? ಹಾ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಪಾರ್ಸಲ್ ಮಾಡ್ತೀನಿ ತಿನ್ನಿ ಶಾಂತ. ನೀವು ಎಲ್ಲಿಗಂತ ಪಾರ್ಸಲ್ ಮಾಡ್ತೀರಾ ಧನು? ಎಲ್ಲಿಗಂತ ಪಾರ್ಸಲ್ ಮಾಡ್ತೀರಿ? ಅದೇ ಫೇಮಸ್ ಹೌದಾ? ನಾನು ಕೇಳಲಿಲ್ಲ ಇಷ್ಟರ ತನಕ ಆ ಹೆಸರು. ಎಲ್ಲಿಗೆ ಪಾರ್ಸಲ್ ಮಾಡ್ತೀರಾ ಅಂತ ಶಾಂತಕ ಹೇಳ್ತಿದ್ದಾರೆ. ಹೌದು, ಅಡ್ರೆಸ್ ಗೊತ್ತಿಲ್ಲದೆ ಹೇಗೆ ಪಾರ್ಸಲ್ ಮಾಡ್ತಾರಂತೆ? ಫೈಟರ್ ಕರೆಕ್ಟ್ ಮೆಸೇಜ್ ಹಾಕಿ. ನಿಮ್ಮದು ಮೆಸೇಜ್ ಕರೆಕ್ಟ್ ಇಲ್ಲ ನೋಡಿ. ನಾನು ಆದರೂ ಸುಮ್ಮನೆ ಇದ್ದೇನೆ ನಿಮಗೆ. ನಮ್ಮ ಬೆಳಗಾವಿ ನಮ್ಮ ಹೆಮ್ಮೆ. ಹೌದಾ ಅದನ್ನು? ಹೋ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಶಾಂತಕ್ಕ ಥ್ಯಾಂಕ್ ಯು. ಅಡ್ರೆಸ್ ಹಾಕಿ ಶಾಂತ, ಕಳಿಸ್ತೇನೆ ಅಂತ ಹೇಳ್ತಿದ್ದಾರೆ ಧನು. ಶಾಂತಕ ನಗ್ತಾ ಇದ್ದಾರೆ. ಈಗ ಇನ್ನೊಂದು ಐಡಿಯಲ್ಲಿ ಬರ್ತಾರೆ ನೋಡಿ ಶಾಂತಕ. ಇನ್ನೊಂದು 2-3 ಐಡಿಯಲ್ಲಿ ಬರ್ತಾರೆ. ನೀವು ಎಷ್ಟು ಡಿಲೀಟ್ ಇದು ಟೈಮ್ ಔಟ್ ಕೊಡ್ತೀರಾ ಅಷ್ಟು ಐಡಿಯಲ್ಲಿ ಬರ್ತಾರೆ ಅವರು. ಕಿಚ್ಚ ಅವರೇ ಹಾಯ್, ಹೇಗಿದ್ದೀರಾ? ಅದು ಇಲ್ಲಿಗೆ ಬರುವಾಗ ಕುಮೈದು ಹೋಗಿರುತ್ತೆ ಅಲ್ವಾ ಶಾಂತಕ್ಕ? ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಕಿಚ್ಚ ಅವರೇ, ಹೇಗಿದ್ದೀರಾ ನೀವು? ಎಂತ ಹೇಳಬೇಕು ವಿ ಆರ್, ಎಂತ ಹೇಳಬೇಕು ಹೇಳಿ? ಧನು ಅವರು ನಗ್ತಾ ಇದ್ದಾರೆ. ಕಿಚ್ಚ ಅವರೇ ಟೀ ಕುಡಿದ್ರಾ? ಇಲ್ಲ, ಚೆನ್ನಾಗಿರುತ್ತೆ ತಿನ್ನುವಂತೆ ಅಂತ ಹೇಳ್ತಾ ಇದ್ದಾರೆ ಧನು. ಐ ಆಮ್ ಗುಡ್. ಧನು ಅವರೇ ಟೀ ಕುಡಿದ್ರಾ? ಅಷ್ಟು ಸಾರಿ, ಕಿಚ್ಚ ಅವರೇ ಟೀ ಕುಡಿದ್ರಾ? ನಾನು ಕೂಡ ಆರಾಮಿದ್ದೇನೆ. ಕಿಚ್ಚ ಅವರೇ ಯಾವ ಊರು ನಿಮ್ಮದು? ನಾನು ಬಾಂಬೆಯಲ್ಲಿ ಇರೋದು ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೀವು ಕರೆಕ್ಟ್ ಮೆಸೇಜ್ ಹಾಕಿದರೆ ಟೈಮ್ ಔಟ್ ಕೊಡಲ್ಲ, ಗೊತ್ತಾಯ್ತಾ? ಸಾರಿ ಮ್ಯಾಮ್, ನಾನು ಏನು ಕುಡಿಯಲ್ಲ. ಹೌದಾ? ನೀವು ಯಾವ ಊರು ಕಿಚ್ಚ? ನೀವು ಯಾವ ಊರು ಕಿಚ್ಚ ಅವರೇ?
ಬಾಂಬೆ. ಹೌದಾ, ಬಾಂಬೆ ಇವರು ಶಾಂತಕ್ಕ ಬಾಂಬೆ ಅಂತೆ. ಯಾಕೆ ಧನು ಏನಾಯ್ತು ಅಂತ ಶಾಂತಕ್ಕ ಕೇಳ್ತಿದ್ದಾರೆ. ನಾನು ಬೀದರ್. ಹೌದಾ ಕಿಚ್ಚವರೇ. ಸರಿ, ಟೈಮ್ ಔಟ್ ಕೊಡಲ್ಲ, ನೀವು ಕರೆಕ್ಟಾಗಿ ಮೆಸೇಜ್ ಹಾಕಿ ಆಯಿತಾ. ನಾನು ಬರುತ್ತೀನಿ ಬಿಡಿ. ಆ, ಬರ್ತೀನಿ ಬಿಡಿ ತಗೊಂಡು. ಎಲ್ಲಿಗೆ? ಬಾಂಬೆಗೆ ಅದನ್ನು? ಹೋಗಿ ಹೋಗಿ ತಗೊಂಡು ಹೋಗಿ. ಓ ಆಯಿತು ಧನು ಅಂತ ಹೇಳ್ತಿದ್ರೆ ಶಾಂತಕ್ಕ. ಕಿಚ್ಚವರೇ, ನಿಮ್ಮೂರಲ್ಲಿ ಮಳೆ ಇದೆಯಾ? ನೈಸ್. ಥ್ಯಾಂಕ್ ಯು ಶಾಂತಕ್ಕ. ಗುಡ್. ಥ್ಯಾಂಕ್ ಯು ಶಾಂತಕ್ಕ. ಸೂಪರ್. ಥ್ಯಾಂಕ್ ಯು. ಮತ್ತೇನು ಬೇಕು ಶಾಂತ ಅಂತ ಕೇಳ್ತಿದ್ದಾರೆ ಧನು. ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಆಯ್ತಾ. ಕಿಚ್ಚವರೇ ಲೈಕ್ ಕೊಟ್ರಾ? ಇನ್ನು ಟೈಮ್ ಔಟ್ ಕೊಡಲ್ಲ, ನೀವು ಕರೆಕ್ಟಾಗಿ ಮೆಸೇಜ್ ಹಾಕಿ. ಮತ್ತೇನು ಬೇಡ. ಹಾಂ, ಮತ್ತೇನು ಬೇಡದನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನನಗೆ ಬೇಡದನು. ನನಗೆ ಬೇಡ, ನನಗೆ ಸ್ವೀಟ್ ತಿಂದು ತಿಂದು ಸಾಕಾಗಿದೆ. ಹಾಂ, ನಿನ್ನೆ ಮಳೆ ಬಂದಿತ್ತು. ಹೌದಾ ಕಿಚ್ಚ? ಲೈಕ್ ಬೇಕಾ? ನೀವು ಕೊಟ್ಟರೆ ಒಳ್ಳೇದಿತ್ತು ಕಿಚ್ಚ ಅವರೇ. ನೀವಾಗಿ ಕೊಟ್ಟರೆ ಒಳ್ಳೇದಿತ್ತು, ಇಲ್ಲದಿದ್ರೆ ಬೇಡ ಆಯ್ತಾ. ಬಾಂಬೆಯಲ್ಲಿ ಏನು ಸ್ಪೆಷಲ್ ಶಾಂತ ಅಂತ ಕೇಳ್ತಿದ್ದಾರೆ ಧನು. ವಡಪಾವ್ ಅವನಿಗೆ ಶಾಂತಕ್ಕ. ಏನು ಮಾತು ಇದು ಯಾರು? ನಿಮ್ಮ ಮೆಸೇಜ್ ಅರ್ಥ ಆಗಿಲ್ಲ. ಸ್ವಾತಿ ಡಿ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? 500 ಸೆಂಡ್ ಮಾಡಿ ಲೈಕ್ ಕೊಡ್ತೀನಿ. ಬೇಡ ನನಗೆ ಅಷ್ಟು ಕೊಟ್ಟು ನಿಮ್ಮದು ಒಂದು ಲೈಕ್ ಬೇಡ ಆಯಿತಾ ಕಿಚ್ಚ ಅವರೇ. ಮುದ್ದು ನಿನ್ನ ಫಾಲೋವರ್ ಯಾನು ಏರ್ ಬಂದೆ ಹೆಂಗೆ ಗೊತ್ತುಜ್ಜಿ ಇರು ವಿ ಆರ್ ಬಂದು ಗೊತ್ತುಂಡು ಎದ್ಬೇಕು ಹೆಂಗೆ ದಾರ ಗೊತ್ತುಜ್ಜಿ ಕೊಡ್ಲ. ಶಾಂತಕ್ಕ ಥ್ಯಾಂಕ್ ಯು. ಧನು ಇದ್ದೀರಾ? ಹೋದ್ರಾ? ಮಾತಾಡಿ. ಕಿಚ್ಚವರು ಲೈಕ್ ಕೊಟ್ಟಾಗಿದೆ. ಹೌದಾ ಕಿಚ್ಚವರೇ, ನೀವೇ ಲೈಕ್ ಕೊಟ್ಟದ್ದ? 18ನೇ ಲೈಕ್ ನೀವೇ ಆಗಿರ್ಬೋದು ಅಂತ ಅನ್ನಿಸುತ್ತೆ ನನಗೆ. ಹೌದಾ ಕಿಚ್ಚ ಕಾಸ್ಟ್ಲಿ ಮ್ಯಾಮ್? ಹೌದಾ, ಕಾಸ್ಟ್ಲಿಯಾ? ಇರಲಿ 18ನೇ ಲೈಕ್ ಡನ್. ಥ್ಯಾಂಕ್ ಯು. ಅಷ್ಟು 500 ಸಿಗಲ್ಲ ಆಯಿತಾ ನಿಮಗೆ. ಇನ್ನೊಂದು ಯಾರ ಲೈಕ್ ಕೊಟ್ಟರು? ಥ್ಯಾಂಕ್ ಯು. ಬಂದು ಮಾತಾಡಿ. ಕಾಸು ಕೊರ್ದು ನಿಖಲ್ನ ಲೈಕ್ ದಾಯಿ ಅತೆ ಅಂದಂದು ಕಾಸು ಕೊರ್ದು ದಾಯಿಗಿಂತಲೇ ಲೈಕ್. ನಾವು ಕಾಸು ಇದು ಹಣ ತಗೊಳ್ಳೋದೆ ಲೈಕ್ ತಗೊಳ್ತೇವೆ ಗೊತ್ತಾ. ಯಾನ್ ನಿನ್ನ ಲೈವ್ ದಾಯ ಬರ್ಪೆ ಬಂದು ನಿಕ್ಕೋದು. ಹಾಂ ಗೊತ್ತು ಜೀರ್ ಬನ್ನಿ ದಾಯ ಬರ್ಬಾರ ಬನ್ನಿ ಈ ರೀತಿ ಹೆಂಗೆ ಆನ್ಸರ್ ಕೊರೋಡು ದಾಯ ಬರ್ಬಾರ. ಲೈಕ್ ಡನ್. ಥ್ಯಾಂಕ್ ಕೇಶವಣ್ಣ ಹಾಯ್ ಎಂಚೊಲ್ಲರ ಹೆಂಗಿತ್ತೆ ಕಾರಣ ಕೊರಡು ಹಿರಿಯನ್ನ ಲೈವ್ ದಾಯ ಬರ್ಪಾರೆಂದು ಪನೋಡು. ನಾವು 20 ಲೈಕ್ ಕೊಟ್ಟೆ. ಹೌದಾ ಥ್ಯಾಂಕ್ ಯು. ಈಗ ನನಗೆ ಕಾರಣ ಹೇಳಿ. ನೀವು ಹೇಳಿದ್ರಲ್ಲ
ಯಾನ ನಿನ್ನ ಲೈವ್ಗೆ ದಾಯ ಬರ್ಪೆ ಬಂದು ಗೊತ್ತುಂಡ ಅದಕ್ಕೆ ಒಂದು ಆನ್ಸರ್ ಹೇಳಿ. ಮುದ್ದು ನಾನು ಕೊಡಬೇಕಲ್ಲ, ಈಗ ನೀವು ಕೊಟ್ರಲ್ಲ ಅದನ್ನು ಕೊಡಲಿಲ್ವಾ? ಬೇಡ, 500 ಇರಲಿ, ನೀವು ಕೊಟ್ಟರು ನಾನು ತಗೊಳ್ಳಲ್ವ. ಒಳ್ಳೆ ಮನಸ್ಸು ಮಾರೆ ನಿಮ್ಮದು ಕಿಚ್ಚವ್ರೆ, ನಿಮ್ಮದು ಒಳ್ಳೆ ಮನಸ್ಸು, ಒಳ್ಳೇದಾಗಲಿ. ಕೊಟ್ಟಿಲ್ವ ಅದನ್ನು ಲೈಕ್ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಇಲ್ಲ ಅಂತ ಹೇಳಿದ್ರೆ ಲೈಕ್ ಕೊಡಿ ಇದನ್ನು, ಇಲ್ದಿದ್ರೆ ಬ್ಲೂ ತೆಗಿತೇನೆ ನೋಡಿ ನಿಮ್ಮದು. ರವೀಂದ್ರ ಅಣ್ಣ ಹಾಯ್ ಎಂಚಲ್ಲಾರು ಹಾಯ್. ರವೀಂದ್ರ ಬ್ರೋ ಬನ್ನೊಂದುಲ್ಲೇರು ಶಾಂತಕ್ಕ. ಕೇಶವಣ್ಣ ಹಾಯ್ ಪನ್ನೊಂದುಲ್ಲೇರು ರವೀಂದ್ರಣ್ಣ. ಶಾಂತ ಸಿಸ್ ಹಾಯ್ ಪನ್ನೊಂದುಲ್ಲೇರು ರವೀಂದ್ರಣ್ಣ. ಕೊಡಿದನು ಲೈಕ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಇಲ್ಲ ಶಾಂತ ಲೈಕ್ ಕೊಡಲ್ವಾ ಅದನ್ನು? ಹಾಯ್ ರವಿ ಬ್ರೋ ಪನ್ನೊಂದುಲ್ಲೇರು ಕೇಶವಣ್ಣ. ಥ್ಯಾಂಕ್ ಯು. ಓಕೆ ಓಕೆ, 500 ರೂಪಾಯಿ ಬೇಡ ಅಲ್ವಾ ನಿಮಗೆ? ಉಳಿತು ನನಗೆ, ಆಯಿತಾ ಕಿಚ್ಚವರು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಬಿಡ್ತೀನಿ ಕೊಡಿ ಲೈಕ್ ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕೋಟೆ ಹೌದಾ ಧನು? ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ನನಗೆ ಬ್ಲೂ ಕೊಡಲ್ವಾ? ಕಿಚ್ಚವ್ರೆ ಇರಿ ಆಯಿತಾ? ಮತ್ತು ನಿಮ್ಮದು ಚಾನಲ್ ಉಂಟಾ ಹೇಳಿ? ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಡನ್, ಥ್ಯಾಂಕ್ ಯು ಧನು. ನೈಸ್ ನೈಸ್, ಥ್ಯಾಂಕ್ ಯು ರವೀಂದ್ರಣ್ಣ. ಸೂಪರ್ ಸೂಪರ್ ಕೇಶವಣ್ಣ, ಥ್ಯಾಂಕ್ ಯು. ಕಿಚ್ಚ ಅವರೇ ಚಾನಲ್ ಇದ್ದರೆ ಹೇಳಿ. ನೀವು ನನ್ನ ಚಾನಲ್ಗೆ ಹೋಗಿ ಅಲ್ಲಿ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ, ಮತ್ತು ಬ್ಲೂ ಕೊಡ್ತೇನೆ ಆಯಿತಾ? ನೋಡಿ. ಸೂಪರ್ ಸೂಪರ್, ಥ್ಯಾಂಕ್ ಯು. ಚಾನಲ್ ಉಂಡು ಏರ್ನಾ ಶಾಂತಕ್ಕ? ಚಾನಲ್ ಉಂಡು. ಡನ್, ಥ್ಯಾಂಕ್ ಯು ಕೇಶವಣ್ಣ. ಹಾಯ್ ಪ್ರಶಾಂತ್ ಅಣ್ಣ ಹಾಯ್. ಕುಡೋರ ಬರ್ತಾರಾ? ಸೂಪರ್, ಥ್ಯಾಂಕ್ ಯು ಕೇಶವಣ್ಣ. ಹೌದು ಶಾಂತ ಬರ್ತೀಯ ಅಂತ ಕೇಳ್ತಿದ್ದಾರೆ ಧನು. ಚಾನಲ್ ಇದೆ ಹೌದಾ? ಒಂದು ನಿಮಿಷ ಕಿಚ್ಚವರು ಆಯಿತಾ? ಅವಕ್ಕೆ ನಾನು ಆನ್ಸರ್ ಪನ್ಲೆ ಪಂಡೆ ಆಯ್ತಾ? ದಯಗೆನ್ನ ಲೈವ್ಗೆ ಬರೋದಿಲ್ಲ ಪನ್ಲೆ. ಸೂಪರ್, ಥ್ಯಾಂಕ್ ಯು ಕೇಶವಣ್ಣ. ಕಿಚ್ಚನ ಮುದ್ದು ಓಕೆ ಅನ್ನಾರ ಬ್ಲೂ ಕೊರಿಯ ಭಾಷಾ ಅಂತ ಹೇಳ್ತಿದ್ದಾರೆ ಧನು. ಸೂಪರ್, ಥ್ಯಾಂಕ್ ಯು ಕೇಶವಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದು ಬರ್ತೀನಿ ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಹಾಯ್ ಸಿಸ್, ಚಾ ಕನ್ನತ್ತೆ ಬರಲಿ. ಅವು ಗ್ರೀನ್ ಟೀಯಾ ಪ್ರಶಾಂತ್ ಅಣ್ಣ? ಎಂಕ್ ಬೆಚ್ಚ ಕಾಫಿ ಅವು ಚಾ ಬುಡ್ಚಿ ಕಾಫಿ ಕೊಡಿ. ಬಾಯ್ ಬಾಯ್. ಓಕೆ ಕೇಶವಣ್ಣ ಬಾಯ್. 3 ಏರೆಗೆ ಚಾ ಏನೊಂದಿಲ್ಲೇರು ಶಾಂತಕ್ಕ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಆ ಜನ ಓಲ್ ಮಾಯಿ ಕಾಣ್ ಮರ ಆನ್ಸರ್ ಮಾಡ್ಪುರ. ಇತ್ತನ ಇಡಿಡುವರ್. ಹಾಂ ಕಾಫಿ ಕಡಪುಡ್ವೆ. ಓಕೆ ಪ್ರಶಾಂತ್ ಅಣ್ಣ ಕೊರ್ಲವೇ ಕಾಫಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ರವೀಂದ್ರ ಬ್ರೋ ಚಾ ಅಂಡೇಕೆ ಏನೊಂದಿಲ್ಲೇರು ಶಾಂತಕ್ಕ. ಅರ್ಧ ಲೋಟ ಪಿರ ಕೊರ್ಲೆ ಅಲ್ಲೇ ಚಾ ಪುರ ಕನಪೆರಿಗೆ ಪರ್ದು ಲೋಟ ಪಿರ ಕೊರೋಡಿಗೆ ಪ್ರಶಾಂತ್ ಅಣ್ಣ ಬನ್ನಿ. ಶಾಂತ ಫ್ಲೈಟ್ ಬುಕ್ ಮಾಡ್ಲಾ ಅಂತ ಧನು ಅವರು. ಒಲ್ಪದ ಮುದ್ದು ಓವಿಯ ಶಾಂತಕ್ಕ. ಪ್ಲೀಸ್ ಎಲ್ಲರೂ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಕಿಚ್ಚ ಅವರಿಗೆ ಇರಿ ಪಿನ್ ಮಾಡ್ತೇನೆ ಕಿಚ್ಚ ಅವರು ಆಯಿತಾ? ಚಾ ಲೇಟ್ ಉಂಡು ಸಿಸ್ ಈರ್ನಾಡಕ್ಕೆ ಏನೊಂದಿಲ್ಲೇರು ರವೀಂದ್ರಣ್ಣ. ಸಿಸ್ ತಿಂಡಿದಾಲ ಬೋಡಿ ಕಡಪುಡನ ಕಡಪುಡ್ಲೆ ಪ್ರಶಾಂತ್ ಅಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ.
ಶಾಂತ ಅಂತ ಗುದ್ದು ಕೊಡ್ತಿದ್ದಾರೆ ಧನು. ಮಾಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಗುಡ್ ಗುಡ್, ಥ್ಯಾಂಕ್ ಯು ರವೀಂದ್ರಣ್ಣ. ಸಪೋರ್ಟ್, ಥ್ಯಾಂಕ್ ಯು ರವೀಂದ್ರಣ್ಣ. ತಿಂಡಿ ಮಸಾಲ ದೋಸೆ ಕೊಲ್ಲಲ್ಲ ತಾನೇ ಅಂತ ಹೇಳ್ತಿದ್ದಾರೆ ಧನು. ಅಂದ ರವೀಂದ್ರ ಬ್ರೋ ಬಂದಳು ಶಾಂತಕ್ಕ. ಆನ್ ಇರ್ತೀನಿ. ಓಕೆ ಕಿಚ್ಚ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಎಲ್ರು ಆಯಿತಾ, ಅವರಿಗೆ ಸಪೋರ್ಟ್ ಮಾಡಿ. ತಿಂಡಿ ದಾಲ ಕಡಪುಡ ಬೇಗ ಪಲ್ಲೆ ಹೊಟೆಲ್ಡುಲ್ಲೆ ಅಂದೆ ತಿಂಡಿ ಮಸಾಲೆ ದೋಸೆ, ಉರ್ದು ದೋಸೆ, ಬೊಕ್ಕ ಬಟಾಟಂಬಡ ಏನಪ್ಪುರು ಉಂಡವು ಪೂರ ಕಡಪುಡ್ಲೆ ಮುಲ್ಲ ಇವಡು ಕೆಲವು ಜನ ಉಳ್ಳೇರವೆ. ಸಿಟ್ಟು ಬಂದರೆ ಕೊಲ್ತೇನೆ ದನ್ನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮಸಾಲ ದೋಸೆ ಬೇಕಂತೆ ಶಾಂತಕ್ಕನಿಗೆ. ಪ್ರಶಾಂತನ್ನ ಕಳಿಸಿ. ರವೀಂದ್ರಣ್ಣನ ಆಗ್ತಿದ್ದಾರೆ. ಇಲ್ಲಿ ಲೈವಲ್ಲಿದ್ದವ್ರಿಗೆ ಎಲ್ರಿಗೂ ತಿಂಡಿ ಕಳಿಸಿ ಪ್ರಶಾಂತನ್ನ. ಯಪ್ಪೋ ನಾನು ಬದುಕಬೇಕು. ಹೌದಾ, ಯಾಕೆ ಬದುಕಬೇಕು ದನ್ನು? ಬದುಕಿ ಎಂತ ಸಾಧನೆ ಮಾಡಲಿಕ್ಕೆ ಉಂಟು? ನೀರುಳ್ಳಿ ಬಜ್ಜಿ ಬೇಕಂತೆ ರವೀಂದ್ರಣ್ಣನಿಗೆ. ಮತ್ತೆಂತ ಏನಾದರೂ ಬೇಕಾ ಹೇಳಿ ಎಲ್ರು. ಏನು ಬೇಕು ನಿಮಗೆ ತಿಂಡಿ ಹೇಳಿ. ಹಾಗಾದರೆ ಹೋಗಿ ಸುಮ್ಮನೆ ದನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನಮ್ಮ ಅವ್ವ ಬೈತಾರೆ. ನಿಮ್ಮ ಅವ್ವ ಬೈದ್ರೆ ಲೈವ್ ಯಾಕೆ ಬರ್ತೀರಾ ಅಲ್ವಾ? ಲೈಫ್ ಇರುವುದೇ ಒಂದೇ ಅಲ್ವಾ? ಅದು ಎಲ್ರಿಗೂ ಹಾಗೇನೆ ದನು. ಲೈಫ್ ಎಲ್ರಿಗೂ ಒಂದೇ ಇರೋದು, ಎರಡೆರಡು ಲೈಫ್ ಇಲ್ಲ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಹೋಗಲ್ಲ ಶಾಂತ ಅಂತ ಹೇಳ್ತಿದ್ದಾರೆ ಧನು. ಇರು ಶಾಂತಕ್ಕ, ಇರು ದಕ್ಕಂಡಲ್ಲ ಕೊಡೊಂಜಿ ನಲೈನ ಐಡಿಟ್ ಬರ್ಪುಂಡು ಮಾರ. ಅವು ಅರ್ಜು ಕ್ಲಿಯರ್ ಮನ್ಪಡು ಫಸ್ಟ್. ಕೆಲವು ಐಡಿಟ್ ಪಾತೇರು ನಾವು ಯಾನು ಏತ್ತೊಂದು ಮಲ್ತಂಡಲ್ಲ ಮನತನ ಅವೇ ರಾಗ. ಹೋಗಬೇಡಿ ಇರಿ ಅಲ್ಲೇ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ರವೀಂದ್ರಣ್ಣ ಯೋಚನೆ ಮಾಡ್ತಿದ್ದಾರೆ. ತಿಂಡಿ ಮಾತ ಖಾಲಿ ಆಂಡಿಗೆ ರಸ್ಕ್ ಈರು ತಿನ್ಲಿ ಪ್ರಶಾಂತಣ್ಣ. ಹೆಲೋ ಕಿಚ್ಚವರೇ, ಮತ್ತೆ ಬಂದ್ರಾ? ಬನ್ನಿ. ಅವು VR ಬಂದು ಗೊತ್ತುಂಡೈತೆ ರವೀಂದ್ರಣ್ಣ. ಆ ಜನ ಅವು ಏತ ಐಡಿಟ್ ಬರ್ಪುಣಿಂದಿಜ್ಜಿ. ಅಕ್ಷಯ್, ಹಾಯ್ ಅಕ್ಷಯ್. ಯಾನ್ ಸೌಖ್ಯ ಈರಿಂಚೊಲ್ಲಾರೆ ಚಾಪರಿಯಾರ ಅದು ತಿಂಡಿತ್ತಂಡೆ ಅಂದು ಶಾಂತಕ್ಕ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಎಂಕ್ ಬಿಸ್ಕಿಟ್ ಉಂಡು ಈರ್ನ ರಸ್ಕ್ ಈರಿ ತಿನ್ಲೆ ಒಂದೊಂದಿಲ್ಲ ಶಾಂತಕ್ಕ. ಎಂತಹ ಸೊಬಗು ನಿನ್ನದು, ಎಂತಹ ಚೆಲುವು ನಿನ್ನದು. ನಿನ್ನ ಮಾತು ಮೈಮರೆಸುವುದು, ನಿನ್ನ ಮೌನ ಮುದ್ದಾಗಿಯುವುದು, ನಿನ್ನ ನೋಟಕ್ಕೆ ನವಿಲು ನಾಚುವುದು, ನೀನಕ್ಕರೆ ಪ್ರಕೃತಿ ಕುಣಿಯುವುದು. ಓ ಮೂಗುತಿ ಸುಂದರಿಯೇ, ನಿನ್ನ ಅಂದಕ್ಕೆ ಎಂದೆಂದು ಶರಣು. DP ಲೈನ್ಸ್. ನನಗೆ 50 ಸಬ್ಸ್ಕ್ರೈಬ್ ಮಾಡಿಸಿ. 2K ಸಬ್ಸ್ಕ್ರೈಬ್ ಆಗುತ್ತೆ. ಹೌದಾ? ಕಿಚ್ಚ ಅವರಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ? ನನ್ನ ಚಾನಲಲ್ಲಿ ಯಾರೆಲ್ಲ ಇದ್ದೀರಾ, ಇಲ್ಲಿ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆ ಕನೆಕ್ಟ್ ಆಗಿ. ಎಂಕ್ ಸಬ್ ಮಲ್ಪರ ಪ್ಲೀಸ್ ಅಂದರೆ ಪ್ರಶಾಂತ್ ಅಣ್ಣ ಮೇರೆ ಕಿಚ್ಚ ಅರೆ ಕನೆಕ್ಟ್ ಅಲ್ಲ ರಿಟರ್ನ್ ಕೊರ್ಪೇರವೆ ರಿಟರ್ನ್ ಕನೆಕ್ಟ್ ಆಗ್ತಾರೆ. ರವೀಂದ್ರಣ್ಣ ಥ್ಯಾಂಕ್ ಯು. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಥ್ಯಾಂಕ್ ಯು. ನೈಸ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಲೈಕ್ ಕೊಡಿ ಅಂತ ಶಾಂತಕ್ಕ ಹೇಳ್ತಿದ್ದಾರೆ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಹೌದು, ಎಲ್ಲರೂ ಸಪೋರ್ಟ್ ಮಾಡಿ, ಬನ್ನಿ, ಕಮೆಂಟ್ ಹಾಕಿ, ಮಾತಾಡಿ. ಹೇಗೆ ನಾವು ಶಾಂತ ಅಂತ ಹೇಳ್ತಿದ್ದಾರೆ ಧನು. ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ. ಕಿಚ್ಚ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ ರವೀಂದ್ರಣ್ಣ, ಧನು ಇವರು ಕಿಚ್ಚ ಅವರ ಚಾನಲ್ಗೆ ಕನೆಕ್ಟ್ ಆಗಿ. ಶಾಂತಕ್ಕ ಇರ್ಲ ಕನೆಕ್ಟ್ ಆಗಲವೇ ಎಂತ ಅಂಬಡಿಗಸಿದ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಒಳ್ಳೆ ರೀತಿ ಮಾತಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಹೈಡಲ್ಲಿರುವವರೆಲ್ಲರೂ ಕಿಚ್ಚ ಅವರ ಚಾನಲ್ಗೆ ಕನೆಕ್ಟ್ ಆಗಿ
ಹಾಗೆ ಪ್ರಶಾಂತ್ ಅಣ್ಣ ಇದ್ದಾರೆ, ಅವರ ಚಾನಲ್ಗೂ ಕೂಡ ಕನೆಕ್ಟ್ ಆಗಿ ಆಯಿತಾ. ಓಕೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ, ಥ್ಯಾಂಕ್ ಯು. ಪ್ಲೀಸ್ ಗಿಫ್ಟ್ ಮಾಡಿ. పోండావు ಗೊತ್ತು ಶಾಂತಕ್ಕ ಎಂಕ ಅವು ಆನ್ಸರ್ ಪನ್ನೊಂದು ಅವು ಪೊರ ಬಲ್ಲಿ ಅವು ಅಂಚೆ ಪೂರ ಮೆಸೇಜ್ ಪಾಡ್ರೆ ಬಲ್ಲೆ ಅತ್ತೆ ಹೆಂಗೆ ಕ್ಲಿಯರ್ ಅವಡು ಎಲ್ಲ ಬತ್ತ ಅಂಚನೆ ಕೇಂದ್ರ ಬಲ್ಲಿ. ಸೂಪರ್ ಸೂಪರ್ ರವೀಂದ್ರಣ್ಣ, ಥ್ಯಾಂಕ್ ಯು. ನನಗರಿವಿಲ್ಲದೆ ನಿನ್ನ ಹುಡುಕಿ ಬರುವೆ, ನಿನ್ನೆ ನಿನ್ನೆಗಳ ಮೇಲೆ ಹೊರಗಿ ಜಗವ ಮರೆವೆ, ತುಸು ಮಾತನಾಡದೆ ಮೌನಿಯಾಗಿವೆ ಹೇಳು, ಇದಕ್ಕೆಲ್ಲ ನಿನ್ನ ಪ್ರೀತಿಯೇ ಕಾರಣವೇ. ರೀಸನ್ ದಾದ ಆಯ್ತಾ ಗೊತ್ತು ಶಾಂತಕ್ಕ. ದಾದಂದು ಹೆಂಗೆ ಅರ್ಥ ಆಪುಷ್ ಕೆಲವು ದಿನ ಜಿಂಚ ಉಂಡು. ಹೌದು ಓದು ಶಾಂತ ಅಂತ ಹೇಳ್ತಿದ್ದಾರೆ ಧನು. ಶಾಂತಕ್ಕೆ ಈರೆಗೆ ಓದರದೀತಂತುಲೆ ಓದಲೆ ಏರು ಓದಿದೆ ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ರವೀಂದ್ರಣ್ಣ ಅವಳು ಮಿತ್ ಮೆಸೇಜ್ ತೋಯ್ಜಾರ ಅವು ಐಡಿ ಅವು ಒಂಜಿ ಐಡಿ ಹತ್ತಿರ ಗೊತ್ತುಂಡು ಕೆಲವು ಸರಿ ಬರ್ತಾನೆ ಏತ ಟೈಮ್ ಔಟ್ಕೊಂಡಲ್ಲ ಮನದಾನಿ ಬತ್ತ ಅಂಚೆನೆ ಮೆಸೇಜ್ ಬಾಂಡು ಏನಕ್ಕೆ ಟೈಮ್ ಔಟ್ ಕೊಡ್ಜಿ ಆಂಡ ಅವು ವಿಷಯ ಕ್ಲಿಯರ್ ಮಾಡ್ಪಾಡು. ಹೇಗಿದೆ ಕೇಳ್ತಿದ್ದಾರೆ ಧನು ಅವರು. ಇತ್ತೆ ಓಲ್ ಬಲ್ತನ ಅಂದಾಜನ್ ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯ್ತಾ. ಯಾರಿದ್ದೀರಾ? ಧನು ಥ್ಯಾಂಕ್ ಯು. ಬನ್ನಿ ಮಾತಾಡಿ, ಯಾರಿದ್ದೀರಿ? ಹೋದ್ರಾ? ಗೊತ್ತಿಲ್ಲ ಎಲ್ಲಿ ಹೋದ್ರ, ಎಲ್ಲ ಮಾಯ ಆದ್ರು ಮರ ಒಮ್ಲೆ. ಎಲ್ಲಿಗೆ ಹೋದ್ರು? ಮಾಡಲ್ಲ, ಪಿನ್ ಮಾಡಲ್ಲ. ನಿಮ್ಮ ಐಡಿ ಅಂತ ನಾನು ಪಿನ್ ಮಾಡಲ್ಲ. ನಿಮ್ಮದು ಚಾನಲ್ ಇಲ್ಲ ಮತ್ತೆ ಯಾಕೆ ಪಿನ್ ಮಾಡಬೇಕು? ಸಿಸ್ ಇರ್ನ ಲೈವ್ಡು ನಮ್ಮ ಗೇಮ್ ಗೊಬ್ಗಾನ ಎಂಚ ಪ್ರಶಾಂತ್ ಅಣ್ಣ ಗೊತ್ತು ಜಂಗೆ. ಶಾಂತ ಫ್ಲೈಟ್ ಬರ್ತಿದೆ ರೆಡಿ ಆಗು ಅಂತ ಹೇಳ್ತಿದ್ದಾರೆ ಧನು. ಕಿಚ್ಚ ಕನೆಕ್ಟ್ ಆದೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕಿಚ್ಚ ಅವರಿದ್ದೀರಾ ನೋಡಿ, ಶಾಂತಕ್ಕ ಅವ್ರು ನಿಮ್ಮ ಚಾನಲ್ಗೆ ಕನೆಕ್ಟ್ ಆದ್ರಂತೆ. ಎಲ್ಲಿಗೆ ಧನು ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಅಂದೆ ಹೆಂಗೆ ಗೊತ್ತಜ್ಜಿ ಮಲ್ಪ ಒಲ್ಲರು ಪ್ರಶಾಂತ್ ಅಣ್ಣ. ಪಿನ್ ಮಾಡ್ತೆ ಪ್ರಶಾಂತ್ ಅಣ್ಣ. ಶಾಂತಕ್ಕ ನನಗೆ ಸಬ್ ಕೊಡಿ ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ಅಣ್ಣ. ಓಕೆ ರಿಟರ್ನ್ ಮಾಡ್ತೀನಿ ಅಂತ ಕಿಚ್ಚ ಅವರು ಹೇಳ್ತಿದ್ದಾರೆ. ಆಫ್
ಟು ಬೆಳಗಾವಿ. ಹೌದಾ ಅದನ್ನು? ಓಕೆ ಡನ್ ಅಂತ ಹೇಳ್ತಿದ್ದಾರೆ ಶಾಂತಕ. ಕಮೆಂಟ್ ಮಾಡಿ ಅಂತ ಕಿಚ್ಚ ಅವರು. ಇಲ್ಲ ಫೇಸ್ ಲೈವ್ ಮಾಡಲ್ಲ ಧನು ಅವರೇ. ಯಾನ್ ಮುಲ್ಪುಲ್ಲೆ ಅಂದೆ ಪ್ರಶಾಂತ್ ಅಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಗುಡ್, ಥ್ಯಾಂಕ್ ಯು ರವೀಂದ್ರಣ್ಣ. ಕಮೆಂಟ್ ಥ್ಯಾಂಕ್ ಯು. ಕಿಚ್ಚವರೇ ಇರಿ ಆಯಿತಾ, ನಾನು ಸ್ವಲ್ಪ ಇವರನ್ನು ಪಿನ್ ಮಾಡಿದೆ. ನಿಮಗೆ ಸಪೋರ್ಟ್ ಮಾಡ್ತಾರೆ ಆಯಿತಾ ಕಿಚ್ಚವರೇ. ಶಾಂತ ನೀನು ಬರ್ತೀಯಾ? ನಾನು ಬರಲ್ಲ ಅಂತ ಕೇಳ್ತಿದ್ದಾರೆ ಧನು ಅವರು. ಸುಚಿತ್ರ ಸಿಸ್ ಹಾಯ್, ಹೇಗಿದ್ದೀರಾ? ದಾಯಿಗೆ ಪಿನ್ ಮಾಡ್ಕೊಡು ಬಲ್ಲೆ. ಓಕೆ ಅಂತ ಹೇಳ್ತಿದ್ದಾರೆ ಕಿಚ್ಚ ಅವರು. ನೋ ಪ್ರಾಬ್ಲಮ್ ಕಿಚ್ಚ ಅವರೇ, ಥ್ಯಾಂಕ್ ಯು. ಹಾಯ್ ಸಿಸ್, ಗೇಮ್ ಗೊಬ್ಬುಗಾನದಾಲ ಎಂಚ ಪ್ರಶಾಂತ್ ಅಣ್ಣ ಹೆಂಗೆ ಗೊತ್ತು ಜತೆ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಕಮೆಂಟ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಓಕೆ ಕಿಚ್ಚ ಅವರೇ, ಹೋಗಿ ಬನ್ನಿ ಆಯಿತಾ. ಏರವು ಓವು ರವೀಂದ್ರ ಅಣ್ಣ. ಹೌದು ಲೇ, ವಿ ಆರ್ ಕರೆಕ್ಟ್ ಮೆಸೇಜ್ ಪಾಡಲೆ ಇಜಿಂಡ ಹೈಡ್ ಮಲ್ಪವೇರ್ನ ಏತ ಐಡಿ ಉಂಡು ಆತ ಐಡಿ ಇಲ್ಲ ಹೈಡ್ ಮಲ್ಪಾನು. ಏರ್ ಕರೆಕ್ಟ್ ಮೆಸೇಜ್ ಪಾಡಿ ಎರಡು ಮಾತ್ರ ಮೂಲ ಒಂಥರ ನೀರು. ಶಾಂತ ಹೋದ್ರಾ ಅಂತ ಕೇಳ್ತಿದ್ದಾರೆ ಧನು. ಇಲ್ಲ ಶಾಂತಕ್ಕಿದ್ದಾರೆ. ಕನೆಕ್ಟ್ ಆದೆ ಪ್ರಶಾಂತ್ ಬ್ರೋ ಪನೊಂದುಲ್ಲೆ ಶಾಂತಕ್ಕ. ಪಿನ್ ಮಲ್ಪು ಪಂಡಿನಿ, ಪಿನ್ ಮಲ್ಪೋಡ ಉಂಟ್ಲು ಪ್ರಶಾಂತ್ ಅಣ್ಣ ಚೂರು. ಇಲ್ಲ ಪಿನ್ ಮಲ್ತೆ ರವೀಂದ್ರಣ್ಣ. ಇದ್ದೀನಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮರ್ಲು ಕಟ್ಟುಂಡ ಏರೆಲ್ಲ ಬಿಟ್ಪೂಜಿ. ಓಕೆ ರವೀಂದ್ರಣ್ಣ ಪಾತೆರ್ಲು. ಹಾಂ ಶಾಂತಕ್ಕ ಪನ್ನೊಂದುಲ್ಲೇರು ಪ್ರಶಾಂತ್ ಅಣ್ಣ. ಕನೆಕ್ಟ್ ಆದೆ ಮಾರೆ ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಏರೋ ಅವು ವಿ ಆರ್ ಪಂದು ಏಪಲ್ ಬರಂದಿಪ್ಪೇರತ್ತ ಲೈವ್ಡ್ ಏತ್ ಒಂದು ಮಲ್ತಂಡಲ್ಲ ಟೈಮ್ ಔಟ್ಕೊರಂಡಲ್ಲ ಬೊಕ್ಕಲ ಅಂಚನೆ ಮೆಸೇಜ್ ಪಾಂಡು. ಏತ್ ಐಡಿ ಉಂಡು ಗೊತ್ತುಂಡೆ ಕಾಂಡ ಕರೆಕ್ಟ್ ಮೆಸೇಜ್ ಓಲ ಪಾಡಿಚೇರು. ಡೀಪ್ ಧನು ಅವ್ರು ನಗ್ತಾ ಇದ್ದಾರೆ. ಒಂದು ಸಬ್ ಉಂಡು ಅಂದಿ ಆಂಡ ಸಬ್ ಚಾನಲ್ ಇಜ್ಜಿ ಬುಡ್ಕ ಆಂಡ ಮೆಸೇಜ್ ಕರೆಕ್ಟ್ ಪಾಡೋಡತ್ತೆ. ಅವಳ ತುಳುತ್ತ ಜನ ದಂಚಪುರ ಮೆಸೇಜ್ ಪಾಡಿನ ತಪ್ಪತ್ತ ಸಿಸ್ದಾದ ವಿಷಯ. ಅವು ಐಡಿ ತೂಲೆ ಮಿತ್ತದ ಎಂಕದಾಯ ಥ್ಯಾಂಕ್ಸ್ ಪನ್ನೊಂದುಲ್ಲೇರು ಶಾಂತಕ್ಕ. ಶಾಂತ ನೇಮ್ ಉದ್ದ ಇದೆ ಶಾರ್ಟ್ ಹೇಳಿ ಅಂತ ಹೇಳ್ತಿದ್ದಾರೆ ಧನು ಅವರು. ಯಾನ್ ಕನೆಕ್ಟ್ ಆತು ಜಾಯಕ್ ಏರೆಗ್ ಶಾಂತಕ್ಕ. 500 ಇಪ್ಪಾಡು ಐಡಿ ಪೂರ ದಕ್ಕರಗಾಪು. ಪಿನ್ ದಯ ಗೊತ್ತುಂಡೆ ಕನೆಕ್ಟ್ ಅವರ ಪಿನ್ ಮಲ್ತನ ಹತ್ತು. ರವೀಂದ್ರ ನೀರಿಡ ಪಾತೆರೊಂದುಲ್ಲೇರು ಪಾತೆರ್ಲ ಸಪೋರ್ಟ್. ಆ ಜನ ಏರಿ ಅವು ಬಜ್ಜಿ ಕಿರಿಕಿರಿ ಪಾರ್ಟಿ ಮಾರ. ನೀವು ಹೇಳ್ತಾ ಇದ್ದೀರಾ ಅದೇ ಶಾರ್ಟ್ ಕಟ್ ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಧನು ಅವ್ರು ನಗ್ತಾ ಇದ್ದಾರೆ. ಅಕ್ಲೇ ಪುರ ರಡ್ಡು ನೆಡ್ದು ಕಡಪುಡು. ಯಾನ್ ಅಂಚೆ ಒಟ್ರಾಶ್ ಪಾತೇಜ್ ಒಂತ್ಲೈತೆ ಕೊಡೊಂದು ಐಡಿ ಬರ್ಕೊಂತಲೆ. ನಗು ಯಾಕೆ ಧನು ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಆ ಜನಕ್ಕೆ ಪಿನ್ ಹತ್ತು ದೊಡ್ಡ ತಿಗಲೆ ಕಲ್ಲು ಪಾಡೋಡ ಅಂದೇ ಪ್ರಶಾಂತ್ ಅಣ್ಣ. ಒರ್ಜಿನಲ್ ಇತ್ತ ಐಡಿ ಇತ್ತಂಡ ಬರಡ ಪಾತೆರ್ವ.
ಒಂದ್ಲೈತೆ ಬರ್ಪುಣತಲೆ ಕೂಡ ಒಂದು ಐಡಿ ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಒಳ್ಳೆ ಆಗಿದ್ರೆ ಅಂತ ಹೆಂಚಿನ ಪ್ರಶಾಂತ್ ಅಣ್ಣ ಮತ್ತೆ ಶಾಂತ ಮುದ್ದು ಅಂತ ಹೇಳ್ತಾರೆ. ಹೇಳಬೇಕು ನಾನು ಬರಡಾಡೆ ತೈಡುಡು ತೂಕ ಅಂದಿತ್ತೆ ಬರ್ಕೊಂತಲೆ ಕವಿತೆ ಹೇಳು ಶಾಂತ ಅಂತ ಹೇಳ್ತಿದ್ದಾರೆ ಧನು ಅವರು. ಎಡ್ಡೆ ಇತ್ತಂಡಿಗೆ ಇತ್ತೆ ಆ ಜನ ಅವು ಮಂಡೆ ಅವು ಎಂಚಪುರ ಮೆಸೇಜ್ ಪಾಡೊಂದಿತ್ತಂಡ ಗೊತ್ತಂಡೆ ಮಹೇಶ್ ಅಣ್ಣಲ್ಲ ಇವಳು ಮೆಸೇಜ್ ಪಾಡೊಂದಿತ್ತಂಡ ಗೊತ್ತಂಡ ಏನಿಲ್ಲ ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಪಿನ್ ಐ ಡಿ ಒರಿಜಿನಲ್ ಐ ಡಿಯಲ್ಲಿ ಬನ್ನಿ. ನಿಮ್ಮದು ಒರಿಜಿನಲ್ ಐ ಡಿ ಉಂಟಲ್ಲ ಆನೆದ್ದುಂಟು, ಕೆಲವು ಐ ಡಿ ಉಂಟಲ್ಲ ಬರಲಿ ಅದು ಐ ಡಿ. ಶಾಂತ ಹೇಳು ಯೂಟ್ಯೂಬ್ ಫಂಡದ ಆದಾಯ ರವೀಂದ್ರ ಬ್ರೋಬ್ ಅಂತ ಹೇಳ್ತೊಂದಲ್ಲ ಶಾಂತಕ್ಕ ಬಲ ನಿನ್ನ ಏತ ಐಡಿ ಉಂಡು ತೂಕ ಲೆಪ್ಲೆ ಎಂಥದನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸಮಾಚಾರ ಪನೋಡು ಪ್ರಶಾಂತ್ ಅಣ್ಣ ಇದು ಪನೋಡು ನಮ್ಮದ ಆಲಜ್ಜಿ ಪೂರ ಬಲ ಇತ್ತೆ ಕತ್ತಿ ಪೂರ ರೆಡಿ ಮಲ್ಪಲೆ ರವೀಂದ್ರಣ್ಣ ದೊಣ್ಣೆ ಕತ್ತಿ. ನನಗೆ ಕವಿತೆ ಬೇಕು ಹೇಳು ಶಾಂತ ಅಂತ ಹೇಳ್ತಿದ್ದಾರೆ ಧನು ಅವರು. ನನಗೆ ಗೊತ್ತಿಲ್ಲ ಧನು ಅಂತ ಹೇಳ್ತಿದ್ದಾರೆ. ಎಂಕ್ ಮದುವೆ ಬರಲೆ ಅವೇ ಏಪ ಪ್ರಶಾಂತ್ ಅಣ್ಣ ಡೇಟ್ ಬಂದೆ ಆ ಡೇಟ್ ಬರ್ಪ ಆ ಡೇಟಿಗೆ ಮದುವೆ ಹೊಂಡ ರೆಡಿ ಉಂಟು ಅಂದ ರವೀಂದ್ರಣ್ಣ ಏತು ಮಲ್ಲ ಹೊಂಡ ಮಲ್ತೀತಾರೆ ಐಟ್ ಆಕಲೇನು చెప్పుడవలియా కూడా ఏమన్నా హాయ్ పనిపోయి ఫేಕ್ ಐಡಿ ಇರ್ರಾ ಫ್ರೆಂಡ್ ಅವಿ ಎರಡೆಂದತ್ತು ಶಾಂತ ಅಲ್ಲ ಬತ್ತಂತುಲೆ ಅಲ್ಲ ಬತ್ತಂತುಲೆ ರವೀಂದ್ರಣ್ಣ ಪಂಡತ ನಿಮ್ಮದು ಒರಿಜಿನಲ್ ಐಡಿಯಲ್ಲಿ ಬನ್ನಿ. ಇದೆಲ್ಲ ಫೇಕ್ ಐಡಿ ಅಲ್ಲ ಅಂತ ರೇ ತುಳು ಬರ್ಪುಂಡತ ಇರ್ನ ಒರಿಜಿನಲ್ ಐಡಿ ಇಡ್ಬಲ್ಲ ತುಕ ನನ್ನ ಐಡಿ ಚೆಕ್ ಮಾಡು ಶಾಂತ ಅಂತ ಹೇಳ್ತಿದ್ದಾರೆ ಧನು. ರವೀಂದ್ರ ಅಣ್ಣ ಐಡಿ ಉಂಡಾಕೇನೊಂದು ಲೇರ್ ಪ್ರಶಾಂತ್ ಅಣ್ಣ ಪೂರ ಐಡಿ ಒಟ್ಟಿಗೆ ಪಾಡುನು ಏರಿ ಅವು ಇತ್ತದಾದನೆ ಮಲ ಬತ್ತನತ ವಿಕ್ರಾಂತ್ ಬಂದು ಅವು ಆಜಂತನ ಐಡಿ ನನೊಂಜುಂಡು ನನೊಂಜು ಆನೆದ ಚಿತ್ರ ಅದೊಂದು ಬರ್ತಾನೆ ಸುಮಾರು ಐಡಿ ಉಂಡು. ಚಾನಲ್ ಇಜ್ಜಿ ಪ್ರಶಾಂತ್ ಅಣ್ಣ ಅವು ಏನಕ್ಕೆ ಲಾವ್ಲ ಇವ್ಡ್ತುವೆ ಒಟ್ರಾಶಿ ಪಾತೇರು ನಾವು ವಾ ಸಬ್ಸ್ಕ್ರೈಬರ್ ಆಂಡಲ ಎಂಕ್ಲೆಗೆ ನಿಜ ರೂಪ ದರ್ಶನ ಓಡು ಬೊಕ್ಕ ತೂಕ ಪನೊಂದುಲ್ಲೆ ರವೀಂದ್ರಣ್ಣ ನೋಡಿದನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಈರು ಬ್ಲಾಕ್ ಮಲ್ಪು ಜರಸಿ ಏತಿಂದ ಬ್ಲಾಕ್ ಮಲ್ಪುನು ಪ್ರಶಾಂತ್ ಅಣ್ಣ ಪನ್ಲೆ ಏತ ಐಡಿನ ಬ್ಲಾಕ್ ಮಲ್ಪರ ಹಾಕೊಂಡು ಒಂಜೊಂಜು ಐಡಿ ಬರ್ಪೇರು ಒಂಜು ಐಡಿ ಪೋಂಡ ಕೂಡ ಒಂಜು ಐಡಿ ಬರ್ಪೇರು ಗೊತ್ತಂಡ ಹೌದಾ ಅಂತ ಹೇಳ್ತಿದ್ದಾರೆ ಧನು. ಯಾವಾಗ ಅಂತ ಹೇಳ್ತಿದ್ದಾರೆ ಧನು. ಐಡಿ 520 ನೋ ಟೆನ್ಷನ್ ಬಂದಿಲ್ಲ ರವೀಂದ್ರಣ್ಣ. ಓಕೆ ರವೀಂದ್ರಣ್ಣ ಈಗ ಲವ್ ಫೇಲ್ಯೂರ್ ಆಗಿದ್ದ ಧನು ಅಂತ ಕೇಳ್ತಿದ್ರೆ ಶಾಂತಕ್ಕ. ಹಾಯ್ ಶಾಂತಕ್ಕ ಸಾರಿ ಹಾಯ್ ಸ್ವಾತ್ಯಕ್ಕ ಎಂಚಲ್ಲರ ಚಾಪರಿಯಾರ ಲೈಕ್ ಡನ್ ಥ್ಯಾಂಕ್ ಯು. ಬರಡಾಯ ತೂಕ ಪನಂತುಲೆ ರವೀಂದ್ರಣ್ಣ ಸ್ವಾತ್ಯಕ್ಕ ಬತ್ತಿರಿಸ ಅಂದಂದು ಹಾಯ್ ಆಲ್ ಪನ್ನಲೇರು ಸ್ವಾತ್ಯಕ್ಕ. ದಿನ ಒಂದು ವಿಡಿಯೋಗೆ ನಿಂದು ಒಂದು ಕಮೆಂಟ್ ಇರಬೇಕು ಶಾಂತ ಅಂತ ಹೇಳ್ತಿದ್ದಾರೆ ಧನು ಅವರು. ಸ್ವಾತ್ಯಕ್ಕ ಯೋಚನೆ ಮಾಡ್ತಿದ್ದಾರೆ, ಧನು ನಗ್ತಾ ಇದ್ದಾರೆ. ಏರ್ ಕರ್ಮ ಪನಂದುಲೇರು ಸ್ವಾತ್ಯಕ್ಕ. ಓಕೆ ಧನು
ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಲವ್ ಫೀಲ್ ಹೌದಾ ಧನು? ಮಸ್ತುಲ್ಲ ಅಂಚನೆ ಫೇಕ್ ಐಡಿ ಅಂದ ರವೀಂದ್ರ ಅಣ್ಣ. ಸ್ವಾತಿ ಅಕ್ಕ ಬತ್ತೀರ ನನ್ನ ಓಡಿಕೆ ಇಜ್ಜಿ 6 ಕ್ಲಾಸ್ ತೆತ್ತನವೀರ ಅಂದೇ ಪ್ರಶಾಂತ್ ಅಣ್ಣ ಪೂರ ಪಿಂಡ. ಓಕೆ ಬುಡ್ಲೆ ಬುಡ್ಲೆ. ಹಾಯ್ ಸ್ವಾತಿ ಅವರೇ ಅಂತ ಹೇಳ್ತಿದ್ದಾರೆ ಧನು ಅವರು. ವಿಕ್ರಾಂತ್ ಹಾಯ್ ಡಿ ಪಿ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಮಡಿಕೇರಿ ಅಂತ ಉಜ್ಜಿ ಜನ ಪನೊಂದುಲ್ಲ ರವೀಂದ್ರಣ್ಣ. ಏರ್ ಮುದ್ನ ಅವು ವಿ ಆರ್ ಪಂದು ಬರ್ಕೊಂಡೈತೆ ಆ ಜನತೆ ಅವು ಐಡಿ ಸ್ವಾತಿ ಅಕ್ಕ. ಅಕ್ಕ ಯಾಂತ ಉಜ್ಜಿ ಜೈರಿಗೆ ಸ್ವಾತಿ ಅಕ್ಕ ಆಗೇನಂದಿಲ್ಲ ಪ್ರಶಾಂತ್ ಅಣ್ಣ. ಮತ್ತೆ ಶಾಂತ ಅಂತ ಹೇಳ್ತಿದ್ದಾರೆ ಧನು ಅವರು. ಊಟ ಆಯ್ತಾ ಸ್ವಾತಿ ಅಂತ ಕೇಳ್ತಿದ್ದಾರೆ ಧನು ಅವರು. ಏರೇ ಅವಡ ಐಡಿ ಕರೆಕ್ಟ್ ಇಜ್ಜಿಡ ದಕ್ಕುನೆ. ಓಕೆ ರವೀಂದ್ರಣ್ಣ ದಕ್ಕಲೆ ಹೇಳಬೇಕು ಧನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕನೆಕ್ಟ್ ಆಗಿ ಅಂತ ಧನು ಅವರು ಹೇಳ್ತಾ ಇದ್ದಾರೆ. ಸ್ವಾತಿ ಅಕ್ಕ ನಗ್ತಾ ಇದ್ದಾರೆ. ಹಾಯ್ ರವಿ ಅಂತ ಸ್ವಾತಿ ಅಕ್ಕ. ಮಡಿಕೇರಿ ಗೊತ್ತಿಪ್ಪು ಪನಂದಿಲ್ಲ ರವೀಂದ್ರಣ್ಣ. ಇರ್ನದ ಇವ್ಗಳ ಬತ್ತಿಪ್ಪೇರು ಸ್ವಾತಿ ಅಕ್ಕ. ಮತ್ತು ರವೀಂದ್ರಣ್ಣ ಅನ್ಬಿಡ್ದು ಸ್ವಾತಿ ಅಕ್ಕಡ ಬರ್ತಾರೆ ಸುರು ಅಂತನ ಹೇಳಬೇಕು ಶಾಂತ ಅಂತ ಹೇಳ್ತಿದ್ದಾರೆ ಧನು ಅವರು. ಯಾರಿದ್ದೀರಾ ಲೈಕ್ ಕೊಡಿ. ಮಡಿಕೇರಿಡಕ್ಕೆ ನಮ್ಮದು ಆಗನ ಲೈವ್ಡು ಸಪೋರ್ಟ್ ಆದು ಇಪ್ಪೇರ ಅಂದೆ ರವೀಂದ್ರಣ್ಣ. ಒಂದೇ ಐಡಿಯಾ ಒಂದು ಕೆಲವು ಐಡಿ ಉಂಡು ಯಾನ್ ಕೆಲವು ಐಡಿ ಇಡ್ತುತ್ತೆ. ಸ್ವಾತಿ ಸಬ್ಬಾಗಿ ಸಪೋರ್ಟ್ ಮಾಡಿ ಅಂತ ಧನು ಅವರು ಹೇಳ್ತಾ ಇದ್ದಾರೆ. ಏತ ಐಡಿ ಉಂಡು ಗೊತ್ತಂಡೆ ಅವಳ ತೊಳುತ್ತ ಜನ ದಾಂಚಪುರ ಮೆಸೇಜ್ ಬಣ್ಣ ತಪ್ಪತ್ತ. ರವಿ ಇರ್ನ ಜಾಸ್ತಿ ಹಣ್ಣು ಬನ್ನೊಂದಿಲ್ಲ ಸ್ವಾತಿ ಅಕ್ಕ. ಹೆಂಗೆ ಗೊತ್ತುಜ್ಜಿ ಬನ್ನೊಂದಿಲ್ಲ ರವೀಂದ್ರಣ್ಣ. ಹೇಳ್ರಿ ಶಾಂತ ಮುದ್ದು ಎಂತ ಹೇಳಬೇಕು ಧನು ನೀವು ಮಾತಾಡಿ. ನಿಮಗೆ ಸಪೋರ್ಟಿಗೆ ಜನ ಬೇಕಾ? ಅಲ್ಲಿ ಒಬ್ರು ಇದ್ದಾರೆ ನೋಡಿ, ಅವರನ್ನು ಕರ್ಕೊಂಡು ಹೋಗಿ ಧನು ಆಯಿತಾ. ಅಲ್ಲೊಬ್ರು ಮಡಿಕೇರಿ ಗೊತ್ತು ಇಪ್ಪು ಅಂದ. ಸ್ವಾತಿ ಅಕ್ಕನ ಲೈವ್ ಬೇಗ ಮುಗಿತಾರತೆ ಕಡೆ ಪನೊಂದಿಲ್ಲ ಪ್ರಶಾಂತ್ ಅಣ್ಣ. ಎನ್ನ ಏಪಲ ಜಾಸ್ತಿ ಆಪುನು ಪನೊಂದಿಲ್ಲ ರವೀಂದ್ರ ಅಣ್ಣ. ವಿಕ್ರಾಂತ್ ನಿಮ್ಮ ಒರಿಜಿನಲ್ ಐಡಿಯಿಂದ ಬನ್ನಿ ಆಯಿತಾ. ನನಗೆ ನೀವು ಯಾರಂತ ಗೊತ್ತಿಲ್ಲ ಸಾರಿ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಯಾರು ಅಂತ ಧನು ಕೇಳ್ತಾ ಇದ್ದಾರೆ. ಅಲ್ಲಿ ನೋಡಿ ಮೇಲ್ಗಡೆ ಒಂದು ಐಡಿ ಉಂಟು ನೋಡಿ, ವಿಕ್ರಾಂತ್ ಅಂತ. ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಅವರನ್ನು ಕರ್ಕೊಂಡು ಹೋಗಿ ಆಯಿತಾ. ಅರೆಗೂ ಅಂತ ಫೇಕ್ ಐಡಿ ಮಿತ್ತು ಕನಿಕರ ಜಾಸ್ತಿ ಅಂತೆ ರವೀಂದ್ರ. ಇಜ್ಜಿ ಅವು ಕೆಲವು ಗೊತ್ತಾಪುಜ ಐಡಿ. ಹಾಂ ಪ್ರಶಾಂತ್ ಪನ್ನೊಂದುಲ್ಲೇರು ಸ್ವಾತಿ ಅಕ್ಕ. ರವೀಂದ್ರಣ್ಣ ತೆಲ್ತೊಂದುಲ್ಲೇರು ಕೆಲವು ಐಡಿ ಬರ್ಪೇರು ಮಸ್ತ್ ಪಾತಿರು ಇರ್ಬೇಕು. ಏನೇನು ಪಾತಿರ ಶುರು ಮಾಡ್ತೀವಿ. ಗೊತ್ತಾಪುಂಡು ದಾದಿ ಗೊತ್ತಾಪುಂಡು ರವೀಂದ್ರಣ್ಣ. ಸ್ವಾತಿನೂ ಕಳಿಸಿ ಸಪೋರ್ಟ್ ಮಾಡಿ ಅಂತ. ಸ್ವಾತಿ ಅಕ್ಕ ಧನು ಅವ್ರನ್ನ ಚಾನಲ್ ಕನೆಕ್ಟ್ ಅಲ್ಲವೇ ಅರೆ ಸಪೋರ್ಟ್ ಮಾಡ್ತಲೇ ಹೇಳಿದಾಯ್ತಾ. ಎಂಥದನ್ನು ನಾನು ಹೇಳಿದೆ ನೋಡಿ ಅವರಿಗೆ, ಸ್ವಾತಿ ಅಕ್ಕನಿಗೆ ಹೇಳಿದಾಯ್ತಾ. ಫಸ್ಟಿಗೆ ಜಾಗ್ರತೆ ಮಲ್ಪೋಡು ಅಂದ ರವೀಂದ್ರಣ್ಣ. ಜಾಗ್ರತೆ ಅನ್ಪೋಡು ನಮಕ್ ಕೆಲವು ಮಿಸ್ ಇತ್ತು ನಾ ಗೊತ್ತಾಪುಂಡು ವಾರಿ ತಿಪ್ಪುವರಿಂದ.
ಆರು ಫೇಕ್ ಐಡಿಗಳ ಸೋಕುಡು ಮೋಕೆಡು ಪಾತೆರುವರು ಸ್ವಾತ್ಯಕ್ಕ ಅಂದೆ ಪ್ರಶಾಂತ್ ಅಣ್ಣ. ಧನು ಇಷ್ಟು ಟೈಮ್ ತನಕ ಇದೇ ವರ್ಕ್ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಶಾಂತಿ ಅಲ್ಲ ಮಾರೆ ಧನು, ಶಾಂತಕ್ಕ ಇದ್ದಾರೆ ಶಾಂತಕ್ಕ. ಓಕೆ ಧನು ಅವರೇ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಇದ್ದೀನಿ ಮಾವಯ್ಯ ಅಂತ ಹೇಳ್ತಿದ್ರೆ ಶಾಂತಕ್ಕ. ಅಯ್ಯೋ ಶಾಂತಕ್ಕ, ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೈಸ್, ಥ್ಯಾಂಕ್ ಯು, ಗುಡ್, ಥ್ಯಾಂಕ್ ಯು, ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಸತ್ಯಕ್ಕ ಥ್ಯಾಂಕ್ ಯು, ಗುಡ್. ಎನ್ನಲ್ಲ ಫೇಕ್ ಐಡಿ ಸಿಸ್ ಇರ್ರಮಂಡೆ ಪ್ರಶಾಂತ. ಫೇಕ್ ಐಡಿ ಎಂಚ ಮೆಸೇಜ್ ಮಾಡುವೇರಿಂದ ಗೊತ್ತಾಪು. ಯಾನು ಯೂಟ್ಯೂಬ್ ಬಾಲೆ ಎಂಚಿನ ಬೇಜಾರ್ ಮಾಲ್ಪುರ್ಚಿ ದಾಯ್ಗ್ ರವೀಂದ್ರಣ್ಣ. ಶಾಂತ ಇವತ್ತು ಮನೇಲಿದ್ದೀನಿ, ಸೊ ಅದಕ್ಕೆ ಇನ್ನೂ ಇರೋದು ತಿಳಿದಿದ್ದಾರೆ. ಸೂಪರ್, ಥ್ಯಾಂಕ್ ಯು ಸತ್ಯಕ್ಕ. ತಪ್ಪಿತ್ತಂಡ ಕ್ಷಮೆ ಪಡಿಜ್ಜೆ ರವೀಂದ್ರಣ್ಣ ಅಂಚಿನ ನಾಲೆಜ್ ರಮಂಡೆ ಕ್ಷಮೆಗೆ. ಯಾಕೆ ರಜೆನಾ ಧನು ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ನಾನೇ ಹೋಗಿಲ್ಲ ಅಂತ ಧನು ಹೇಳ್ತಿದ್ದಾರೆ. ಕಾರ್ತಿಕ್ ಬ್ರದರ್ ಹಾಯ್, ಹೇಗಿದ್ದೀರಾ? ಇನ್ನೀ ಮಸ್ತ್ ಬೇಜಾರಾಂಡ್ ದಾಯ್ಗ್ ಸದ್ಯಕ್ಕ ದಾದಾಂಡ್ ಹಾಯ್ ಕೂ ಅಂತ ಹೇಳ್ತಿದ್ದಾರೆ ಕಾರ್ತಿಕ್ ಬ್ರದರ್. ಮೀನು ಮಸ್ತ್ ಉಂಡು ಪ್ರಶಾಂತ್ ಬ್ರೋನ ಇಲ್ಲಾಡ ಅಂದೆ ಶಾಂತಕ್ಕ. ಬಾಕಿಲ್ ಗೆತ್ತಾರ ಸಿಸ್ ಕಾಸು ಗೆಪ್ಪಾರಣ ಇಜ್ಜಿ ಪ್ರಶಾಂತ್ ಅಣ್ಣ. ಕಾಫಿ ಆಯಿತಾ? ಕಾಫಿ ಇಲ್ಲ ಕಾರ್ತಿಕ್ ಬ್ರದರ್, ನಿಮ್ದಾಯ್ತಾ? ಸೂಪರ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಸೂಪರ್ ಆಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೇನೆ ಕಾರ್ತಿಕ್ ಬ್ರದರ್. ನಂದೇ ಅಲ್ವಾ ಅಂಗಡಿ, ಯಾವಾಗ ಬೇಕಿದ್ದರೂ ಹೋಗ್ಬೋದು. ಜನ ಇಟ್ಟಿದ್ದೀನಿ. ಹೌದಾ ಅದನ್ನು? ಸೂಪರ್, ಥ್ಯಾಂಕ್ ಯು. ಮುದ್ದು ಮರಿ ಹಾಯ್ ಮುದ್ದು ಸಿಸ್. ಹಾಯ್ ಮುದ್ದು ಮರಿ ಅವರೇ, ಹೇಗಿದ್ದೀರಾ? ನೈಸ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಸೂಪರ್, ಥ್ಯಾಂಕ್ ಯು. ಒಡೆಗೆ ಪೋಯೆ ಗೊತ್ತು ರವೀಂದ್ರಣ್ಣ. ನೈಸ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಇಲ್ಲ, ನಾನು ಇನ್ನೂ ಹೊರಡಬೇಕು ಕಾರ್ತಿಕ್ ಬ್ರದರ್. ದನಿ ಹಾಗಾದರೆ ನೀವೇ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಗುಡ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಸೂಪರ್. 5 ಜನ ಪೇಮೆಂಟ್ ಕೊಟ್ಟು, ಹೌದಾ? ನೈಸ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ಮುದ್ದು ಮರಿಯವರು ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ ಆಯಿತಾ? ನೈಸ್, ಥ್ಯಾಂಕ್ ಯು. ಹೌದಾ ಧನು ಅಂತ ಕೇಳ್ತಿದ್ದಾರೆ. ಥ್ಯಾಂಕ್ ಯು, ಗುಡ್, ಸೂಪರ್ ಲೈವ್, ಥ್ಯಾಂಕ್ ಯು. ಮಡಿಕೇರಿ ದಾಯ್ ಬೇಜಾರಂಡ್ ಸತ್ಯಕ್ಕ ಒಲ್ಲಾರ ಪನ್ಲೆ. ಸೂಪರ್, ಗುಡ್. ಮಲ್ಲ ಸಾವುಕಾರ ಮುದ್ದು ಅಂದೆ ಶಾಂತಕ್ಕ. ಆದಿಪ್ಪು ನೈಸ್, ಸೂಪರ್, ಥ್ಯಾಂಕ್ ಯು. ಸ್ವಾತ್ಯಕ್ಕ ನೈಟ್ ಲೈವ್ ಮಲ್ಪರಾಗೇನೊಂದಿಲ್ಲ ಪ್ರಶಾಂತ್ ಅಣ್ಣ. ಗುಡ್ ಸ್ವಾತ್ಯಕ್ಕ, ಥ್ಯಾಂಕ್ ಯು. ಒಂದು ರವಿ ಒಂದು ಆಜನ ದಿಪ್ಪ ಏತ ಇಡುಂಡು ಮಾರೆ. ಮುದ್ದು ಮರಿ ಅವರೇ, ನಿಮ್ಮದು ಹೆಸರು ಹೇಳಿ. ಧನು ಹ್ಞೂ ಅಂತ ಹೇಳ್ತಿದ್ದಾರೆ. ರವೀಂದ್ರಣ್ಣ ಯೋಚನೆ ಮಾಡ್ತಿದ್ದಾರೆ. ಸ್ವಾತಿ ಅಂತ ಧನು ಅವರು. ಅವು ಏರು ಗೊತ್ತು ಜಿ ಓಕೆನಂದ್ರೆ ಮುದ್ದು ಮರಿ ಬನ್ನೋದಿಲ್ಲ ರವೀಂದ್ರಣ್ಣ. ಸೂಪರ್, ಥ್ಯಾಂಕ್ ಯು. ನೀವು ಮರಿಬೇಡ್ರಿ ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ ಧನು. ಓಕೆ ಧನು, ನೈಸ್, ಸೂಪರ್, ಥ್ಯಾಂಕ್ ಯು. ಸ್ವಾತ್ಯಕ್ಕ ಡೌಟ್ ಉಂಡು ಅಂದಾತೆ ರವೀಂದ್ರಣ್ಣ. ನೈಸ್, ಥ್ಯಾಂಕ್ ಯು, ಗುಡ್, ಥ್ಯಾಂಕ್ ಯು. ಮುದ್ದು ಸಿಸ್ ಫೇಸ್ ಎಪ್ಪತ್ತೋಜ ಅವರ ಲೈವ್ಡು ವೆಯ್ಟ್ ಅವ ಯಾನು ಸದ್ಯಗೆ ಯಾನು ಫೇಸ್ ಲೈವ್ ಮಲ್ಪುಜಿ ದಯಪಂಡ ಕೆಲವು ಕಾರಣ ಉಂಡು ಬುರ್ಚಿ. ನೈಸ್, ಗುಡ್, ನೈಸ್, ಥ್ಯಾಂಕ್ ಯು ಸ್ವಾತಿಕ. ಶಾಂತ ಫೋನ್ಗೆ ಚಾರ್ಜ್ ಇಲ್ಲ, ಹೋಗ್ತೀನಿ ನಾಳೆ ಬರ್ತೀನಿ. ಮುದ್ದು ಆ್ಯಂಡ್ ಶಾಂತ ಸ್ವಾತಿ. ಓಕೆ ಧನು,
ನಾಳೆ ಬನ್ನಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಸೂಪರ್, ಥ್ಯಾಂಕ್ ಯು ಸತ್ಯಕ್ಕ. ಹಾಯ್ ಆಲ್ ಅಂತ ಸುಚಿತ್ರ ಸಿಸ್ ಬಂದರು. ಮಿಲೋ ಫಿಲ್ಮ್ಸ್ ಬಂದು ಅವು ಆಜಾನೇ ಆದಿಪ್ಪು ರವೀಂದ್ರಣ್ಣ ಈಜಿನ ಬೇತಕ್ಲಾಂಡಿ ಇಡ ಪತ್ತ ರಿಚ್ ಸತ್ಯಕ್ಕ ಥ್ಯಾಂಕ್ ಯು ಅಂದ. ಓಕೆ ಓಕೆ ಯಾಂಬಕೇರಿಗೆ ಮೆಸೇಜ್ ಪಾಡ್ವೆ ಪ್ರಶಾಂತ್ ಅಣ್ಣ ಅವಿ ಇಡ್ತೂಲೆ ಅದಾಯಿಗಿನ ಪನ್ಪ ಲೈಕ್ ಥ್ಯಾಂಕ್ ಯು ಸತ್ಯಕ್ಕ. ಹನ್ನೊಂದು ಸಬ್ಬುಂಡ ಅಂದೆ ರವೀಂದ್ರಣ್ಣ. ಐಫೋನ್ಗೆ ಚಾರ್ಜ್ ಬೇಗ ಖಾಲಿ ಆಗುತ್ತೆ, ಹೌದಾ? ಅದನ್ನು ಚಾರ್ಜ್ ಇಡಿ ಆಯಿತಾ. ಸತ್ಯಕ್ಕ ಥ್ಯಾಂಕ್ ಯು ಅಕ್ಕ. ದಾದ ನೈಸ್ ಸೂಪರ್ ಲೈಕ್ ದಾದೆ ಇರು ಅವು ಪನೊಂದುಲ್ಲೇರು ಪ್ರಶಾಂತ್ ಅಣ್ಣ. ಸೂಪರ್ ಸೂಪರ್ ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ನಾನು ಸೂಪರ್ ಇದ್ದೇನೆ ಸುಚಿತ್ರ ಅಕ್ಕ, ನೀವು ಹೇಗಿದ್ದೀರಾ? ದಾದ ಮೆಸೇಜ್ ವಿಷಯ ದಾದಿ ವಿಷಯ ದಾಲಿಜ್ಜಿ ಈಚೆನೆ ಬೊಕ್ಕ ಪನ್ಪೆ. ಹಾಂ ಮಡಿಕೇರಿ ಪೂರ ಜನಕ್ಲ ಹಾಯ್ ಪನ್ಪೇರು ಪನೊಂದುಲ್ಲೇರು ರವೀಂದ್ರಣ್ಣ. ಗುಡ್ ಥ್ಯಾಂಕ್ ಯು ಸ್ವಾತಿಯಕ್ಕ. ಇರ್ ದಾದಂದು ವಿಷಯ ಪಂಜಾರ ದಾದ ಪನ್ನೆ ದಯ ಬೇಜಾರು ದಯಗೆ ಬೇಜಾರ ನೀರು ಲೈವ್ಡು ದಾದ ವಿಷಯ ಯಾನ್ ಬತ್ತನೈಗೆ ಬೇಜಾರಣ್ಣ ಅದು ಬೇತದಲ್ಲ ಅಂಡ. ನೈಸ್ ಥ್ಯಾಂಕ್ ಯು ಅಕ್ಕ. ಸ್ವಾತಿ ಅಕ್ಕನ ಚಾ ಆಂಡಿಗೆನಾ ಕೇನಂದಲ್ಲ ಪ್ರಶಾಂತ್ ಅಣ್ಣ. ಓಕೆ ಬಾಯ್ ಆಲ್, ಟೇಕ್ ಕೇರ್, ಹ್ಯಾಪಿ ಆ್ಯಂಡ್ ಮಾಡಿಲ್ಲ ಎಂಡ್ ಮಾಡಿಲ್ಲ ಇವು ಯಾಕೆ ಇದನ್ನು ಬೇಜಾರ್ದಾಯ್ಕೆ ಏನಂದ್ರೆ ರವೀಂದ್ರಣ್ಣ. ಬಾಯ್ ಶಾಂತ ಅಂತ ಹೇಳ್ತಿದ್ದಾರೆ ಅದನ್ನು ದಾಲೇಜ್ ಬೊಕ್ಕ ಇರು ಬಂಡಾರು ದಾದನ ಇಪ್ಪುಡು ಇರು ಪನ್ಪು ಜರತ ಅಲ್ಲೇಜ್ ಬಿಡು. ಫೇಕ್ ಐಡಿಗೆ ಇಲ್ಲಿ ಅವಕಾಶ ಇಲ್ಲ. ಹೌದು ಫೇಕ್ ಐಡಿ ಹೋದ್ರು ಮಾರಿ ಗೋವಿಂದ ಆದ್ರು. ಸ್ವಾತಿ ಬಾಯ್ ಅಂತ ಹೇಳ್ತಿದ್ದಾರೆ ಧನು. ನಾನು ಕೂಡ ಹೊರಡಬೇಕಲ್ಲ, ಹೊರಡ್ತೇನೆ. ಬಂದರೆ ಪಿಂಡ ಬಿಡ್ತೇವೆ ಅಂತ ರವೀಂದ್ರಣ್ಣ. ಇವಾಗಲ್ಲ ಎಂಡ್ ಮಾಡುವಾಗ ಹ್ಯಾಪಿಯಾಗಿ ಮಾಡುವ ಅಂದೆ. ಓಕೆ ಓಕೆ ಧನು ಆಯಿತಾ. ಹ್ಯಾಪಿಯಾಗಿಯೇ ಲೈವ್ ಎಂಡ್ ಮಾಡ್ತೇನೆ ಆಯಿತಾ. ಬಾಯ್ ಧನು ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಮಡಿಕೇರಿ ದಾದಾ ಅಂಡ್ ಲೈವ್ಡು ಇನ್ನೀಗೇನೊಂದಿಲ್ಲ ರವೀಂದ್ರಣ್ಣ. ಸೂಪರ್ ಸೂಪರ್ ಥ್ಯಾಂಕ್ ಯು. ರವೀಂದ್ರಣ್ಣ ಇರಗೆ ಮೆಸೇಜ್ ಬೈದಂಡು ಅವು ಶೋ ಅಪ್ಪುಜಿದಾನೆ ತುಪ್ಪು ನೊಂದ್ಲೆ ದಾಯಿಗಿಂಚ ಒಂದುಂಡು. ಒಂದು ರವೀಂದ್ರಣ್ಣ ಇರೆಗೆ ಮೆಸೇಜ್ ಬೈದಂಡು ಇರೆ ಆನ್ಸರ್ ಕೊರೋಡು ಸ್ವಾತಿ ಬೇಜಾರ್ಡುಲ್ಲೇರು. ಸ್ವಾತಿ ಅಕ್ಕಗೆ ಎನ್ನ ಮೆಸೇಜ್ ತೋಜುಜೆ ಏಕೆನೊಂದಿಲ್ಲೇರು ಪ್ರಶಾಂತ್ ಅಣ್ಣ. ಹೌದಾ ಅದ ಓದ್ಲೆ ರವೀಂದ್ರಣ್ಣ ಏರು ಅವು ಆ ಜನನಿತಲೆ ಪಿನ್ ಮನ್ಪೋಡ ಒಂದ್ಲೆ. ಅಲೆ ಮಲ್ತೈತಲೆ ತುಯ್ಯ ಅಂದ ಅವು ಯಾನ್ ತುಯ್ಯ ಇರು. ಸ್ವಾತಿ ಅಕ್ಕ ಥ್ಯಾಂಕ್ ಯು.
ಏನು ವಿಷಯ? ರಿಪೋರ್ಟ್ ಮಾಡಿ ರವೀಂದ್ರಣ್ಣ, ಎಲ್ಲರೂ ಸೇರಿ ರಿಪೋರ್ಟ್ ಮಾಡಿ ಆಯಿತಾ. ಹೈಡ್ ಮಾಡಿ ಟೈಮ್ ಔಟ್ ಕೊಟ್ಟರೆ ಪ್ರಯೋಜನ ಇಲ್ಲ. ಪ್ರೀತಿ ಅಕ್ಕ ಹಾಯ್, ಏನು ಚಿಲ್ಲರ್. ಹಾಯ್ ರವೀಂದ್ರ ಬ್ರೋ ಪನಂದುಲ್ಲೇರು ಪ್ರೀತಿ ಅಕ್ಕ ಹೈಡ್ ಮಲ್ಪುನ ಹತ್ತು ರಿಪೋರ್ಟ್ ಮಲ್ಪಲೆ ಬನ್ನಿ ರವೀಂದ್ರಣ್ಣ. ಆ ಐಡಿಲೇ ಪುರ ರಿಪೋರ್ಟ್ ಮಲ್ಪೋಡು ತಾತಾಂಡ ಅವು ಕೆಲವು ಫೇಕ್ ಐಡಿ ಪ್ರೀತಿ ಅಕ್ಕ. ಅವು ಪೊಣ್ಣು ಅಂತ ಹತ್ತು ಗೊತ್ತಾಂಡೆ, ಪೊಣ್ಣುಳ್ಳ ಐಡಿ ಹತ್ತು ಅವಳಂಜುಗೆ ಐಡಿ ಮಾತ್ರ ಬರ್ತಾನೆ. ಎಂಕ್ ಡೌಟ್ ಅವು ಕಡ್ದಾನೆ ಐಡಿ ಅದಿಪ್ಪೋಡು. ಪ್ರೀತಿ ಅಕ್ಕ ಚಾ ಪರಿಯಾರ ಅದು ತಿಂಡಿ ಇತ್ತು. ಅಲ್ಲ ಅವು ಮುದ್ದು ಮರಿ ಐಡಿ ಉಂಡತೆ ಪ್ರೀತಿ ಅಕ್ಕ, ಆ ಐಡಿ ಮುದ್ದು ಮರಿ ಯಾರು ನೀನು? ತೂಲೆ ಅಲ್ಪ ಕಮೆಂಟ್ ತೂಲೆ ಪ್ರೀತಿ ಅಕ್ಕ, ಕೆಲವು ಕಮೆಂಟ್ ಉಂಡು. ಎಲ್ಲಿ ಹೋದ ಮಾರ? ತೂಲೆ ಪ್ರೀತಿ ಅಕ್ಕ ಇತ್ತ ಮೆಸೇಜ್ ಬರ್ತದೆ ತೂಲೆ. ಓಕೆ ಪ್ರೀತಿ ಅಕ್ಕ ಪೋದ್ವನೆ. పొన్నున్న కుదరదు అని ಬರ್ಪುನ ಐಡಿ ಅಕಲ ಒರಿಜಿನಲ್ ಐಡಿ ಪುರ ಓಲ್ದಿಪ್ಪೆರಮ್ಮ.
ಅಂದೆ ಪ್ರೀತಿ ಅಕ್ಕ. ಓಕೆ ಓಕೆ, ಥ್ಯಾಂಕ್ ಯು ಪ್ರೀತಿ ಅಕ್ಕ. ಜಾಯ್ಸನ್, ಹಾಯ್ ಜಾಯ್ಸನ್, ಹೇಗಿದ್ದೀರಾ? ಚಾ ಪರಿಹಾರ ಅದು ತಿಂಡಿ ತಿಂಡಿ. ಯಾನ ಸೌಖ್ಯ ಏರೆಂಚರ್ಲರು ಚಾ ಪರಿಹಾರ. ಇಜ್ಜಿ ಯಾನ ಇಲ್ಲ ಪಿದಾಡ್ನೆ ಆತೆ ಜಾಯ್ಸನ್. ಓಕೆ, ಬರ್ತವೆ ಚಾದಿಲೆ ಬರ್ಕ. ಎಂತ ಮೆಸೇಜ್ ಹಾಕ್ತಿದ್ದೀರಾ? ಕರೆಕ್ಟ್ ಮೆಸೇಜ್ ಹಾಕಿ ಆಯಿತಾ? ಯಾರಿಗೆ ಹೇಳೋದು ನೀವು? ಎಂಡು ಮಲ್ಪುಜಿ ಪ್ರಶಾಂತ್ ಅಣ್ಣ, ಎಂಡು ಮಲ್ಪುಜಿ. ಎಲ್ಲೆಲ್ಲ ಬತ್ತ ಅಂಚೆನತ ಪಾತೆರ್ನು ಎಲ್ಲ ಲೈವ್ ಮಲ್ತುಂಡಲ್ಲ ಅಂಚೆನೆ ಪಾತೆರ್ನತ. ರಿಪೋರ್ಟ್ ಮಲ್ಪಲೆದಕ್ಕೆ ಈತ್ ಬ್ಲೂ ಇತ್ತು ನಕಲುಲ್ಲಾರ ರಿಪೋರ್ಟ್ ಮಲ್ಪಲ ಐಡಿಗೆ. ರಿಪೋರ್ಟ್ ಮಲ್ಪಲೆ ಆ ಐಡಿನ. ಎಲ್ಲರತ್ಲ ಅಂಚೆನೆ ಮೆಸೇಜ್ ಕಾಣತ ಎಲ್ಲೆಲ್ಲ ಲೈವ್ ಮಲ್ಪೊಡೆತ. ಹ್ಞೂ, ಅಂದೆ ಪ್ರೀತಿ ಅಕ್ಕ. ಓಕೆ ಅಂಚೆನ ಹೈಡ್ ಮಲ್ಪುಗ ಸಯ್ಯ. ರವೀಂದ್ರಣ್ಣ ಹೈಡ್ ಮಲ್ತೊಂದುಲ್ಲೆ, ಹೈಡ್ ಮಲ್ಪ. ಓಕೆ, ಥ್ಯಾಂಕ್ ಯು. ಲೈವ್ ಬತ್ತು ಒಂಜಿ ವಾರ ಕಮೆಂಟ್ ಪಾಡೋದ್ರಿಂದ ಗೊತ್ತಾಪುಜಿ ಎಂಚೆಂಚಿನ ಉಳ್ಳಾನ.
ಓಕೆ ಶಾಂತಕ್ಕೆ ಓದುಚ್ಚಿ. ಓಕೆ ರವೀಂದ್ರಣ್ಣ, ಟೆನ್ಷನ್ ಇಲ್ಲ. ಹಾಯ್ ಪ್ರೀತಿ ಸಿಸ್ಪನಂದಿಲ್ಲ ಶಾಂತಕ್ಕ. ಓಕೆ ಪ್ರೀತಿ ಅಕ್ಕ. నీకు పాతర్లే అంచూరు డ్రాప్ ఆడవే. ಕೂಡ ಬರ್ತಂಡ ಯಾನ್ ಲೈವ್ ಎಂಡ್ ಮಲ್ಪೊಡ. ಕೂಡ ಐಡಿ ಬರ್ತಂಡು ಬೇತೆ ಐಡಿ ಬತ್ತ ಕಮೆಂಟ್ ಮಾಡೋದಿಲ್ಲೇರು. ಇಪ್ಪಡಾ ಓಕೆ ಓಕೆ. ಚಾರ್ಜರ್ ಬತ್ತೊಂಡೆ. ಜಸ್ಟ್ ಬ್ರದರ್ ಹಾಯ್, ಏನು ಚಲ್ಲರ? ದಾದ ಅವಸ್ಥೆ ಮಾರೆ ಅಂದು ಪ್ರಶಾಂತ್ ಅಣ್ಣ ಬರಡು ಪೂರ ಐಡಿ ಬ್ಲಾಕ್ ಮಾಡ್ಕೊ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಸಂದೀಪ್ ಬ್ರದರ್ ಹಾಯ್. ಬಲೆ ಬಲೆ ಈರೊಂಜಿ ಬಾಕಿ ತರ್ತಾರೆ. ಅದೇ ಪ್ರೀತಿ ಸಿಸ್ ರವಿ ಅಣ್ಣಾಗ ದಾಯಿ ಗಂಚ ಪನ್ನೀರ್ ಪನ್ನೋದಿಲ್ಲ ಪ್ರಶಾಂತ್ ಅಣ್ಣ. ಬ್ಯಾಡ್ ಕಮೆಂಟ್ ಮಾಡಿ ಪ್ಲೀಸ್, ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಜೈಸನ್ ಅವರು. ದಾದಾ ಅಣಿಸಿಸ್ತೂಲೆ ಮೂಲು ಮೆಸೆತ್ತೂಲೆ ಇತ್ತೆ ಪೆಟ್ಟಾಪನ ಚಾನ್ಸ್ ಉಂಟು ಸಂದೀಪ್. ಭಾರಿ ಮಲ್ಲ ಪೆಟ್ಟಾಪ್ಲೆಕೊಂಡು ಸಂದೀಪ್ ಬ್ರದರ್ ಇಟ್ಲ ಒಂತೆ ನೆಟ ಉಂತುಲ ಆಯೇ ಐಡಿ ಮಲ್ತೊಂದಿ ಇಪ್ಪಡು ಪನೊಂದುಲ್ಲೆ ರವೀಂದ್ರಣ್ಣ. ರವಿ ಅನ್ನ ಎನ್ನ ವೇಲೆ ಐಚಿಟನ ಮಲ್ಲೆಜ್ಜಿ ಒಂದಿಲ್ಲ ಪ್ರೀತಿಯಕ್ಕ. ఆయన ఏత ఐడి ఉండు తూదు తూదే బుట్క ఆయన పనదల్లే రవీంద్రಣ್ಣ. ಅಂದೆ ಯಾಂಬರೋಡ ಪೆಟ್ಟಗ ಬಲೆ ಬಲೆ ಸಂದೀಪ್ ಬ್ರದರ್ ಈರೊಂದಾಯ್ ಬಾಕಿ ಇರೆಗ್ಲೊಂದು ಅವಕಾಶ ಕೊಡ್ಕ ಪೆಟ್ಟು ಮಲ್ಪಾರ. ಬಾ ಫೇಕ್ ಐಡಿ ಪನೊಂದುಲ್ಲ ರವೀಂದ್ರಣ್ಣ ಜೈಸನ್ ತೆಲ್ತೊಂದುಲ್ಲೇರು. ಸಿಸ್ ಏರ್ನ ಬಾಂಬ್ ಪಾಡ್ರ ಬಂತಾರ ಪ್ರಶಾಂತ್ ಅಣ್ಣ. ಓಕೆ ಓಕೆ ಬಾಂಬ್ ಪಾಡರ್ ఆయన బుడ్పుచ్చికి పొన్నులు పండ ఆతు చీపు ఆయన ఇని తూకొర్పుని అందే ప్రీతక్క. ఆయన ఆడొందుల్లి ఇప్పుడు ఇತ್ತೆ ಬೇತೈಡಿ ಒಂದುಲ್ಲೆ ರವೀಂದ್ರಣ್ಣ. ಚಾಪರೊಂದುಲ್ಲೆ ಚಾಪರ್ದು ಬರ್ಪೆ ಅದ ಮುಟ್ಟ ಉಂತಲೆ. ಓಕೆ ಓಕೆ ಸಂದೀಪ್ ಬ್ರದರ್ ಚಾಪರ್ದು ಬಲೆ ಉಂತಾಗ ಸಿಸ್ 200 ಜನ ಪಂಡೆ ಬಾಂಬು ಪಾಡ್ರೆ ಅಂದೆ ಪ್ರಶಾಂತ್ ಅಣ್ಣ. 200 ಯಾವ ಒಂಚಿ 500 ದಂಡಲ್ ಜನ ಬುಡ್ಚ
പൊണ്ണൂൽ പണ്ടത് അതെന്ത് എന്നത് ರವೀಂದ್ರ ಅಣ್ಣನ ಓದೋದು. ರವಿ ಅಣ್ಣ ಗ್ಯಾಸ್ ಸಿಲಿಂಡರ್ಗೆ ಕಟ್ಟಗನಾಗೇನೊಂದಿಲ್ಲ ಇರ್ತಿಕ್ಕ ಐಕು ತೂ ಕೊರ್ಲೆ ಬನ್ನೊಂದಿಲ್ಲ ಇರ್ತಿಕ್ಕ ಕೊರ್ಲೆ ತೂ ಕೊರ್ಲೆ ಸಂತೆಲ್ ತೊಂದರ್ಲೇರು ಪೊಕ್ಕಡ ಇತ್ತಂಡ ಬೊಕ್ಕಲ ಜಾಸ್ತಿ ಆಪುಂಡು ಎಲ್ಲ ಕೂಡ ಬರೊಂದಿಪ್ಪೇರು ನಾಯಿ ಪನೊಂದುಲ್ಲೇರು ರವೀಂದ್ರಣ್ಣ. ಇತ್ತೆ ಒಡೆಪೋಯಿ ಪನೊಂದುಲ್ಲೇರು ಶಾಂತಕ್ಕ ಪೋಲ್ ಕೊಟಕ್ಕಾಣ ಅಂತ ಅಣ್ಣ ಬಾ ಬೇರೆ ಐಡಿಯಲ್ಲಿ ಪನೊಂದುಲ್ಲೇರು ರವೀಂದ್ರಣ್ಣ ಆಯಾಗ ತೂ ಕೊರ್ಪುನು ಬೊರ್ಚಿ ಕನಕಗೆ ರೇಟ್ ಜಾಸ್ತಿ ಬೇತೆ ಪ್ಲ್ಯಾನ್ ಕೊರ್ಲೆ ಪನೊಂದುಲ್ಲೇರು ಪ್ರಶಾಂತ್ ಅಣ್ಣ. ಜಾಯ್ಸನ್ ಪನೊಂದುಲ್ಲೇರು ಆಯಾಗ ಪುಲಿತ್ತ ಮರಕ್ಕೆ ಕಟ್ಟದು ಪಾರ್ದು ತಬರ್ ಹುಡುಗಿ ಬುಡ್ಡೆ ಶಾಂತ ಸಿಸ್ ದಾದ ಪನ್ನಿ ಏರು ನೆಂಡ ಅಗ್ಲಿಗೆ ಬೊರ್ಚ ದಾದಿ ಬೊರ್ಚ ಅಂದ್ರೆ ಇರ್ಪುನ ಎಂಕಲ್ ಪೋಡಿವ ಬಂದು ಎನ್ನದೇ ಪನೊಂದುಲ್ಲೆ ರವೀಂದ್ರಣ್ಣ ಅಂದು ಎಕಡೆ ಉಲ್ಲೆ ಪ್ರೀತಿ ಸಿಸ್ಸಾಯೆ ಎಕಡೆ ನಿಂಚುಲ್ಲೆ ಅವು ಒಂಜ ಐಡಿಯಾ ಆದಿಪ್ಪೊಡತೆ ಶಾಂತಕ್ಕ ಎಕಡೆ ಫಸ್ಟ್ ಬರ್ತನಲ್ಲ ಪ್ರಶಾಂತ್ ಅಣ್ಣ ಬಂತೆಲ್ ತೊಂದುಲ್ಲೇರು ಪ್ರೀತಿ ಅಕ್ಕ ಗೊತ್ತಿತ್ತಿನಕ್ಲೆ ಅವು ಪನೊಂದುಲ್ಲೇರು ಶಾಂತಕ್ಕ ಜಾಯ್ಸ್ ಅಂತೇಳಿ ತೊಂದುಲ್ಲೇರು ಪೂರ ಪೋಡಿದು ಅಕ್ಲೆಗೆ ಅಭ್ಯಾಸ ಆದು ಪೋತುಂಡು ಪನೊಂದುಲ್ಲೆ ಅಂದು ಪೋಡ್ಯಾರ ಬಲ್ಲಿ ಯಾನ್ ಪೋಡಿಜಕ್ಲಿ ನಿಖಲ ಪೋಡ್ಯಾರಲ್ಲಿ ಯಾನ್ ಪೋಡಿಜಕ್ಲಿ ಅತ್ತೆ ರವೀಂದ್ರ ಅಣ್ಣ ಕರೆಕ್ಟ್ ಅತಿ ರವೀಂದ್ರ ಅಣ್ಣ ತಿಳ್ತು ಯಾನ್ ಪೋಡಿಜಿಗೆ ಬೊಕ್ಕ ನಿಖಲ್ದಾಯಿ ಪೋಡ್ಯಾಡಕ್ಲಿಗೆ ಇಜಿನ ಈತ್ ಬರ್ತಾ ಹೈಡ್ ಆತ ಆ ಹೈಡ್ ಆತು ಟೈಮ್ ಔಟ್ ಕೊಡ್ದಾತು ಯಾನ್ ಕೊರ್ಪುಜ್ಜಿ ದಾಯಿಗೆ ಪೋಡ್ಯೋಡ ಅಂದು ಕರೆಕ್ಟ್ ರವೀಂದ್ರಣ್ಣ ಮುದ್ದು ಸಿಸ್ ಯಾನು ಒಂಜಿ ಪ್ಲ್ಯಾನ್ ಮಾಡ್ತದೆ ಪಂದೆ ಪ್ರಶಾಂತ್ ಅಣ್ಣ ದಾದೆ ಪ್ಲ್ಯಾನ್ ಅವು ವರ್ಕ್ ಆವದುಕ್ಕ ನಾಯ್ದನಿಗೆ ವಿಡಿಯೋ ಅಂದೆ ಪ್ರೀತಿ ಅಕ್ಕ ಅಯ್ಯೋ ದೇವ ಬೇತೆ ವಿಡಿಯೋ ಎಲ್ಲ ತಿಕ್ಕಿ ಜಾಂತ ಎಕಡವ್ರು ಎನ್ನ ವಿಡಿಯೋ ಕಮೆಂಟ್ ಬಾರ್ದೆ ಬಂತೆ ತೂಪ ಬೊಕ್ಕಬಹುದು ದಾದ ಕಮೆಂಟ್ ಬಾರ್ದೆ ಜಾಯ್ಸ್ ಅಂತೆಲ್ಲ ತೊಂದರ್ಲೇರು ಈರ್ದಾದೆ ಒಂದು ಗ್ಯಾಸ್ ಸಿಲಿಂಡರ್ ಕಂಡ್ರಬೋದಿತ್ತರ ಹರೀಶಣ್ಣ ಕೋಪದಲ್ಲಿದ್ದಾರೆ. ಪ್ರೀತಿಯಕ್ಕ ತೆರೆದೊಂದಲ್ಲೇರು ಸ್ಕ್ರೀನ್ಶಾಟ್ಗೆ ಬೇಗೆ ఆయన ಕರ್ಮನ ಸ್ವಾತ್ಯಕ್ಕ ಪೋಡಿದ ಬಲ್ತೆ ಇರ್ತಲಿ ಸ್ವಾತ್ಯಕ್ಕ ಪೋದಾನ. ಸುಭಾಷ್ ಅವರೇ ಹಾಯ್, ಹೇಗಿದ್ದೀರಾ? ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ, ಹಾಗೆ ಎಲ್ಲಿಂದ ಲೈವ್ ನೋಡ್ತಿದ್ದೀರಾ ಹೇಳಿ. ಹರೀಶ್ ಬ್ರೋ ಆಯ್ ಪೋಯ್ ಸ್ಮಶಾನಗು ಅಂದೆ ಓಂ ಶಾಂತಿ ಅನ್ನೋದಿಲ್ಲ ಹರೀಶ್ ಅಣ್ಣ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಅಂದಿ ಗ್ಯಾಸ್ ಮುಗಿದ್ರು ಅಂದೆ ಐಕಿರ್ ಕಂಡ್ರ ಪೋಯ್ನ. ಪ್ರೀತಿ ಅಕ್ಕ ಎರೆಗೆ ಸಬ್ಬು ಕೊರಿಯ ಎಂಕ್ಲ ಕೊರ್ಲೆ ಅಕ್ಕ ಪನೊಂದುಲ್ಲೇರು ಪ್ರಶಾಂತ್ ಅಣ್ಣ. ಪ್ರಶಾಂತ್ ಅಣ್ಣನ ಚಾನಲ್ಗೆ ಕನೆಕ್ಟ್ ಆಗಿಲ್ಲದವರು ಕನೆಕ್ಟ್ ಆಗಿ ಆಯಿತಾ. ಈಗ ಇಲ್ಲಿ ಆ ಫೇಕ್ ಐಡಿ ಓಲ್ ಮಾಯ್ಕಾಣ್ ಮಾರೆ ಅಂದಕ್ಕ ಪನೊಂದುಲ್ಲೆ
ಮಡಿಕೇರಿ ಬಲ್ತು ನಂದು 6 ಕಮೆಂಟ್ ತೂದೆ ಪೋಡಿಯೇರು. ಸ್ಕ್ರೀನ್ ಶಾಟ್ ಆಯನ ಪದ್ನಾಜಿತ ಕೆಲಸದ ಕಾರ್ಯಗ ಪಾಡವೆ ಅಂದತೆ ಪ್ರೀತಿ ಅಕ್ಕ. ರೋಹಿತ್ ಬತ್ತೆ ರೋಹಿತ ಹಾಯ್ ಎಂಚೊಲ್ಲರು. ರೋಹಿತ್ ಚಾ ಪರಿಹಾರ ಎಬ್ಬಿಸಿ ರೂಪಾಯಿ ಕೈಡಿ ಕಾಪುನ ಅತ್ತು ಎన్ని ಸಮಸ್ಯೆ ಕ್ಲಿಯರ್ ಅವಡಿಂದೆ ಏನು ಕಾಪುನ ಅತ್ತಿ. ಚಾನಲ್ಗೆ ಸಬ್ ಮಾಡಿ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅಂತ ಹೇಳ್ತಿದ್ದಾರೆ ಜಾಯ್ಸನ್ ಅವರು. ಹೌದು, ಅವರ ಮಾತಿಗೆ ಬೆಲೆ ಕೊಟ್ಟಾದರೂ ಲೈಕ್ ಕೊಡಿ ಸಬ್ ಮಾಡಿ. ಓಕೆ ಪ್ರಶಾಂತ್ ಬ್ರೋ ಪನ್ನೊಂದುಲ್ಲೇರು ಪ್ರೀತಿ ಅಕ್ಕ. ಕೂ ಪ್ರೀತಿ ಪನ್ನೊಂದುಲ್ಲೇರು ರೋಹಿತ್. ಚಾ ಪರಿಹಾರ ಮುದ್ದು ಇಜ್ಜಿ ಚಾ ಪರ್ತಜ್ಜಿ ಯಾನ್ ಇಲ್ಲ ಪೋಂದುಲ್ಲ. ರವೀಂದ್ರಣ್ಣ ತಿಳ್ತೊಂದುಲ್ಲೇರು ಯಾನ್ ಚಾ ಪರಿಹಾರ ಅಂದೆ. ಹಾಯ್ ರೋಹಿತ್ ಪನ್ನೊಂದುಲ್ಲೇರು ಪ್ರೀತಿ ಅಕ್ಕ. ದಾದಲ ಆವಡ್ ಎಂಕ್ ಮಾತ್ರ ಓಟ್ರ ಅಷ್ಟು ಟೆನ್ಷನ್ ಆಡು ದಾಯಿಗೆ ಪ್ರಶಾಂತ್ ಅಣ್ಣ. ಸೂಪರ್ ಸೂಪರ್ ಥ್ಯಾಂಕ್ ಯು. ಬೇತ ಐಡಿ ನಾಡೊಂದುಲ್ಲೆ ಅವು ಇನಿ ನಾಡು ದಾವಂದು ರವೀಂದ್ರಣ್ಣ ಎಲ್ಲೆ ಮುಟ ನಾಡೊಂದೇ ಕೊಲ್ಲಾಡವೆ ಎಲ್ಲ ಬರೋಡತ್ತ ಲೈವ್ಗೂ ಎಲ್ಲ ಬರೋಡು ನಾನು ಎಂಚೊಲ್ಲಾರು ಮುತ್ತು ಯಾ ಸೂಪರ್ಲ ಈರೆಂಚೊಲ್ಲಾರು ದಾಲ ಬೆಚ್ಚ ಬೆಚ್ಚ ಮೀನಿ ದಾಲ ಪರಿಹಾರ. ಜಾಯ್ಸನ್ ಬೊಕ್ಕ ವಿಶೇಷ ಪನ್ಲೆ ಸೂಪರ್ ಸೂಪರ್ ಥ್ಯಾಂಕ್ ಯು ರೋಹಿತ್. ಓಕೆ ಸಿಸ್ಯಾನ್ ನನ್ನ ಪೋಪೆ ಇರು ಪೆಟ್ಟು ಮುಟ್ಟ ಇತ್ತಾರತೆ ಪ್ರೀತಿ ಅಕ್ಕ ಯಾವ ನನ್ನ ಮಲ್ಲೆಜ್ಜಿ ನಾನು ಎಲ್ಲ ಬಲ್ಲೆ ಅವೇ ಪೆಟ್ಟು ನಂಜು ಒರಿಪಾಯರಿ. ಥ್ಯಾಂಕ್ ಯು ಪ್ರೀತಿ ಅಕ್ಕ ಸೂಪರ್ ಸೂಪರ್ ಥ್ಯಾಂಕ್ ಯು ರೋಹಿತ್. ಓಕೆ ಪ್ರಶಾಂತ್ ಅಣ್ಣ ಬಾಯ್ ಬಾಯ್ ಯಾನ್ಲ ಎಂಡು ಮಲ್ಪ ಅಂತ ಬರ್ತಾಯಿ ಬೊಕ್ಕ. ಸ್ವಾತಿ ಅಕ್ಕ ಒಲ್ಲೇರಿಗೆ ಸ್ವಾತಿ ಅಕ್ಕ ಪೋಡಿದು ಬಲ್ತಾಂಡವಿ ಸ್ವಾತಿ ಅಕ್ಕ ಪೋಡಿದು ಪೋಯಿರು ಆಜಂತ ಒಂಜೇ ಆವಾಜಕ್ಕೆ ಸ್ವಾತಿ ಅಕ್ಕ ಇಜ್ಜಿ. ಕೂಲ್ ಕೂಲ್ ಪಾರ್ಟಿ ಪನ್ನೊಂದುಲ್ಲೇರು ರೋಹಿತ್. ಓಕೆ ಬಾಯ್ ಅವಳು ಪನ್ನೊಂದುಲ್ಲೇರು ಪ್ರೀತಿ ಅಕ್ಕ. ಪ್ರೀತಿ ಚಾ ಪರಿಹಾರಕ್ಕೆ ಏನೊಂದುಲ್ಲೇರು ರೋಹಿತ್. ಸ್ವಾತಿ ಅಕ್ಕ ಲಡೈ ಮಲ್ತು ಬಚ್ಚಿದು ಪಾಂಡು ಪೋಯಿರು ಅಂದ. ವಿಶೇಷ ಈರೇ ಪನ್ಲಕ್ಕ ವಿಶೇಷದ ಆಲೆಜ್ಜಿ ಇಲ್ಲಾಗ ನಡ ತುಂಬು ಒಂದುಲ್ಲ ಕಾರ್ ಬಚ್ಚುಂಡವೆ. 28ನೇ ಲೈಕ್ ಡನ್ ಥ್ಯಾಂಕ್ ಯು ರೋಹಿತ್. ಎಲ್ಲ ಬತ್ತಂಡ ಪಿಂಡ ಬಿಟ್ರು ಓಕೆ ರವೀಂದ್ರಣ್ಣ ಬುಡ್ಲೆ ಅವು ಏತು 13 ಇಟ್ಟ. ಸ್ವಾತಿ ಅಕ್ಕ ಖಾಲಿ ನಾಯಿ ಪನೊಂದಿತ್ತಿ ಅವು ಕಾಟು ನಾಯಿ ಓ ನಾಯಿ ಪ್ರಶಾಂತ್ ಅಣ್ಣ ಏರ್ ಬತ್ತಂಡಿಯೇ ಒಂಜಿ 2-3 ವೇಷ ಬತ್ತು ಪೋಂಡು ರೋಹಿತ್. ಸುಮಾರು ವೇಷ ಬತ್ತಂಡು ಸುಮಾರು ಕಮೆಂಟ್ ಪೂರ ಪಾರ್ದು ಪೋಂಡು ಯಾನ್ ದಾಲ ಮಲ್ತುಚ್ಚಿ ಏನ ಕಮೆಂಟ್ ಮಲ್ತದೆ ಬ್ಯಾಡ್ ಕಮೆಂಟ್ ಕಮೆಂಟ್ ಮಲ್ಪೆ ಅವು ಬೊಕ್ಕಲ ಗರ್ವ ಬರ್ಪುಂಡೈಕ್ ಅಂತ ಜಂದೆ ಪ್ರೀತಿ ಅಕ್ಕ. ಜಾನ್ ಸಂತಲ್ ತೊಂದಲೇರು ಸ್ವಾತಿ ಅಕ್ಕ ಜೋರು ಮಲ್ಪುನ ಲೈವ್ ಇಡು ದಾದನ ಖುಷಿ ಯಾರಿಗ ನೆರೆಗ್ಲ ಗೊತ್ತುಜ್ಜಿ ಪನ್ನೊಂದುಲ್ಲೇರು ಪ್ರಶಾಂತ್ ಅಣ್ಣ. ಚಾಂಡ ರೋಹಿತ್ಗೆ ಏನೊಂದುಲ್ಲೇರು ಪ್ರೀತಿ ಅಕ್ಕ. ಪ್ರೀತಿ ಯಾರು ಏರು ಬತ್ತೇರು ದಾದ ಪನೀರಿ ಕೇನೊಂದುಲ್ಲೇರು ರೋಹಿತ್. ಪ್ರೀತಿ ಅಕ್ಕ ಎಂಕ್ ಸಬ್ ಕೊರಿಯರ್ ಹಾಕೇನೊಂದುಲ್ಲೇರು ಪ್ರಶಾಂತ್ ಅಣ್ಣ. ಮಲ್ಲ ವೇಷ ಬತ್ತಂಡಿಯೇ ರೋಹಿತ್ ಏತು ವೇಷ ಬತ್ತಂಡು ಪಂಡ ಪೂರ ವೇಷ ಎಲ್ಲ ಬತ್ತು ಪೋಂಡು ಮುದ್ದು ಮುಖ್ಯ ಅಂದು ಚೂರು ಬೇಗ ಬೈದ್ವರ್ಡ ಮೂಲು ಯುದ್ಧನೇ ಆತು ಗೊತ್ತುಂಡೆ. ಇರು ಲೇಟ್ ಬತ್ತಾರೆ ಅಂಚಾದಿಂಕಲು ಯುದ್ಧ ಉಂತಾಯ. ಇನಿ ಮನಸ್ಸಿಗೆ ದಾದ ಸ್ಪೆಷಲ್ ಮಧ್ಯಾಹ್ನ ಒಂದು ಬಟಾಟೆ ಇಲ್ಲ ಅನ್ನ ಬೈಯಡ್ ಗೊತ್ತುಜ್ಜಿ ತೂಡು ದಾದೊಂಡಿ. ಅವು ಒಂಜಿ ಪೂರ ಬುಡ್ತಿನ ಕಡೆ ಬತ್ತು ಪೋಂಡು ಅವು ದಾದ ಗೊತ್ತುಂಡೆ ಅಕಲ ಹಿಡಿಟ್ಟು ಬರ್ಪುಜೇರಿ ಏರ್ನ ಪೊಣ್ಣೊಲ್ನ ಪುದರ್ ಪಾಡೊಂದು ಬರ್ಪೇರು ಗೊತ್ತಾಂಡೆ ರೋಹಿತ್.
ದಾದನ ಆಗ್ಲಿಗೆ ಐಟು ಖುಷಿ ಲೈವ್ ಹಾಳು ಮಲ್ಪುನ ಪನೊಂದುಲ್ಲೆ ಪ್ರಶಾಂತ್ ಅಣ್ಣ ಪ್ರೀತಿಯಕ್ಕ ಅದು ಸ್ಪೆಷಲ್ಗೆ ಒಣಸುಗ ಪ್ರಶಾಂತ್ ಕೊರ್ಪೆ ರಿಟರ್ನ್ ಓಕೆ ಪನೊಂದುಲ್ಲೇರು ಪ್ರೀತಿಯಕ್ಕ ನಾನೊಂಜಿ ರೆಡ್ ಲೈಕ್ ಕೊರ್ಲಿ ಅಂಬಕ್ಕ ಲೈವ್ ಎಂಡ್ ಮಲ್ಪ 30 ಲೈಕ್ ನೆನ್ ಮಲ್ಪ ಪ್ರಶಾಂತ್ ಕೊರ್ಪೆ ರಿಟರ್ನ್ ಓಕೆ ಪನೊಂದುಲ್ಲೇರು ಪ್ರೀತಿಯಕ್ಕ ರೋಹಿತ್ ಉಂದಾದಿ ಯಾನು ವೆಜ್ ಇಲ್ಲದಕ್ಲೆ ನಾನ್ ವೆಜ್ ಇನ್ನು ಯಾವ ವಾರ ಸೋಮವಾರನ ಪ್ರೀತಿಯಕ್ಕ ಇನ್ನು ರೋಹಿತ್ ಚೂರಿ ಕಾಂತಿರ್ತಲ್ಲ ಇತ್ತು ಚೂರು ಪಾಡುವೆ ಅಕ್ಕ ಯಾನೀರಿಗೆ ಮೀನ್ದ ಕಜಿಪು ಕಡಪುಡುವೆ ಅಲ್ಪದೆ ತೊಂದವೆ ಓಕೆ ಓಕೆ ಕಡಪುಡ್ಲೇವೆ ಇರು ವೈಟ್ ಕಡಪುಡುವರು ಲಾರಿಡ ಹತ್ತು ರಿಕ್ಷೋಡ ಪಂದೆ ಓಕೆ ಪ್ರೀತಿಯಕ್ಕ ಬಾಯ್ ಬಾಯ್ ಓಕೆ ಪ್ರಶಾಂತ್ ಅಣ್ಣ ಬುಕ್ಕ ನೆನಪುಡು ಮೆಸೇಜ್ ಪಾಡ್ರೆ ಮಾತಾಡಗ್ಲ ಬಾಯ್ ಟೇಕ್ ಕೇರ್ ಪನ್ನೊಂದಿರಲಿ ಪ್ರೀತಿಯಕ್ಕ ನಂಗೊಂದು 2 ಲೈಕ್ ಕೊಡಿ. ನಾನು 2 ಲೈಕ್ ಕೊಟ್ಟರೆ ನಾನು ಕೂಡ ಲೈವ್ ಎಂಡ್ ಮಾಡ್ತೇನೆ. ಯಾರಾದರೂ ಲೈಕ್ ಕೊಡುವವರು ಒಳ್ಳೆಯ ಮನಸ್ಸಿದ್ದವರು ಲೈಕ್ ಕೊಡಿ. ಅಕ್ಕ ಯಾನು 4 ಲೈಕ್ ಕೊರಿಯೆ ಅಂದೆ. ಥ್ಯಾಂಕ್ ಯು ಜಾಯ್ಸನ್. ಇರೇ ದೇವ್ರ ಎಡ್ಡೆ ಅನ್ಪಡು ಇರು ಎನ್ನಿನ ಕೆಲಸ ಪೂರ ಆವಡು ಒಕ್ಕದಾದಮ್ಮ ನೋಡು ಗೊತ್ತು ಜವಿ. ಪ್ರೀತಕ್ಕ ಥ್ಯಾಂಕ್ ಯು. ರೋಹಿತ್ ಕೆರ್ಪಾರ ಕೆರ್ಲೆ ಬತ್ತಿನವರು ನಾನಾ ಬರಾಡು ತೂಕಮದು. ಓಕೆ ಓಕೆ ಇರ್ನ ಚೂರಿ ರೆಡಿ ಉಂಡತ. ಥ್ಯಾಂಕ್ ಯು ಪನೊಂದುಲ್ಲೆರ್. ಓಕೆ ಜಾಯ್ಸನ್ ಇರ್ನ ಸಪೋರ್ಟು ಅಣ್ಣ ಲೈಕ್ ಕೊಡ್ದು ವಾಪಸ್ ತೊಂಡೇರಿ ಯಾರ ಗೊತ್ತಿಚ್ಚಿ ಯಾರಪ್ಪ. ಪ್ರೀತಿ ಪೋಪರ ಎನ್ನ ಲೈವ್ ಬಲೆ 7:30 to 10 ಬಲೆ ಲೈವ್ ಪನೊಂದುಲ್ಲೆ ರೋಹಿತ್. ರೋಹಿತ್ ಥ್ಯಾಂಕ್ ಯು. ಕೂಡ ಇನ್ ಲೈಕ್ ಕೊರಿ ಅಕ್ಕ ಓಂಡಿಯೇ ಬೈಜಿ ಲೈಕ್ ಅಕ್ಕ ತಂಡ ಒಲ್ಲ ತಿಕ್ಕೊಂದನ ಬಲೆಟ್ ಮೀನು ಬೂಡ್ದನ ಪನ್ನೆ ಜಾಯ್ಸನ್ ಒಲಾಂಡಲ್ಲ ಬಲೆಟ್ ಬೂಡ್ದನ ಪನ್ಲೆ ಇರ್ನ ಲೈಕ್. ಸೂಪರ್ ಥ್ಯಾಂಕ್ ಯು ರೋಹಿತ್. ಎಂಚೊಲ್ಲರ್ ಯಾನು ಸೌಖ್ಯ ರೋಹಿತ್ ಈರೆಂಚೊಲ್ಲರ್ ಆಂಡ ಕೊರ್ದು ವಾಪಸ್ ತೆತ್ತೊನ್ನ ಕ್ಲಿಯರವು 28 ಆಪು ಎಂಕು ಲೈಕ್ ಬರೊಂದು ಬರೊಂದುಂಡಕ್ಕ ವೈಟ್ ಬರೊಂದುಂಡು ಫ್ಲೈಟ್ಡಾ. ಜಾಯ್ ಬ್ರೋ ಎನ್ನ ಲೈವ್ ಬಲೆ ಓಕೆ ವೆಯ್ಟ್ ಪನೊಂದುಲ್ಲೆರ್ ರೋಹಿತ್ ಅಲೆ ಜಾಯ್ಸನ್ ಅರಪ್ ಮೇರ ರೋಹಿತ್ನ ಲೈವ್ ಪೋಡಿಕ್ಯಾವೆ ಅರೆ ಸಪೋರ್ಟ್ ಮಲ್ಪಲೆ. ಚಾ ಪಡ್ದು ಬತ್ತೆ ಸಿಸ್ ಇರ್ನ ಮಂಡೆ ಇರು ಇತ್ತೆ ಬತ್ತದ ದಾಲ ಪ್ರೈಜನ್ ಇಜ್ಜಾವೆ ಸಂದೀಪ್ ಬ್ರದರ್ ಪೂರ ಎಂಡಾಂಡು ಇರು ಇತ್ತೆ ಬತ್ತದು ಚಾ ಪಡ್ದು ಬತ್ತೆ ಬಂಪುನ. ರವೀಂದ್ರ ಎಣ್ಣೆ ತೆಲ್ದೊಂದುಲ್ಲೆ 1,000 ಲೈಕ್ ಆವಡಕ್ಕ 1,000 ಇತ್ತ 30 ಲೈಕ್ ಆವಡು ಯಾವು 1,000 ನನೇ ಪಂಡಲ ಬಲಿತೀನಿ ಏರ್ ರವೀಂದ್ರ ಅಣ್ಣ ಬಲ್ತನು. ರೋಹಿತ್ ಬ್ರದರ್ ಓಕೆ ಬನ್ನೊಂದುಲ್ಲೆ ಜಾಯ್ಸನ್. ರವಿ ಬ್ರೋ ಚಾ ಪರಿಹಾರಕ್ಕೆ ಏನೊಂದುಲ್ಲೆ ರೋಹಿತ್ ಅಂಚ ಮಾತ ಪೋಡಿಂಡ ಆವಾಕೇನೊಂದುಲ್ಲೆ ರವೀಂದ್ರ ಅಣ್ಣ ಅಂದು ಏರೆಗ್ಲ ಪೋಡಿಯಾರ ಬಲ್ಲಿ ಒಂದು ಲೈವ್ ಎನ್ನ ಯಾನೇ ಪೋಡಿಜ್ಜಿ ಬೊಕ್ಕ ನಿಖಿಲ್ ದಾಯಿ ಪಾಡು ಬೊಕ್ಕರಿಗೆ ಯಾನಿ ಎಕಡೆ ಪನ್ಯಾತೆ
ಚಹಾ ಪರ್ದು ಬರ್ಪ ಉಂತಲೆ ಬಂದು ಆ ಜನ ಪೋಂಡು ಮಾರ ಎಂಕಲ್ ಬಲ್ಲ ಪೂರ ರೆಡಿ ಮಲ್ತಿತ್ತ ಕಟದ್ ಬಾಡ್ ನಿಂತು ಅಂದ ಆ ಜನ ಪೋಂಡು ದಾದ ಅನ್ಕೊಂಡು ಬಂದೆ. ಜಾಯ್ಸನ್ಗೆ ಏನಂದ್ರೆ ಲೇರು ಚಾನಲ್ ಪುದರ್ದಾದೆ ರೋಹಿತ್ ಬ್ರದರ್ ಬಂದು ಚಾನಲ್ ಒಂದೇ ರೋಹಿತ್ ಮೂಲ ಐಡಿ ಉಂಡತೆ ಅವೇ ಐಡಿ ಅವಿ ರೋಹಿತ್ ಬ್ರೋ ಇಜ್ಜಿ ಇರ್ನ ಚಾಂಡೇಕೆ ಏನಂದಲ್ಲ ರವೀಂದ್ರ ಅಣ್ಣ ಜಾಯ್ ಬ್ರೋ ಟೈಮ್ ಗೊತ್ತುಂಡತೆ ಇತ್ತ ಟೈಮ್ ಪಾಡಿ ಓಕೆನಾ ಕೇನೊಂದುಲ್ಲೇರು ರವಿ ಬ್ರೋ ಅಂದ ಪನೊಂದುಲ್ಲೇರು ರೋಹಿತ್ ಬೇತೆ ಐಡಿ ಇತ್ತನ ಬರಡ್ದಕ್ಕೆ ಅಂದಂದು ಬರಡು ಆಯೆ ಮಲ್ಲ ಫೇಕ್ ಐಡಿ ಬಂದ್ರೆ ರವೀಂದ್ರ ಅಣ್ಣ ఇప్పుడు ಮಾತ್ರ ಓಲಾ ಹೈಡ್ ಕುದೊಂದು ರವಿ ಬ್ರೋ ಎಂಚೊಲ್ಲರಿಗೆ ಏನಂದುಲ್ಲೇರು ರೋಹಿತ್ ಯಾನು ಹುಷಾರಿಲ್ಲ ಹಿರೇಂಚೊಲ್ಲರಿಗೆ ಏನಂದುಲ್ಲೇರು ರವೀಂದ್ರ ಅಣ್ಣ ಸ್ಕ್ರೀನ್ ಶಾಟ್ ಗೆಪ್ಪೆ ಏನ ಕರ್ಮನ ಏನಂತ ಆ ಜನ ಹೋಲ್ಸ ಐತು ನಂದು ಬಿಡ್ಲೆ ಪಾಡಂಚಿ ಬೊಲ್ಲೋಡು ಯಾನ್ಲ ಲೈವ್ ಎಂಡ್ ಮಲ್ಪ ಅಂದೆ ರವೀಂದ್ರಣ್ಣ ಲೈವ್ ಎಂಡ್ ಮಲ್ಪ ರೋಹಿತ್ ಒಕ್ಕ ಏರು ಜಾಯ್ಸನ್ ಉಲ್ಲಾರೆ ಸಂದೀಪ್ ಬ್ರದರ್ ಉಲ್ಲಾರ ಹರೀಶ್ ಅಣ್ಣ ಏರು ಉಲ್ಲಾರ ಮಾತಾರಿಲ್ಲ ಮೀನ್ ಸಾರ್ ರೈಸ್ ಸಿರೆಗೆ ದಾದ ಓಕೆ ನಾನು ಎಲ್ಲ ತಿಕ್ವೆ ಮಾತಾರಿಲ್ಲ ಬಾಯ್ ಥ್ಯಾಂಕ್ ಯು ಸೋ ಮಚ್ ಇದು ಕೊಡ್ತು ಸಪೋರ್ಟ್ ಮಾಡ್ತಾನೆ ಈಗ ಎಲ್ಲೆಲ್ಲ ಸಪೋರ್ಟ್ ಮಾಡ್ತಲೇ ಟೇಕ್ ಕೇರ್ ಥ್ಯಾಂಕ್ ಯು ಎಡ್ಡೆ ಶುಭರಾತ್ರಿ ಮಾತಾರಿಲ್ಲ ಎಡ್ಡೆ ಎಂಚಿನ ಎಡ್ಡೆ ಯೋಚನೆ ಎಲ್ಲ ಬರಾಡ್ನಿಕ್ಲಿಗೆ ಮೈಂಡ್ ರಾತ್ರಿ ಜಪ್ಪನಾಗ ಕನ ಕಟ್ಟಡ ಅವ ಎಡ್ಡೆ ಬಾಯ್ ಎಲ್ಲ ತಿಕ್ಕಗ ಬಾಯ್.